धीमहि तन्नो प्रज्ञः प्रचोदयात्। ओम हंसाय विद्महे परमहंसाय धीमहि तन्नो हंसः प्रचोदयात्। ವರ್ಷದಂತೆ ಶ್ರೀ ಶಂಕರ ಮಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ಅವರ ಕರಕಮಲ ಸಂಜಾತರಾದ ಶ್ರೀ ವಿಜಯಶೇಖರ ಭಾರತೀ ಮಹಾಸ್ವಾಮಿಗಳವರ ವಿದ್ಯಾನಂದರದೊಂದಿಗೆ ಗೌರಿ ಹಬ್ಬ ಮತ್ತು ಗಣೇಶ ಚತುರ್ಥಿ ಉತ್ಸವಗಳನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ವಸ್ತು ಸಮಸ್ತರನ್ನು ಒಟ್ಟು ಸೇರಿಸಿ ನಡೆಸುವ ಈ 2 ದಿನಗಳ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರೆದು ಆಸ್ತಿಕ ಭಾವ ಜನರಲ್ಲಿ ಹೆಚ್ಚಾಗಿ ಲೋಕಕ್ಷೇಮವನ್ನು ಆಚಾರ್ಯ ಶಂಕರ ಭಗವತ್ಪಾದರು, ಶ್ರೀ ಮಹಾಗಣಪತಿ, ಶ್ರೀ ಶಾರದಾದೇವಿ ಮತ್ತು ಜಗದ್ಗುರುಗಳ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಬೇಕು ಅಂತ ಕರ್ಮಾರಂಭದಲ್ಲಿ ನಾವು ಮಾಡುವ ಪ್ರಾರ್ಥನೆ. ಇದಂ ಫಲಂ ಮಜಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸುಫಲಾವಾಪ್ತಿರ್ಭವೆ ಜನ್ಮನಿ ಜನ್ಮನಿ. ಪ್ರಾರ್ಥನಾಂ ಸಮರ್ಪಯಾಮಿ. ಮುಟ್ಟಿಬಿಡಿ ಎಲ್ಲ ಫಲವನ್ನು. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ದೇವರಸ್ತವಃ ತೇನಮೇವ ಸಫಲಾವಾಪ್ತಿರ್ಭವೆ ಜನ್ಮನಿ ಜನ. ಬೇಕಾದರೆ ಪ್ರಾರಂಭ ಕಾಲದಲ್ಲಿ ಇಷ್ಟದೇವರನ್ನು, ಗ್ರಾಮದೇವರನ್ನು, ಮನೆ ದೇವರನ್ನು, ಕುಲದೇವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಬೇಕು ಅಂತೇಳಿ ಆ ಕರ್ತವ್ಯ. ವಿಶೇಷವಾಗಿ ಇವತ್ತಿನ ದಿವಸ ಗೌರಿ ತೃತೀಯ, ಭಾದ್ರಪದ ಶುಕ್ಲಪಕ್ಷದ ಗೌರಿ ತೃತೀಯ. ಗೌರಿಯನ್ನು ನಾವು ಪ್ರತಿಷ್ಠಾಪನೆ ಮಾಡುವುದರಿಂದ ನಮಗೆ ಬರ್ತಕ್ಕಂತಹ ಅಂಧಕಾರಗಳೆಲ್ಲ ಪರಿಹಾರವಾಗಿ ಸಕಲ ಇಷ್ಟಾರ್ಥಗಳನ್ನು ಗೌರಿ ಪ್ರಾಪ್ತಿ ಮಾಡಿಕೊಡ್ತಾರೆ ಅಂತೇಳಿ ಶಾಸ್ತ್ರವಚನ. ಹಾಗೆ ನಾಳೆಯ ದಿವಸ ವಿನಾಯಕನನ್ನು ವಿಘ್ನ ನಿವಾರಣೆಗೋಸ್ಕರವಾಗಿ, ಹಾಗೆ ಹಲವು ವಿಘ್ನ ವಿನಾಯಕ ಅಂತೇಳಿ ಹೇಳಿದ್ದಾರೆ. ಎಲ್ಲಿ ಆ ಪಾರ್ವತಿಯನ್ನು ಮತ್ತು ಗಣಪತಿಯನ್ನು ಆರಾಧನೆ ಮಾಡ್ತೇವೋ ಅಲ್ಲಿ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತದೆ ಅಂತೇಳಿ ಹೇಳಿದ್ದಾರೆ. ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರ ಗಣೇಶ ಸ್ಕಂದ ಸಹಿತ ಒಂದೇ ವಾಂಛಿಸಿದ್ರು ಅಂತೇಳಿ ಹೇಳಿದರೆ ಆ ಸಪರಿವಾರ. ಯಾಕೆಂದರೆ ಹೇಳಿದರೆ ನಾವು ಒಬ್ಬರೇ ಇದ್ದರೆ ಅಲ್ಲಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಹಾಗೆ ಮದುವೆ ಆಗಿದ್ದರೆ ಅವನಿಗೆ ಒಂದು ಗೃಹಸ್ಥ ಅಂತೇಳಿ ಹೇಳ್ತಾರೆ. ಅಲ್ಲಿ ಮಕ್ಕಳೊಟ್ಟಿಗಿದ್ದರೆ ಅಲ್ಲಿ ಅವರಿಗೆ ಸಂಸಾರ ಅಂತೇಳಿ ಹೇಳ್ತಾರೆ. ಆಗಿರುವಾಗ ನಮಗೆ ಆ ಭೂಮಿಯಲ್ಲಿ ಸರ್ವಮಂಗಲ ಅಂತೇಳಿ ಹೇಳಿದರೆ ಗಣಪತಿ ಸಹಿತ ಮಹಾಗಣಪತಿ ಹಾಗೂ ಈಶ್ವರ ಪಾರ್ವತಿ ಸಹಿತವಾಗಿ ಆರಾಧನೆ ಮಾಡಲಿಕ್ಕೆ ಸಿಗ್ತಕ್ಕಂಥ ದೇವರು ಅಂತೇಳಿ ಹೇಳಿದರೆ ಉಮಾಮಹೇಶ್ವರ. ವಿಶೇಷವಾಗಿ ಕಲಿಯುಗದಲ್ಲಿ ಆ ಗೌರಿಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿಯಾಗ್ತದೆ ಅಂತೇಳಿ ಹೇಳಿದ್ದಾರೆ. ಮುತ್ತೈದೆತನಗಳು ಹಾಗೆ ಸಮಸ್ತ ಕಷ್ಟನಷ್ಟ ಪರಿಹಾರ ದ್ವಾರ ಇಷ್ಟಾರ್ಥ ಪ್ರಾಪ್ತಿಗೋಸ್ಕರವಾಗಿ ಇವತ್ತಿನ ದಿವಸ ಗೌರಿ ಪ್ರತಿಷ್ಠೆಯನ್ನು, ನಾಳೆ ವಿನಾಯಕ ದೇವರನ್ನು ಪ್ರತಿಷ್ಠೆ ಮಾಡಲು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಮಾಡ್ತಕ್ಕಂಥ ಸಂಕಲ್ಪಕ್ಕೆ ವಿಶೇಷವಾಗಿ ಪ್ರಾರಂಭ ಕಾಲದಲ್ಲಿ ಅಲ್ಲಿ ಪುಣ್ಯಾಹವಾಚನ ಮತ್ತು ದುರ್ಗಾಹವನವನ್ನು ಮಾಡ್ತಿದ್ದೇವೆ. ಅಲ್ಲಿ ಅಗ್ನಿಮುಖೇನ ಪರಮಾತ್ಮನನ್ನು ಆವಾಹನೆ ಮಾಡಿಕೊಂಡ್ರೆ ಇಲ್ಲಿ ವಿಗ್ರಹ ಮುಖೇನ ಆ ದೇವರನ್ನು ನಾವು ಆರಾಧಿಸಲಿದ್ದೇವೆ. ಮಾಡ್ತಕ್ಕಂಥ ಸಕಲ ಸತ್ಕರ್ಮವನ್ನು ದೇವರು ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಟ್ಟು ಸತ್ಫಲವನ್ನು ನಮಗೆ ಅನುಗ್ರಹ ಮಾಡಿಕೊಡೋದ್ರೊಂದಿಗೆ ಯಾವ ಉದ್ದೇಶ ಇಟ್ಟುಕೊಂಡು ನಾವು ಸತ್ಕರ್ಮವನ್ನು ಮಾಡ್ತೇವೋ ಸತ್ಕರ್ಮದ ಸತ್ಫಲವನ್ನು ದೇವರು ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಟ್ಟು ಎಲ್ಲರಿಗೂ ಅಂತೇಳಿ ಹೇಳಿದರೆ ಆ ಸಹೋದ್ಯೋಗಿಗಳು ಹಾಗೆ ಸರ್ವ ಬಾಂಧವರು ಎಲ್ಲರಿಗೂ ಸುಖ
ಶಾಂತಿ ನೆಮ್ಮದಿ ಆಯುರಾರೋಗ್ಯ ಭಾಗ್ಯವನ್ನು ಇಷ್ಟಾರ್ಥವನ್ನು ದೇವರು ಅನುಗ್ರಹ ಮಾಡಿಕೊಡಬೇಕು ಅಂತೇಳಿ ಭಗವಂತನಿಗೆ ನಾವು ಪ್ರಾರಂಭ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳಿದರೆ ನಮಗೆ ಮನಸ್ಸಿನಲ್ಲಿ ಚಿತ್ತ ವೈಕಲ್ಯಗಳು ಬರ್ತದೆ. ಯಾಕೆ ಹೇಳಿದರೆ ನಮಗೆ ಗಮನ ಇಲ್ಲಿರ್ತದೆ, ಆದರೆ ಮನಸ್ಸು ಎಲ್ಲಿಯೋ ಇರ್ತದೆ. ಹಾಗಿರುವಾಗ ಅದಕ್ಕೋಸ್ಕರವಾಗಿ ದೇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಇಷ್ಟ ದೇವರನ್ನು, ಗ್ರಾಮ ದೇವರನ್ನು, ಮನೆ ದೇವರನ್ನು, ಕುಲದೇವರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಕ್ಷೇತ್ರಾಧಿಪತಿಯಾದಂತಹ ಉಮಾಮಹೇಶ್ವರನ್ನು ಎದುರಿಟ್ಟುಕೊಂಡು ಮಾಡ್ತಕ್ಕಂತಹ ಪ್ರಾರ್ಥನೆ. ಆ ದೇವರಿಗೆ ಫಲವನ್ನಿಟ್ಟುಕೊಂಡು ಪ್ರಾರ್ಥಿಸ್ತಿದ್ದೇವೆ. ಈ ಫಲವನ್ನು ದೇವರು ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಂಡು ಸತ್ಫಲವನ್ನು ನಮಗೆ ಅನುಗ್ರಹ ಮಾಡಿಕೊಡಬೇಕು ಅಂತ ಪ್ರಾರಂಭ ಕಾಲದಲ್ಲಿ ಭಗವಂತನಿಗೆ ಫಲಪುಷ್ಪಾಂಶ ಇಟ್ಟುಕೊಂಡು ತಮ್ಮಯಾಗುವುದು ಹಾಕಿದ್ದು. ಇದಂ ಫಲಮಯ ದೇವ ಸ್ಥಾಪಿತಂ ದೇವರಸ್ತವಃ ತೇನಮೇವ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನೆ. ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ ತಗೊಳ್ಳಿ. ಗ್ರಾಮದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಪ್ರಾರಂಭಕಾಲಃ ಸುಮುಹೂರ್ತಮಸ್ತು ಭವಂತೋ ಭವಂತ. ಪ್ರಾರಂಭಕಾಲಃ ಸುಮುಹೂರ್ತಮಸ್ತು. ಓಂ ಸ್ವಸ್ತಿ. ಗಂಗೆ ಜಮುನೆ ದೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧಕಾವೇರಿ ಅದ್ಯ ಬ್ರಹ್ಮಣಃ ದ್ವಿತೀಯವರಾರ್ಧೆ ಶ್ವೇತವರಾಹ ಕಲ್ಪೆ ಮೇರೋಣತ್ರಕುಲೆ ಸರಿವಾಂಶಿಕೆ ಉದ್ದಾದರೆ ಪರಶುರಾಮ ಕ್ಷೇತ್ರ ಸ್ಮೃತಮಾನೆ ವ್ಯಾವಹಾರಿಕೆ ಪ್ರಭವಾದಿ ಷಟ್ಟಿ ಸಂವತ್ಸರನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ಭಾದ್ರಪದಮಾಸೆ ಶುಕ್ಲಪಕ್ಷೆ ತೃತೀಯಾಂತಿಕ ಗೌರಿ ತೃತೀಯಾಂತಿಕ ವಾಸರಸ್ಮಾಸರಃ ಸೌಮ್ಯವಾಸರಿಕ್ತಾಯಾಂ ಶುಭತಿಥಿ ಶುಭವಾರ ಶುಭನಕ್ಷತ್ರ ಶುಭಕರ್ಣಾದಿ ಹೇಮಸ್ಮೃತಸ್ಥೇಷುಚಿತ್ತಾಯಾಂ ಶುಭ ಪುಣ್ಯತಿಪಯತ್ವಾಂ ಉಮಾಮಹೇಶ್ವರ ಪ್ರೇತ್ಯರ್ಥಂ ಅಸ್ಯ ಯಜಮಾನಸ್ಯ ರವೀಂದ್ರನಾಮಧೇಯಸ್ಯ ನಕ್ಷತ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯೋ ಜಾತಸ್ಯ ರವೀಂದ್ರನಾಮಧೇಯಸ್ಯ ಸ್ಥಾನೇಷು ವಿಕಲಾಂ ದೇಶಾಂ ಗ್ರಹಾಣಾಂ ಶುಭೇಕಾದಶಸ್ಥಾನಫಲಾಭಾವ್ಯರ್ಥಂ ಸಮಸ್ತನ್ಮಂಗಲಾಭಾವ್ಯರ್ಥಂ ತತ್ಪತ್ನ್ಯಾಹ ನಿಮ್ಮಸ್ತು ಸೌಮ್ಯಾ ನಾಮ್ನೇ ಶತಭಿಷಾ ನಕ್ಷತ್ರ ಕುಂಭರಾಶಿಜಾತಾಯಾಃ ಸಮಸ್ತನ್ಮಂಗಲಾಭಾವ್ಯರ್ಥಂ ಉಮಾಮಹೇಶ್ವರ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ಸಮಸ್ತನ್ಮಂಗಲಾಭಾವ್ಯರ್ಥಂ ಓಂ ಶಿವಭಾಮಿನಿ ಶರಣು ಶುಭಕಾರಿಣಿ ಗೌರಿ ನಮೋ ದೇವಿ ಗೌರಿ ನಮೋ ಶ್ರೀಮಂಗಳಾಗಿ ಗೌರಿ ನಮೋ. ಮಾಡ್ತಕ್ಕಂತಹ ಗೌರಿ ಪೂಜೆಯನ್ನು ಇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಸಮಸ್ತ ಭಕ್ತಾನಾಂ ಕ್ಷೇಮಸ್ಥೈರ್ಯ ಪೂಜಾಮಯ ಮಾಡಿಕೊಂಡು ಸ್ವಸ್ತಿ
ದೀರ್ಘಾಯುಷ್ಯದಿಂದ ವ್ರತವನ್ನು ಹಾಗೂ ಎಲ್ಲರಿಗೂ ಅವರ ವ್ರತವನ್ನು ದೇವರು ನೆರವೇರಿಸಿಕೊಂಡು ಹಾಗೆ ಇವತ್ತಿನಿಂದ ನಾಳೆಯವರೆಗೆ ಆಗ್ತಕ್ಕಂತಹ ಸಮಸ್ತ ಸತ್ಕರ್ಮವನ್ನು ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಂಡು ಎಲ್ಲರಿಗೂ ಸತ್ಫಲವನ್ನು ದೇವರು ಅನುಗ್ರಹ ಮಾಡಿಕೊಂಡು ಹಾಗೆ ಈ ಪುಣ್ಯ ಕಾರ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಗಿರುವ ಕಾರ್ಯವನ್ನು ಅವರವರ ಇಷ್ಟಾರ್ಥವನ್ನು ದೇವರು ಅನುಗ್ರಹ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನೆರವೇರಿಸಿ ಹಾಗೆ ಎಲ್ಲರಿಗೂ ಅವರವರ ಹೆಸರನ್ನು ನೆರವೇರಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ತ್ರೈಲೋಕ್ಯ ವಾಸಿನಾಂಗೇಟಿ ಲೋಕಾನಾಂ ಶ್ರವಣಗೌರಿಯೇ ನಮಃ ಪ್ರಾರ್ಥನೆ ಎಲ್ಲ ಮುಖ್ಯವಾಗಿ ಮಂಗಳ
सुतं प्रणमाम्यहं श्री गौरी सुतं वासुदेव भक्तं सततं प्रणमाम्यहं श्री गौरी सुतं गणनाथ सेवितं पणिहारभूषितं मुनिजनवन्दितं प्रणमाम्यहं श्री गौरीसुतं नृतचारुमोदकं गजमुखं श्रुतकरामितगर्भभञ्जनं नदलोकसन्तोषदायकं श्रुतभक्तपालकं सिद्धिविनायकं प्रणमाम्यहं श्री गौरीसुतं वासुदेवभक्तं सततं प्रणमाम्यहं श्री गौरीसुतं ಶ್ರೀ ಶಾರದಾ ಮಾತೆಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಶ್ರೀ ಮಠದ ಉಭಯ ಜಗದ್ಗುರುಗಳನ್ನು ಮನಸ್ಸ ಭಕ್ತಿಯಿಂದ ಅವರ ಆಶೀರ್ವಾದವನ್ನು ಕೂಡ ಬೇಡುತ್ತಾ ಶ್ರೀ ಮಠದ ಆರಾಧ್ಯ ದೇವರನ್ನು ಕೂಡ ಸ್ಮರಿಸುತ್ತಾ ನಾವು ನಮ್ಮಂತೆಲ್ಲ ದೇವರಿಗೆ ಮನಸ್ಸ ವಂದನೆಯನ್ನು ಸಲ್ಲಿಸುತ್ತಾ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಕೋಟೆಕಾರು ಶಾಖಾ ಮಠದಲ್ಲಿ ಜರುಗುತ್ತಿರುವಂತಹ ಇವತ್ತು ಮತ್ತು ನಾಳೆ ಪರ್ಯಂತ ನಡೆಯುತ್ತಿರುವಂತಹ ಗೌರಿ ಹಬ್ಬ ಮತ್ತು ಶ್ರೀ ಗಣೇಶ ಹಬ್ಬದ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ವಂದಿಸುತ್ತಾ ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ಧಾರ್ಮಿಕ ಸಭೆಯಲ್ಲಿ ನಮ್ಮ ಜೊತೆ ಸೇರಿರುವಂತಹ ಈ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಇನ್ನ ಚಂದ್ರಕಾಂತ ರಾವ್ ಜಿಂದಾಲ್ನ ನಿರ್ದೇಶಕರಾಗಿ ಮತ್ತು SSCEO ಪ್ರೈವೇಟ್ ಲಿಮಿಟೆಡ್ ಸಿಂಗಾಪುರ ಇದರ ಮಾಜಿ ಅಧ್ಯಕ್ಷರಾಗಿ ಗೌರವಿಸಬೇಕಾಗಿ ಧರ್ಮಾಧಿಕಾರಿಗಳಾದಂಥ ವಲ್ಲಭ ಸತ್ಯಶಂಕರ ಅವರಿಗೆ ವಿನಂತಿಸ್ತಾ ಇದ್ದೇನೆ. ಹಾಗೆ ಸ್ಮರಣಿಕೆಯನ್ನು ಪ್ರೊಫೆಸರ್ ಶಿವಾಜಿ ಅಧಿಕಾರಿ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೊತೆ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇರುವವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಗೌರವಾನ್ವಿತ ಉಪಾಧ್ಯಕ್ಷರು. ಅತ್ಯಂತ ಚುರುಕಿನಿಂದ ತನ್ನೆಲ್ಲ ಕೆಲಸವನ್ನ ಮಾಡುತ್ತಾ ಇಡೀ ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಯಾವ ರೀತಿ ತನ್ನ ಕೆಲಸವನ್ನ ನಿರ್ವಹಿಸಬೇಕು ಎಂಬುದನ್ನು ತೋರಿಸಿಕೊಟ್ಟಂತಹ ಗೌರವಾನ್ವಿತ ಶ್ರೀಮತಿ ಕಸ್ತೂರಿ ಪೂಂಜ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಮಠದ ವತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಸ್ಮರಣಿಕೆಯನ್ನು ಕೂಡ ಶ್ರೀಮತಿ ನೋರೇಣಿ ಸತ್ಯಶಂಕರಿ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಆರ್ಯ ಮರಾಠ ಸಮಾಜ ಸಂಘ ಮಂಗಳೂರು ಮತ್ತು ಕಾಸರಗೋಡು ಇದರ ಗೌರವಾನ್ವಿತ ಅಧ್ಯಕ್ಷರಾದ ಯತೀಂದ್ರ ಬಹುಮಾನ್ ಅವರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಮಠದ ವತಿಯಿಂದ ನಮ್ಮ ಉತ್ಸವ ಸಮಿತಿಯಿಂದ ಸೇರಿದ ಎಲ್ಲರ ಪರವಾಗಿ ಆಗ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ಶ್ರೀಯುತ ಅನಂತ ಕೃಷ್ಣ ಯಾದವ್ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಇರುವವರು ನಮ್ಮ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರ ದೇವಸ್ಥಾನ ಉಳ್ಳಾಲ ಇದರ ಅಧ್ಯಕ್ಷರು ಖ್ಯಾತ ನ್ಯಾಯವಾದಿಗಳಾಗಿರುವಂತಹ ಗೌರವಾನ್ವಿತ ಶ್ರೀ ವಿಜಯ್ ಕುಮಾರ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ಮುಖ್ಯ ಅತಿಥಿಯಾಗಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಕೊಲ್ಯ ಮಂಗಳೂರು ಗೌರವಾನ್ವಿತ ಶ್ರೀ ಆನಂದ ಕೊಂಡನವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಗೌರವಾನ್ವಿತ ಆನಂದ ಕೊಂಡನವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಹಾಗೂ ಶಾಲೋದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈಗ ತಾನೇ
ಈ ವೇದಿಕೆಯನ್ನ ಅಲಂಕರಿಸಿದವರು ನಮ್ಮ ಶ್ರೀ ರಮಾನಂದ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಕೊಲ್ಲಿಯ ಇದರ ಗೌರವಾಧ್ಯಕ್ಷರು ಕೂಡ ಆದಂತಹ ಗೌರವಾನ್ವಿತ ಮಧುಸೂದನ ಅಯ್ಯರು ಕೂಡ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ಮರಿಸುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವವರು ಖ್ಯಾತ ನಾಟಿ ವೈದ್ಯರು, ಪ್ರಗತಿಪರ ಕೃಷಿಕರು ಆಗಿರುವಂತಹ ಗೌರವಾನ್ವಿತ ವಾಸುದೇವ ಸವಣೂರು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಭಕ್ತಿಯಿಂದ ಈ ಮಠದ ಪರವಾಗಿ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿಶ್ವಸ್ತ ಮಂಡಳಿ ಅಧ್ಯಕ್ಷರು ಹಾಗೆ ಕುಮಾರಧಾರ ಜನಜಾಗೃತಿ ಸಮಿತಿ ಪುತ್ತೂರು ಇದರ ಅಧ್ಯಕ್ಷರು ಹಾಗೆ ರಬ್ಬರ್ ಹಾಲೋತ್ಪಾದಕರ ಕೋಆಪರೇಟಿವ್ ಸೊಸೈಟಿ ಸವಣೂರು ಇದರ ಅಧ್ಯಕ್ಷರು ಆಗಿರುತ್ತಾರೆ. ಇವರನ್ನ ಧರ್ಮಾಧಿಕಾರಿಗಳು ಈ ಧಾರ್ಮಿಕ ಸಭೆಯಲ್ಲಿ ನಮಗೆಲ್ಲರಿಗೂ ಕೂಡ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿರುವಂತಹ ಗೌರವಾನ್ವಿತ ಕುಂಬ್ಳೇಕರ್ ಮೋಹನ್ ಕುಮಾರ್ ಅವರು, BGM BSNL ಮಂಗಳೂರು, ಇವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಶ್ರೀ ಕುಂಬ್ಳೇಕರ್ ಮೋಹನ್ ಕುಮಾರ್ ಇವರನ್ನ ಧರ್ಮಾಧಿಕಾರಿಗಳು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಠದ ಧರ್ಮಾಧಿಕಾರಿಗಳಾಗಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುತ್ತಿರುವಂತಹ ಗೌರವಾನ್ವಿತ ಸತ್ಯಶಂಕರ ಗೊಳ್ಳವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉತ್ಸವ ಸಮಿತಿಯ ಸಂಚಾಲಕರಾದಂತಹ ಗೌರವಾನ್ವಿತ ಚಂದ್ರಶೇಖರ್ ಉಚ್ಚೆ ನಮ್ಮ ಜೊತೆ ಇದ್ದಾರೆ. ನಮ್ಮ ಉತ್ಸವ ಸಮಿತಿಯ ಕೋಶಾಧಿಕಾರಿಯಾದಂತಹ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಇದ್ದಾರೆ. ಅದೇ ರೀತಿ ಬಹಳ ಮುಖ್ಯವಾಗಿ ನಮ್ಮ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಂತಹ ಗೌರವಾನ್ವಿತ ಸೀತಾರಾಮ ಕೊಪ್ಪರು ಬಹಳ ಅತ್ಯಂತ ಚುರುಕಿನಿಂದ ಈ ಮಠದ ಕೆಲಸವನ್ನು ಮಾಡುತ್ತಿರುವಂತಹ ಗೌರವಾನ್ವಿತ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ ಕೊಪ್ಪರವರನ್ನು ಕೂಡ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತಾ ನಮ್ಮ ಎಲ್ಲ ಉತ್ಸವ ಸಮಿತಿ ಗೌರವಾನ್ವಿತ ಪದಾಧಿಕಾರಿಗಳು ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಈ ಊರಿನ ಸಜ್ಜನ ಬಂಧುಗಳು ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸುವ ಎಲ್ಲ ಭಗವದ್ಗಳನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತ. ಶ್ರೀಮತಿ ನಾಗರತ್ನ ಇವರಿಗೆ ಶ್ರೀಮತಿ ನಾರಾಯಣಿ ಸತ್ಯಶಂಕರ್ ಇವರಿಂದ ಸಾಲು ಒದಿಸಿ ಸ್ಮರಣಿಕೆ ನೀಡಿ ಗೌರವ. ಭರತ ಖಂಡದಲ್ಲಿ ವೈದಿಕ ಧರ್ಮದ ಅವನತಿಯ ಕಾಲದಲ್ಲಿ ಅದು ನಾಶದ ಅಂಚಿನಲ್ಲಿರುವಾಗ ತನ್ನ ಅದ್ಭುತ ಮೇಧಾಶಕ್ತಿಯಿಂದ ವಾಕ್ಶಕ್ತಿಯಿಂದ ಆಚಾರ್ಯ ಶಂಕರರು ಎಲ್ಲ ವೈದಿಕ ಮತದ ಮುಖಂಡರನ್ನು ಪರಿವರ್ತನೆಗೊಳಿಸಿ ವೈದಿಕ ಧರ್ಮದ ಮುಖ್ಯವಾಹಿನಿಗೆ ಅವರನ್ನು ತರ್ತಾರೆ. ಹಾಗೆಯೇ ತಂದವರು ಇದು ಮುಂದಕ್ಕೂ ಅನುಚಾನವಾಗಿ ಬೆಳೆದುಕೊಂಡು ಬರಬೇಕೆನ್ನೋ ದೃಷ್ಟಿಯಲ್ಲಿ, ಪುನಃ ಅದು ನಾಶ ಆಗಬಹುದೆನ್ನೋ ದೃಷ್ಟಿಯಲ್ಲಿ ಭರತಖಂಡವನ್ನು 4 ವಿಭಾಗ ಮಾಡಿ 4 ವೇದಪೀಠಗಳನ್ನು ಮಾಡಿ ಅಲ್ಲಿ 4 ಯತಿಗಳನ್ನು ಪೀಠಾಧಿಪತಿಗಳನ್ನಾಗಿ ಮಾಡಿ ಅವರಿಗೆ ಈ ಧರ್ಮದ ಪರಿಪಾಲನೆಯ ಅಧಿಕಾರವನ್ನು, ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾರೆ. ಹಾಗೆಯೇ ನಮ್ಮ ಪ್ರದೇಶ ಶೃಂಗೇರಿ ಶಾರದಾ ಪೀಠಕ್ಕೆ ಸೇರಿದ ಪ್ರದೇಶ. ಹಾಗೆ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಬಹುಶಃ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಇಡೀ ಜಗತ್ತಿನಲ್ಲಿಯೇ ಒಂದು ಅದ್ವಿತೀಯವಾದಂತಹ ಸ್ಥಾನವನ್ನು ಪಡೆದವರು. ತನ್ನ ಅದ್ಭುತ ಮೇಧಾಶಕ್ತಿ ಹಾಗೂ ತಮ್ಮ ತಪಸ್ಸಿನ ಶಕ್ತಿಯಿಂದ ಜನರಿಗೆ ಒಳ್ಳೆಯ ಧರ್ಮಬೋಧೆಯನ್ನು ಮಾಡ್ತಾ ಇವತ್ತಿಗೂ ನಡೆದುಕೊಂಡು ಬರುತ್ತಿರುವಂಥದ್ದು ನಮಗೆಲ್ಲರಿಗೂ ತಿಳಿದ ವಿಚಾರ. ಹಾಗೆಯೇ ಶೃಂಗೇರಿ ಶಾರದಾ ಪೀಠದ ಶಾಖಾ ಮಠವಾದ ಈ ಪ್ರದೇಶದಲ್ಲಿ ಗುರುಗಳ ಅನುಜ್ಞೆಯಂತೆ ನಾವು ಮಠದ ಕೆಲಸಗಳನ್ನು ಇಲ್ಲಿ ಮಾಡಿಕೊಂಡು ನಾವು ಬರ್ತಾ ಇರ್ತೇವೆ. ಶೃಂಗೇರಿ ಶಾರದಾ ಪೀಠ ಹೇಳಿದರೆ ಅದು ಒಂದು ಜಾತಿಗೆ ಸೇರಿದ ಮಠ ಅಲ್ಲ, ಸಮಸ್ತ ಹಿಂದೂ ಸಮಾಜಕ್ಕೆ ಸೇರಿದ ಮಠ. ಅದು ಎಲ್ಲ ಭಾರತದಲ್ಲಿರುವಂತಹ ವೈದಿಕ ಮತ ಅನುಯಾಯಿಗಳಾದ ಎಲ್ಲ ಮತದವರಿಗೂ ಅದು ಗುರುಮಠ. ನಾವು ಗುರುಮಠ ಅಂತ ಹೇಳುವಂಥದ್ದು ಶೃಂಗೇರಿಯನ್ನು ಮಾತ್ರ. ನಾವು ನಮ್ಮ ಶಾಸ್ತ್ರದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ನಾವು ಹೇಳ್ತೇವೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅಂತಹ ಸ್ಥಾನವನ್ನು ಅಲಂಕರಿಸಿದವರು, ಆ ಯೋಗ್ಯತೆ ಇದ್ದವರು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು. ಅವರ ಮಾರ್ಗದರ್ಶನದಲ್ಲಿ, ಅವರ ನಿರ್ದೇಶನದಲ್ಲಿ, ಅವರ ಅಪ್ಪಣೆ ಪ್ರಕಾರ ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಮುಖ್ಯವಾಗಿ ಶೃಂಗೇರಿ ಮಠಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು
47 ಸಮಾಜದವರು ಶಿಷ್ಯವರ್ಗದವರಾಗಿದ್ದಾರೆ. ನಾವು ಅವರೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕೆನ್ನುವಂಥದ್ದು ಈ ಮಠದ ಈ ಶಾಖೆಯ ಪ್ರಧಾನ ಉದ್ದೇಶಗಳಲ್ಲಿ ಒಂದು. ಹಾಗೆ ನಾವೀಗ ಕೆಲವು ವರ್ಷಗಳಿಂದ ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಇಡೀ ಹಿಂದೂ ಸಮಾಜದವರೆಲ್ಲ ಒಟ್ಟು ಸೇರಬೇಕೆನ್ನುವ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ತಾವು ವೇದಿಕೆಯಲ್ಲಿ ನೋಡಬಹುದು ಸಮಾಜದ ಬೇರೆ ಬೇರೆ ಸಮಾಜಕ್ಕೆ ಸೇರಿದ ಮುಖಂಡರನ್ನು ಇವತ್ತು ಆಹ್ವಾನಿಸಿದ್ದೇವೆ. ಎಲ್ಲರನ್ನು ಕರೆಸಲಿಕ್ಕೆ ನಮಗೆ ಒಂದೇ ವೇದಿಕೆಯಲ್ಲಿ ಕೂತ್ಕೊಳಿಸಲಿಕ್ಕೆ ಕಷ್ಟ ಸಾಧ್ಯ. ಆದರೂ ನಾವು ನಮ್ಮಲ್ಲಿ ಸುಮಾರು 5-6 ಕಾರ್ಯಕ್ರಮಗಳು ಮುಖ್ಯವಾಗಿ ಇಲ್ಲಿ ನಡೀತದೆ. ಇದರಲ್ಲಿ ನಾವು ಈ 6 ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ 47 ಸಮಾಜದವರನ್ನು ನಾವು ಒಟ್ಟು ಹಾಕ್ತೇವೆ. ಇವತ್ತಿಲ್ಲದವರು ಮುಂದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಅವರನ್ನು ಕರೀತೇವೆ. ಹೀಗೆ ಎಲ್ಲರನ್ನು ನಾವು ಒಟ್ಟು ಸೇರಿಸಿಕೊಂಡು ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ಇಲ್ಲಿ ಒಂದು ವಿಶೇಷ ನಾವು ಈ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದ್ರೆ ಗೌರಿ ಗಣೇಶ ಹಬ್ಬವನ್ನು ನಾವು ಇಲ್ಲಿ ಮಾಡ್ತೇವೆ. ನಮ್ಮ ಈ ಜಿಲ್ಲೆಯಲ್ಲಿ ಕೇವಲ ಗಣೇಶನ ಉತ್ಸವವನ್ನು ನಾವು ಎಲ್ಲ ಕಡೆ ನೋಡ್ತೇವೆ. ಆದರೆ ಗೌರಿ ಹಬ್ಬವನ್ನು ಆಚರಿಸುವ ಒಂದು ಸಾರ್ವಜನಿಕವಾಗಿ ಆಚರಿಸುವುದು ಬಹಳ ವಿರಳ. ಇಲ್ಲಿ ನಾವು ಆ ಗೌರಿಯ ಹಬ್ಬವನ್ನು ಕೂಡ, ಅಂದರೆ ಆಚಾರ್ಯ ಶಂಕರರ ಜೀವನವನ್ನು ನಾವು ಅಭ್ಯಸಿಸಿದರೆ ಅವರು ತಾಯಿಗೆ ಕೊಟ್ಟಂತಹ ಮಹತ್ವ ಅದು ಎಲ್ಲಿಯೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ತಾಯಿಯ ಪ್ರೀತಿಗೆ, ತಾಯಿಯ ಆಸೆಗೆ ಅವರು ಸ್ಪಂದಿಸಿದವರು. ತನ್ನ ಸನ್ಯಾಸಿ ಧರ್ಮದಲ್ಲಿ ಏನು ಹೇಳ್ತದೋ ಅದನ್ನು ಕೂಡ ಬಿಟ್ಟು ತಾಯಿಯ ಸೇವೆಯನ್ನು ಮಾಡಿದವರು. ಹಾಗೆ ತಾಯಿಗೆ ಬಹಳ ಮಹತ್ವದ ಸ್ಥಾನ ಸಮಾಜದಲ್ಲಿದೆ. ನಾವೆಲ್ಲ ಭಾಷಣಕಾರರು ಹೇಳ್ತಾರೆ ತಾಯಿ ನಮಗೆ ಪ್ರಥಮ ಗುರು ಹಾಗೆ ಅಂತ ಹೇಳುವಂಥದ್ದು ನಾವೆಲ್ಲ ಕಡೆ ಕೇಳ್ತೇವೆ. ಆದರೆ ಅದನ್ನು ಎಷ್ಟು ಜನ ಪಾಲಿಸ್ತಾರೆ ಅಂತ ಗೊತ್ತಿಲ್ಲ. ಭಾಷಣದಲ್ಲಿ ಹೇಳೋದನ್ನು ನಾವು ಕೇಳಿದ್ದೇವೆ ನಾವು. ಹಾಗೆ ಆಚಾರ್ಯ ಶಂಕರರು ಜೀವನದಲ್ಲಿ ಪ್ರಥಮವಾಗಿ ಅದನ್ನು ಮಾಡಿದವರು. ಸನ್ಯಾಸಿಗಳ ನೀವು ಜೀವನ ತೆಗೆದುಕೊಂಡರೂ ಕೂಡ ಪೂರ್ವಾಶ್ರಮದ ತಂದೆ ಅವರಿಗೆ ನಮಸ್ಕಾರ ಮಾಡಲಿಕ್ಕಿದೆ, ಆದರೆ ತಾಯಿ ನಮಸ್ಕಾರ ಮಾಡಲಿಕ್ಕಿಲ್ಲ. ತಾಯಿಗೆ ಇವರು ನಮಸ್ಕಾರ, ಈ ಯತಿಗಳು ನಮಸ್ಕಾರ ಮಾಡಲಿಕ್ಕಿದೆ. ಹಾಗಿರುವಾಗ ಅವರ ಸ್ಥಾನ ಎಷ್ಟು ದೊಡ್ಡದು ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹಾಗೆ ನಾವಿಲ್ಲಿ ಗಣಪತಿ ಉತ್ಸವ ಮಾಡುವ ಮುಂಚಿನ ದಿವಸ ಗೌರಿ ಹಬ್ಬ ಬರ್ತದೆ. ಅಲ್ಲಿ ತಾಯಿಯನ್ನು ನಾವು ಪೂಜಿಸಿ ಮರು ದಿವಸ ಮಗನನ್ನು ಪೂಜಿಸುವ ಒಂದು ಸಂಪ್ರದಾಯವನ್ನು ನಾವಿಲ್ಲಿ ಇಟ್ಟುಕೊಂಡು ಬಂದಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಸಮಾಜದ ಎಲ್ಲ ಭಾಗದ ಜನರು, ಎಲ್ಲ ಸಮಾಜದವರು ಇಲ್ಲಿ ಸೇರಬೇಕು ಎನ್ನುವಂಥದ್ದು ನಮ್ಮದು ಪ್ರಧಾನ ಈ ಕಾರ್ಯಕ್ರಮದ ಉದ್ದೇಶ. ಹಾಗೆ ನಾವು ಆ ರೀತಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು. ಮಠ ಅಂತ ಹೇಳಿದರೆ ಅದು ಕೇವಲ ಒಂದು ಅಧಿಕಾರಿಗಳ ಸಂಬಂಧಪಟ್ಟ ಯಾರು ಅಲ್ಲ, ಅದು ಎಲ್ರಿಗೂ ಸಂಬಂಧಪಟ್ಟದ್ದು. ಎಲ್ರಿಗೂ ಮಠ ಸೇರಿದ್ದು, ಮಠದ ಜವಾಬ್ದಾರಿ ಎಲ್ರಿಗೂ ಇದೆ, ಮಠದಲ್ಲಿ ಭಾಗವಹಿಸುವ ಹಕ್ಕು ಎಲ್ರಿಗಿದೆ. ಹಾಗೆ ನಾವು ಇಲ್ಲೆಲ್ಲರನ್ನು ನಾವು ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ನಮ್ಮ ಈ ಮಠದ ನಡೆಯುವ ಕಾರ್ಯಕ್ರಮದ ಉದ್ದೇಶಗಳಲ್ಲಿ ಒಂದು. ಹಾಗೆ ಈ ವರ್ಷ ಈ ಗೌರಿ ಗಣೇಶ ಹಬ್ಬ ನಾವಿಲ್ಲಿ ಮಾಡೋದಕ್ಕೆ ನನಗೆ ಅಂದರೆ ಅವರ ಹೆಚ್ಚು ವಿಚಾರ ತಿಳಿದು ಬೇರೆಯವರಿಂದ ಹೇಳಿ ಗೊತ್ತಷ್ಟೇ. ಚಂದ್ರಕಾಂತರಾಯರು ಅವರ ತಂದೆ ನನಗೆ ಬಹಳ ಆತ್ಮೀಯರಾಗಿದ್ದರು. ಆದರೆ ಅವರ ಮಗ ಅಂತ ಹೇಳುವಂಥದ್ದು ಅವರ ಹತ್ರ ಮಾತಾಡಿದ ಮೇಲೆ ನಮಗೆ ಗೊತ್ತಾದದ್ದು. ಹಾಗೆ ಅವರ ಅಣ್ಣನನ್ನು ನಾವು ಕರೆದಿದ್ದೆವು, ಹಿಂದಿನೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದಿದ್ದೆವು. ಹಾಗೆ ಇದಕ್ಕೆ ಅವರನ್ನು ಕರಿಬೇಕು, ಅವರಿಗೆ ಭಾಗವಹಿಸಬೇಕು ಅನ್ನೋದು ನಮಗೆ ಬಹಳ ಒಂದು ಆಸೆ ಇತ್ತು. ಹಾಗೆ ಅವರು ಒಪ್ಪಿಕೊಂಡು ಅವರು ಬಂದಿದ್ದಾರೆ. ಅದು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶೋಭೆಯನ್ನು ಕೊಟ್ಟಿದೆ. ಅವರು ವೈಯಕ್ತಿಕವಾಗಿ ಅವರ ವಿಚಾರಗಳು ತುಂಬ ಇದೆ. ಅವರು ಕೇವಲ ಒಂದು ಇಂಜಿನಿಯರ್ ಮಾತ್ರ ಅಲ್ಲ, ಅವರು ಸಮಾಜದ ಬಹುಮುಖ ಚಿಂತನೆಗೆ, ಬೇರೆ ಬೇರೆ ಅಭಿವೃದ್ಧಿ ಚಿಂತನೆ ಮಾಡುವವರು. ಅವರ ಊರಿನಲ್ಲಿ ಅವರು ಕೆಲವು ಉದ್ದೇಶಗಳನ್ನು ಇಟ್ಟುಕೊಂಡು ಅವರು ಕೆಲಸವನ್ನು ಕೂಡ ಪೂರ್ತಿ ಅದನ್ನು ಸಲ್ಲಿಸಿದ್ದರೂ ಕೂಡ ಅದನ್ನು ಬಿಟ್ಟು ಊರಿಗೆ ಬಂದು ಊರಿನಲ್ಲಿ ಇಲ್ಲಿನ ಸಂಪ್ರದಾಯಕ್ಕೆ ಅನುಗುಣವಾದಂತಹ ಒಂದು ವ್ಯವಸ್ಥೆಯನ್ನು, ಅವರ ಮನೆಯನ್ನು, ಕೃಷಿಯನ್ನು ಇದೆಲ್ಲ ಮಾಡಿಕೊಂಡು ಎಲ್ರಿಗೊಂದು ಆದರ್ಶವಾಗಿ ಅವರಿದ್ದಾರೆ. ಹಾಗೆ ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಲ್ಲಿ ಇಲ್ಲಿ ಬಂದಿದ್ದಾರೆ. ಅದು ನಮಗೆ ಬಹಳ ಸಂತೋಷ ಆಗಿದೆ. ಗುರುಗಳಲ್ಲಿಯೂ ನಾನು ಆ ವಿಚಾರವನ್ನು ಅರಿಕೆ ಮಾಡಿದ್ದೆ, ಹೀಗೆ ಅವರನ್ನು ಕರಿತಾ ಇದ್ದೇವೆ ಅಂತ ಹೇಳಿ. ಗುರುಗಳಿಗೂ ತುಂಬ ಸಂತೋಷ ಆಗಿದೆ. ಹಾಗೆ ಅವರು ಬಂದದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶೋಭೆ ಕೂಡ ಆಗಿದೆ. ಹಾಗೆ ಎಲ್ಲ ಸಮಾಜದ ಮುಖಂಡರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಅಷ್ಟೇ, ಅವರು ಬಂದದ್ರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಶೋಭೆ, ಪ್ರತಿಯೊಬ್ಬರು ಹೇಳೋದಕ್ಕೆ ಇಲ್ಲಿ ಸಮಯದ ಅವಕಾಶ ಕಡಿಮೆ ಇರೋದರಿಂದ ಎಲ್ರಿಗೂ ಶೋಭೆ ಕೊಟ್ಟಿದೆ. ಹಾಗೆ ಈ ಕಾರ್ಯಕ್ರಮ ಒಳ್ಳೆಯದಾಗಿ ನಡೀತದೆ ಎನ್ನುವ ಒಂದು ವಿಶ್ವಾಸ ನನಗಿದೆ. ಹಾಗೆಯೇ ಈ ಒಂದು ಪ್ರಾಸ್ತಾವಿಕ ವಿಷಯದಲ್ಲಿ ಈ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಇದು ಎಲ್ರಿಗೂ ಸೇರಿದಂತಹ ಮಠ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು, ಎಲ್ಲರೂ ಇಲ್ಲಿಗೆ ಬರಬೇಕು ಎಂದು ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೀನಿ.
ಬರ್ಬೋನೋ ಮಾತೆ ಕಡೆಡ್ಲ ಪುಲ್ಯ ಕಾಂಡಿರ್ದು 3 ದಿನನ 5 ದಿನನ ಆ ಮಗನ ದೇವರನ್ನ ದೀದು ಅಪ್ಪನ ಗೌರಿನ ಮಗನ ದೇವರನ್ನ ನಂಬುದು ನಮ್ಮ ದೀದು ಪೂಜೆ ಮಲ್ಪುವ ಅಂಡ ಅಪ್ಪನ 1 ದಿನ ಅಂದಲ ಪೂಜೆ ಮಲ್ಪುನ ಒಂಜಿ ಕ್ರಮ ಮಾತೆ ಕಡೆಡ್ ಇಜ್ಜಿಂದ ತುಂಡಲ ಅಲ್ಪ ಅಲ್ಪ ಅವೇನ ನಂಗೆ ನೆಂಪು ಮಲ್ತು ಕೊರ್ಪು ನಾವು ವಿಶೇಷವಾದ ತೋಜುಂಡು ಅಪ್ಪೆ ಇತ್ತಂಡನೆ ಮಗೆ ಪನ್ಪುನಂಚ ಬಹುಶಃ ಎಲ್ಲಿಯ ಪುಟ್ಟಿನ ಬಾಲೆಗೆ 1-2 ವರ್ಷ ಆದಿಪ್ಪನಾಗ ಅತನ 1 ವರ್ಷ ಪಾತೆರನ ಕಲ್ಪುನಂಚಿತಿನ ಪೊರ್ತುಡು ಅಪ್ಪೆ అయినాలు ಅಮ್ಮೆ ಬಂದು ತೊಜಪಾಡುತ್ತನ್ನ ಅಪ್ಪೆ ತೊಜಪಾಡು ಬಾಲೆಗೆ ಉನ್ವೇ ಮನುಷ್ಯ ನಿನ್ನ ಅಮ್ಮೆ ಬಂದು ತೊಜಪಾಡುತ್ತನ್ನ ಅಪ್ಪೆ ತೊಜಪಾಡು ದುಂಬದ ದಿನಾಟು ಸಮಾಜದ ಬದುಕೆರೆಗೆ ಅದನ್ನ ತನ್ನ ಜೀವನನು ವಾರಿತಿಡು ಕೊನೋಡು ಪನ್ಪುನೆಗೆ ವಿದ್ಯಾಭ್ಯಾಸದ ತೊಂಡ ಒಂಜಿ ಗುರುನು ತೊಜಪಾರೆ ಅಮ್ಮೆ ಗುರುನು ತೊಜಪಾಡು ಅಪ್ಪೆ ಅಮ್ಮೇರಿನ ಪರಿಚಯ ಮಲ್ತುಕೊರ್ನ ಅಮ್ಮೇರೆ ಗುರುಕುಲ್ನ ಪರಿಚಯ ಮಲ್ತುಕೊರ್ಪುನ ಅಂಚಿತ್ತಿನ ವ್ಯವಸ್ಥೆ ಇತ್ತಿನ ನಮ್ಮ ಹಿಂದೂ ಸಮಾಜ ಬಹುಶಃ ನಮ್ಮ ಬೇತೆ ಬೇತೆ ರೀತಿಡು ನಮ್ಮ ಹಿಂದೂ ಸಮಾಜಲು ಅತ್ತೆ ಹಿಂದುಲು ಒಟ್ಟಿಗಾದ ಪರ್ಬ ಆಚರಣೆ ಮಲ್ಪ ಅವೇ ರೀತಿಡು ಬೇತೆ ಬೇತೆ ಕಾರ್ಯಕ್ರಮಗಳು ಒಟ್ಟಾದ ಒಗ್ಗಟ್ಟಾದ ನಮ್ಮ ಉಪ್ಪುನವು ನಮ್ಮ ತೂವೊಂದುಲ್ಲ ಅತ್ತ ನಮ್ಮ ಐಟೆ ಪಾಲ್ ಪಡೆಯೊಂದುಲ್ಲ ಅಂಡ ನಂಗೆ ಹಿಂದುಲೆಗೆ ನಲ್ಲ ಒಂದು ಎಚ್ಚರಿಕೆ ಅಪ್ಪನು ಭಾರಿ ಕಡಿಮೆ ದಾಯಿ ಎಚ್ಚರಿಕೆ ಅಪ್ಪನು ಕಡಿಮೆ ಬಂಡ ಕಾರ್ಯಕ್ರಮದ ಒಂಜಿ ಆಯೋಜನೆ ಮಲ್ತಿನಲ್ಪ ಇಂಚಿತ್ತಿನೇ ಕಾರ್ಯಕ್ರಮ ಉಂಡು ಪಂದಲ್ಪ ಬೇಗ ಆಯ್ನಾದ ಬೇಗ ಸೇರೋಡೊಂದು ಬಂಡ ಇಜ್ಜಿ ನಮ್ಮ ಸರಿಯಾದ 1 ಗಂಟೆಗೆ ಬರ್ಪುಣ ಅಂಚಿತ್ತಿನ ಪೊರ್ತು ಒಂಜ ಎಚ್ಚರಿಕೆ ಆನಾಗ ಒಣಸ್ತ ಪೊರ್ತುಗೆ ಎಚ್ಚರಿಕೆ ಹಾಕೊಂಡು ಅತ್ತಂಡ ದಾದಾನ್ಲ ವಿಶೇಷವಾದ ಸಮಾರಂಭದ ವೇದಿಕೆ ತೆಲಿಪುನ ಅಂಚಿತ್ತಿನ ಕಾರ್ಯಕ್ರಮ ಇತ್ತನ್ನ ನಂಗೆ ಎಚ್ಚರಿಕೆ ಹಾಕೊಂಡು ಸಮಾರಂಭದ ಕಾರ್ಯಕ್ರಮ ತಲ್ಪ ವಿಶೇಷವಾದ ತೆಲಿಪುನಲ್ಪ ಎಚ್ಚರಿಕೆನೆ ತಪ್ಪು ಬನ್ ಪೂಜಾನ ದಯಪನ ಗೆಪಾಲ ನಮ್ಮ ಮಂಡ್ಯದ ಒಂಜಾತ ದುನ್ನೋನು ತುಂಬೊಂದು ನಮ್ಮ ಮನಪೂರ್ವಕವಾಯ ಏಪ ತೆಲಿಪುನೊಂದು ಕೇಂಡ ಆ ಮಂಡ್ಯದ ದುನ್ನೋನಂತೆ ಕಡಿಮೆವರೆಗೆ ನಮ್ಮ ತೆಲಿಪುನವು ಆತೆ ಅವಶ್ಯಕ ಮಂಡ್ಯ ದುನ್ನದ ಕಡಿಮೆ ಒಟ್ಟ ತೆಲಿಪುನವು ಆತೆ ಅವಶ್ಯಕ ಅಂಡ ಮಂಡ್ಯಗೆ ನನಲಾತ್ ಒಂಜಾತ ಜ್ಞಾನನು ಜಿಂಜಾರೆಗೆ ಮೂಲ ಮತ್ತಾರ ಮಾಡಿ ಎತೋ ಪಾತಿರ್ ನಂಚಿತ್ತಿನ ಎತೋ ಉಪನ್ಯಾಸ ಕೊರ್ರೆ ಬರ್ತದ ನಂಗೆ ಉಪನ್ಯಾಸ ಕೊರ್ರಲ್ಲಿರು ಐತೆ ಒಟ್ಟುಡು ಎತೋ ವಾಗ್ಮಿನಗುಲು ಮತ್ತಾರ್ ಮೇಡುಲ್ಲೇರು ಅಗಲ್ನ ಪಾತ್ರಕ್ಕೆ ನೋಡುತ್ತಂಡ ನಮ್ಮ ಕೆವಿಗೆ ಅಗಲು ಪಂಡಿನಂಜಿ ಒಂಜೀತ ವಿಷಯನು ನಮ್ಮ ಜ್ಞಾನ ಭಂಡಾರಗ ಬಕ್ಕಲ ಜಿಂಜಾ ಹೊಡೆದುತ್ತಂಡ ಆ ಪೊರ್ತುಗು ಸರಿಯಾದ ನಮ್ಮ ಬತ್ತು ಸೇರು ನೋಡು ಗೌರಿ ಪರ್ಬ ಪನ್ಪುರ ಪೊಂಜೇಲೆಗೆ ಕಾಲಿ ಪೊಂಜೇಲೆಗೆ ಗೆಂಡ ಹತ್ತು ಎಲ್ಲೆ ಮಗನ ಪರ್ಬ ಇನಿ ಅಪ್ಪೆನ ಪರ್ಬ ಬಂಡಿಲೆಕ್ಕನೆ ಮಾತೆರೆಗ್ಲೆ ಗೌರಿ ಪರ್ಬ ಅಪ್ಪೆನ ಪರ್ಬ ನಂಗೆ ಅಂಜಾದ ಮುಲ್ಪ ಮಾತ ಒಂಜೇ ಲೆಕ್ಕ ಸರಿ ಸಮಾನ ಆದ ನಮ್ಮ ಸೇರೊಂದ ಬಾರಿ ಖುಷಿತ ಸಂಗತಿ ಬಂಡ ಮೂಲು ಈ ಮತ್ತಾರ್ ಮೇಡೆ ಇತ್ತೆ ಪಾತಿರ್ನ ಕೇಂದ್ರೆಗೆ ಈ ಮಧ್ಯಾಹ್ನದ ಪೊರ್ತುಗು ಈತು ಜನ ಸೇರ್ದು ಆ ಶಾರದಾ ಮಾತೆನ ಪೂಜೆದ ಒಟ್ಟುಗು ಬಹುಶಃ ಗೌರಿ ಬಕ್ಕ ಗಣಪತಿನ ಪೂಜೆಗೆ ಎಲ್ಲ ನಡಪು ನಂಚಿತಿನ ಗಣಪತಿನ ಪೂಜೆಗೆ ಇನಿ ನಡಪು ನಂಚಿತಿನ ಗೌರಿನ ಪೂಜೆಗೆ ನಮ್ಮ ಮಾತಿರ್ಲ ಈತು ಪೊರ್ಲ ಗಂಡಡ ಬತ್ತು ಸೇರಂದ ಬಂದು ಪಂಡ್ರಿಗೆ ಖುಷಿಯ ಒಂದು ಡೇಟ್ ಬಹುಶಃ ವಿಶೇಷವಾದ ಅಪ್ಪೆಲ್ಲೆಗೆ ಈಗ ಧರ್ಮಾಧಿಕಾರಿ ಬಂದ್ಲಗನೆ ಅಪ್ಪೆಲ್ಲೆಗೆ ಭಾರಿ ಪೂಜ್ಯನೀಯ ಸ್ಥಾನಮಾನ ಉಂಡು ಪೂಜ್ಯನೀಯ ಭಾವನೆಡೆ ಅಪ್ಪೆಲ್ಲೇನೋ ತೂಪೇರು ಒಂಜಿ ಅಪ್ಪೆ అయినాలు ಜೋಕ್ಲೇನ ಮಾರಿತಿಡು ಸಾದಿಗೆ ಸರಿಯಾದ ಬಂಡ ಅಗಲಿಗೆ ನಡಪರೆ ಗೊತ್ತಿ ಜಿಂದತ್ ಅಗಲು ಬೋಪು ನಂಚಿತ್ತಿನ ಮಾರ್ಗದರ್ಶನ ಅಗಲು ದುಮ್ಮುಗು ನಡಪು ನಂಚಿತ್ತಿನ ಜೀವನ ಮಲ್ಪು ನಂಚಿತ್ತಿನ ವಾರೀತಿಡಕ್ಲಿಗೆ ಶಿಕ್ಷಣ ಕೊರಡು ವಾರೀತಿಡಕ್ಲಿನ ಬುಲೆಪಾಡು ಪನ್ಪುರವೇನ ಅಪ್ಪೆ ತೋಜಪ ಅದು ಕೊರ್ಪೋಲು ಅಪ್ಪೆಮ್ಮನ ರಡ್ಡೆ ಪಾಟು ಇತ್ತ ಅಂಡಲ ಅಮ್ಮೇರು ಕೆಲಸ ಕಾರ್ಯ ಮಲ್ತದೆ ಖರ್ಚಿಗೆ ವಿಶೇಷವಾದ ಖರ್ಚಿಲೇನ ಪೂರ ತೂಪುನ ಅಮ್ಮೇರಂದಾಂಡಲ ಅಪ್ಪೆ ಆ ಇಲ್ಲನ ತೂವೊಂದು ಜೋಕುಲಿನ ಸರಿಯಾಯಿನ ಸಾದಿಗೆ ಸಮಾಜೋಡು ಎಡ್ಡೆ ರೀತಿಡಗಳು ಬದುಕರೆ ಬಾಲ್ಯರಿಗೆ ಅಪ್ಪೆ ಸರಿಯಾಯಿನ ಮಾರ್ಗದರ್ಶಕರ ಅದು ಇಪ್ಪೋಡು ಖಂಡಿತವಾಗ್ಲ ಭಾರತ ದೇಶಡು ದಾಯಿಗೆ ವಿಶೇಷವಾದ ಪೊಂಜೇಲೆಗೆ ಸ್ಥಾನಮಾನವ ಕೊರ್ಪೇರು ಬಂಡ ಭಾರತದ ಪೊಂಜೋಲು ಭಾರತದ ನಾರಿ ಇಂಚನೇ ಉಪ್ಪೋಡು ಬಂದ ನಂಗೆ ದುಮ್ಮುಡು ಯದಾ ಪಿರಿಯರು ನಂಗೆ ಒಂದೇ ರೀತಿ ಉಪ್ಪೋಡು ಪನ್ಪುನವು ತೋಚಪಾದು ಕೊಡ್ತೇರು ಮದಿಮೆ ನಡೆದಬೇಕ ದೈವ ದೇವಸ್ಥಾನಕ್ಕೆ ಪೋಣದ ತಂಡ ಸೀರೆ ತುತ್ತುದು ಆ ಸೀರೆದ ಸೆರಂಗೆನೆ ಪುಗ್ಗೆಲಿಗೆ ಪೊದೆ ತಂದು ದೈವ ದೇವರನಲ್ಪ ಅಡ್ಡಪೂರ್ಣವು ನಂಗೆ ಪಿರಿಯರ ತೋಚಪಾದು ಕೊಡ್ತೀನಿ ಅಂಚಿದೆ ಸಾದಿ
ಆ ಸಾದಿಡೆ ದಾಯಿಗೆ ಸೀರೆದ ಸೆರಂಗಿನ ಪೊದೆತದು ದೈವ ದೇವರ ನಮ್ಮ ನಟ್ಟೋ ನೋಡ್ಬಂಡ ಒಂಜಿ ಪೊಣ್ಣಾಯಿನಲ್ಲಿ ಖಾಲಿ ತನಗೋಸ್ಕರ ನಟ್ಟು ಜೋಲು ತನಗೋಸ್ಕರ ದೇವರ ದಾಲ ಬೇಡೊಂದು ಜೇರು ತನ್ನ ಇಲ್ಲಾಗೆ ತನ್ನ ಕುಟುಂಬಗೂ ತನ್ನ ಜೋಗುಲು ಬಾಲೆಲೆಗೆ ಅತಂಡ ಕೈಪತ್ತಿ ನಂಚಿತಿನ ಕಂಡನ್ಯಾಗ ತನ್ನ ಅಪ್ಪೆಮ್ಮಗೆ ಎಡ್ಡೆ ತಿಕ್ಕಾಡು ಪನ್ಪುಣ ದೃಷ್ಟಿಡು ಆ ಸೀರೆದ ಮೆದಲಿನ ಪೊದೆತದು ಸೀರೆದ ಸೆರಂಗಿನ ಪೊದೆತದು ದೈವ ದೇವರ ನಟ್ಟೋ ನಂಚಿದಿನ ನಮ್ಮ ವ್ಯವಸ್ಥೆಯನ್ನು ನಂಗೆ ಅಪ್ಪೆಮ್ಮೆ ತುಚ್ಪಾದು ಕೊಡ್ತೇವೆ ಸಾದಿ ಕಾಲ ಬದಲಾತನೆಂದು ಪನೊಂದು ಪೇರು ಕಾಲ ಬದಲಾತನ ಅದು ನಮ್ಮ ಬದಲಾತನ ಅಂದು ಗೊತ್ತು ಯಾನು ಸಮೇತ ಸೇರ್ದು ಒಂಜಾತ್ ಮೂಲ ಕುಲ್ದಿನಾಗಲು ನಿಜವಾದ್ಲ ಪುಣ್ಯವಂತರು ದಾಯಿ ಬನ್ನಾಗ ಮಾತಿರ್ಲ ಭಾರತದ ಪೊಂಜೋಲು ಭಾರತದ ನಾರಿ ಎಂಚಪ್ಪೋಡು ಪನ್ಪುನಕ್ಕೆ ನಿದರ್ಶನವಾದ ಈ ಕೋಟೆಗಾರು ಬೀರಿದ ಈ ಪುರ್ಲೆಗಂಟದ ಪರಿಸರಡು ತೂನಗ ಬಾರಿ ಖುಷಿಯ ಒಂದುಂಡು ದಾಯಿ ಬನ್ನಾಗ ದೈವ ದೇವರ ನಡೆಗೆ ಎಂಚ ಬರ್ಪುನ ಬಂದು ನನಗೆ ಸಾದಿ ತೋಜಪ ಅದಕ್ಕೊರ್ನೇನು ಮೂಲ ಏನು ಮಲ್ತ ತೋಜಪ ಒಂದಿಲ್ಲ ಅತ್ತ ನಮ್ಮ ತುಳುನಾಡದ ಮನ್ನಡ ಅವೇನು ಒರ್ತೊಂದು ಬೈದ ಒಲ ಒಂಜಿ ಮರಣಿ ಒಂಜಿ ಕಡೆಟ್ ಕುಲೊಂದಿಪ್ಪುನಾಗ ಒಂಜಿ ಹುಡುಗೆ ಪ್ಯಾಂಟ್ ಪಡೊಂದು ಬದ್ದೆ ಪ್ಯಾಂಟ್ ಪಡೊಂದು ಕುಲೊನ್ನಾಗ ಎನ್ನ ಬರೀಟ್ ಒಂಜಿ ಪ್ರಾಯದಾರು ಕುಲೊಂದಿದ್ದಾರೆ ಪ್ರಾಯದಾರು ಬಂಡ ಅಪ್ಪೆ ಆರು ಇಂಜಿನ ಬಂಡೇರು ಬಂಡ ದುಂಬುಡ ಅಂಡಲ ಮಗ ಆ ಪರಿದಿನ ಪ್ಯಾಂಟನ್ನು ಪೊಲ್ಲುದು ಕೊರೊಂದಿತ್ತ ಎಂಕುಲು ಇತ್ತೆ ಎಂಕೆ ಕಣ್ಣು ತೋಜ್ಜಿ ಆಯ್ನ ಇಲ್ಲಡ ಅಜ್ಜಿ ಉಂಡ ಅಜ್ಜ ನಿಂಗೆ ಗೊತ್ತುಜ್ಜಿ ಆಯ್ನ ಪರಿದಿನ ತುಲ ಪ್ಯಾಂಟ್ ಅವೇನು ಪೊಲ್ಲುದು ಪಾಡೊಂಡ್ರೆಲ್ಲ ಆಗ ಪುಡ್ಸೋತಿಜ್ಜ ಬಂದು ಕೆಂಡೇರು ಎಂಕ ಬಗ ಅವು ಇತ್ಯದ ಸ್ಟೈಲ್ ಎಂದು ಪನೋಡ ಅತ್ತೆ ಪರಿದಿನ ಪ್ಯಾಂಟ್ ಗೊತ್ತುತ್ತದೆ ಪಾರ್ದಿನಿಂದ ಪನೋಡ ಬಂದು ಗಡಿ ಬಿಡಿಟ್ಟು ಇತ್ಯದ ಸ್ಟೈಲ್ ಬಂದು ಬಂಡ್ರೆ ಪೋಯಂಡ ಎಂಕ ಪೀರ ನೆರ್ಪೇರು ಬಂದು ಯಾನ್ ಎಂಜಿನ ಬಂಡೆ ಬಂಡ ಅವು ಇತ್ತ ಟೈಲರ್ ನಕಲು ಪೊಲ್ಲುನೇ ಅಂಚ ಅಂದು ಬಂದು ಬಿಡಿಯೆ ನೆಟ್ಟು ಒಲ್ಲ ಟೈಲರ್ ನಕಲು ಇತ್ತನ್ನ ದಯಮಲ್ತದ ಕ್ಷಮೆ ಕೊರ್ಲೆ ದಾಯಿ ಬಂದಾಗ ಯಾನ್ ಎಂಕ ಬೇತೆ ಸಾದಿ ಇಜ್ಜಿ ಪಂಡ್ರೆ ಕಾಲಿ ಆನುಲೆಗೇನಂದು ಪಂಡಕ್ಕೆ ಎಂಡ ಆನುಲೆಗತ್ತು ನೆಡ್ಡೆ ಒಂಜಾತ್ ಪಾಲು ಪೊಣ್ಣುಲೆಗಲ ಉಂಡು ಮೂಲುತ್ತಿನ ಯಾಲ ನಿಕಲ್ಲಂಚನೆ ಪೊಣ್ಣು ದಯಮಲ್ತದ ನೆರ್ರೆಗೆ ಪೋರ್ಜಿ ನಮ್ಮ ಮರ್ಯಾದೆನು ಭಾರತದ ಪೊಂಜೋಲು ಪನ್ಪುನ ಮರ್ಯಾದೆಯನ್ನು ಒರಿಪೊಡುಂಜಿತ್ತುಂಡ ನಮ್ಮ ಒಂಜಾತ್ ಬದಲಾವಣೆ ಆವಡು ಎಂಚ ಬದಲಾವಣೆ ಆವಡು ಬಂಡ ಮೊರಪುದ ಗಂಟಡು ಪರಿಬೋತಿನ ಪ್ಯಾಂಟ್ ಪಾಡ್ನೆತ ಮುಖ್ಯನ ಬದಲಾವಣೆ ಖಂಡಿತಲ ಅತ್ತು ಪ್ಯಾಂಟ್ ಶರ್ಟ್ ಪೊಣ್ಣುಲು ಪಾಡಿನ ತಪ್ಪ ಕೆಂಡ ಖಂಡಿತ ತಪ್ಪತ್ತು ಪೊಣ್ಣುಲು ಪಾಡೋಲಿ ಇತಿಮಿತಿಡೆ ಪಾಡುಂಡ ಬಾರಿ ಎಡ್ಡೆ ಬೊಕ್ಕೊರಿ ಬಿರೇಲು ತೊಜಪಾದು ತೊಜಪವನಂಜ ಪಾಡಂದುತ್ತುಂಡ ಯಾನು ಮಲ್ದಿನನೇ ಸರಿ ಎನ್ನನೇ ಸರಿ ಸಾದಿಯಿಂದ ಬಂದು ಎನ್ನಂದುತ್ತಂಡ ಅವು ಮಲ್ಪುನ ನಮ್ಮ ಬಾಮಲ್ಲ ತಪ್ಪು ನಂಗೆ ಒಪ್ಪುನ ಒಂಜಿರಡ್ಡು ಜೋಕುಲು ಆನ ಅವಡೆ ಪೊನ್ನ ಅವಡು ಒಂಜಿರಡ್ಡು ಜೋಕುಲು ಹಿಡಿದು ಜಾಸ್ತಿ ನಮಗೆ ಜೋಕುಲೇನು ಇತ್ತದ ವ್ಯವಸ್ಥೆ ಡಿಜ್ಜಿ ಆ ಒಂಜಿರಡ್ಡು ಜೋಕುಲು ನಮ್ಮ ಬಾರಿ ಬಂಗೋಡು ತಾಂಕದು ಅಗಲು ಕೇಣಿನ ಪರಿದಿನನ ಅತ್ತು ಅರ್ಧ ಅಂಗಿ ಪ್ಯಾಂಟ ಗೊತ್ತಿಜ್ಜಿ ಅವೇನು ದೆತ್ತು ಕೊರ್ಪು ನಾವು ಯಾನ ಸೇರಿದ ಸಮೇತ ಬನ್ನೊಂದುಲ್ಲೆ ದಯ ಬನ್ನಾಗ ಎಂಕಲ ಜೋಕುಲಿಲ್ಲ ಯಾನ ಸಮೇತ ಸೇರಿದು ಅಂಚಿತ್ತಿನ ವ್ಯವಸ್ಥೆ ಮಲ್ತಂಡ ಹಿಂದೂ ಧರ್ಮೋಡು ಪುಟ್ಟುದು ಹಿಂದುಲೆಗೆ ಬಿರಳು ತೋಜ್ಪಾವನ ಅಂಚಿತಿನ ಹಿಂದುಲು ನಮ್ಮನ ಅಂಚಿತಿನ ದೈವ ದೇವರ ವಿಶೇಷವಾದ ಕಲ್ಲು ಮಣ್ಣು ಮರಡ್ಡಲ ನಮ್ಮ ದೈವ ದೇವರನ್ನು ನಮ್ಮನ ಅಂಚಿತಿನ ಕುಲು ಅಪ್ಪೆಮ್ಮನ ದೈವ ದೇವರನ್ನ ಸ್ಥಾನಮಾನೋಡು ದೇವರನ್ನ ಸ್ಥಾನಮಾನೋಡು ತೂಪುನ ಅಂಚಿತಿನ ಕುಲು ದಯಮಲ್ತದು ಮೂಲ ಇತ್ತಿನ ಕಲೆಗೆ ಪನ್ಪುಜಿ ಇಡೀ ಟೋಟಲ್ ಅದು ನಮ್ಮ ಹಿಂದೂ ಧರ್ಮದಗಳು ನಮ್ಮ ಒಂದೇ ಉಡುಪುಡು ನಮ್ಮ ಪಾಣ್ಯಂಚಿತಿನ ಡ್ರೆಸ್ ನಮ್ಮ ಪಾಣ್ಯಂಚಿತಿನ ಆ ಓವು ಡ್ರೆಸ್ ಉಂಡ ಮದಿಮೆ ಆಯ್ನಡ್ಬೇಕ ದಯಮಲ್ತದ ಕೈ ಮುಗಿತೊಂದುಲ್ಲೆ ಮದಿಮೆ ಆಯ್ನಡ್ಬೇಕ ದೈವ ದೇವಸ್ಥಾನಕ್ಕೆ ಪೋನಾಗ ಸೀರೆ ತುತ್ತುದು ಪೊಂಡ ಮಾಮಲ್ಲ ಎಡ್ಡೆ ಪಂದು ಪನೊಂದು ನಮ್ಮ ಇಲ್ಲಗವು ಎಡ್ಡೆ ಎಂದು ಪನೊಂದು ನಿಗ್ಲೆಗೆ ಮಾತ ಕೈ ಮುಗಿತೊಂದುಲ್ಲೆ ಪಾತೆರೆ ಒಂಜಿ ಚೂರು ಜಾಸ್ತಿ ಅನ್ನೊಂದು ಎನ್ನೊಂದುಲ್ಲೆ ದಯಮಲ್ತದ ಕ್ಷಮೆ ಪಡು ಅವಕಾಶ ಈತ ಮಲ್ಲ ಮತ್ತಾರ್ಮೆಡು ಅವಳ ಈತ ಗಣ್ಯರನ್ನ ನಡುಟು ಧರ್ಮಾಧಿಕಾರಿನ ನಡುಟು ಮೊಕಲ್ನ ಮಾತೆರನ್ನ ನಡುಟು ಕುಲ್ಲುನಂಚಿತಿನ ಯೋಗ ಭಾಗ್ಯನು ಕೊರಿನಂಚಿತಿನ ಮಾತೆರೆಗಳ ಕೈ ಮುಗಿತೊಂದು ಸೊಲ್ಮೆ ಸೊಂದ ಒಂದುಲ್ಲೆ ಜೈ ತುಳು ಅಪ್ಪೆ. ಇವತ್ತಿನ ಈ ಒಂದು ಗೌರಿ ಹಬ್ಬದ ಈ ಕಾರ್ಯಕ್ರಮದಂದು ಸಭಾಂಗಣ ತುಂಬಿ ತುಳುಕುತ್ತಾ ಇದೆ ಎಲ್ಲ ಮಾತೆರೆಯಿಂದ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ, ಒಂದು ಗ್ರಾಮದಲ್ಲಿ ಅಥವಾ ಈ ಪರಿಸರದಲ್ಲಿ ಹಲವು ಕಡೆಯಲ್ಲಿ ಒಂದೇ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ರೆ
ಒಂದು ಕಡೆಯಲ್ಲಿ ಒಂದು ವೇದಿಕೆ ಅಥವಾ ಒಂದು ವ್ಯವಸ್ಥೆಯನ್ನು ನಾವು ಸಿದ್ಧಪಡಿಸಿದರೆ ಅದು ನಮ್ಮ ಒಂದು ಕಡೆ ಬರುವಂಥ ಜನ ಸಮೂಹವು ಅದು 4 ಕಡೆ ಅದು ಪಾಲಾಗಿ ಹೋಗೋ ಕಾರಣ ಕೆಲವು ಆ ಸಿದ್ಧತೆ ಮಾಡಿದ ವ್ಯವಸ್ಥೆ ಮಾಡಿದಂಥ ಆಯೋಜಕರಿಗೂ ಕೂಡ ಒಂದು ಸಂಕಟವಾಗುವಂಥ ಪರಿಸ್ಥಿತಿ. ಅದೇ ರೀತಿ ಗಣೇಶೋತ್ಸವದ ವಿಚಾರಗಳನ್ನು ಕೂಡ ನಾವು ಚಿಂತಿಸಿದರೆ ಒಂದು ಪರಿಸರದಲ್ಲಿ 4 ಕಡೆ 4 ವಿಧದ ಗಣಪತಿಗಳನ್ನು ನಾವು ಆಚರಿಸುವ ಆ ಸಂದರ್ಭದಲ್ಲಿ ತಮ್ಮೊಳಗೆ ಸ್ಪರ್ಧಾತ್ಮಕ ವಿಚಾರಗಳನ್ನು ಮಾತ್ರ ನಾವು ನಡೀತೇವೆ. ಯಾವ ಗಣಪತಿಗೆ ಹೇಗೆ ನಾವು ಹೆಚ್ಚು ದುಂದುವೆಚ್ಚವನ್ನು ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಮೋಜು ಮಾಡ್ಬೋದು ಎಂಬ ವಿಚಾರಕ್ಕೆ ಮಾತ್ರ ನಾವು ಪ್ರಾಶಸ್ತ್ಯ ಕೊಡ್ತಾ ಇದ್ದೇವೆ. ಅಲ್ಲದೆ ನಿಜವಾಗಿ ಗಣಪತಿಯನ್ನು ನಾವು ಆರಾಧನೆ ಮಾಡುವಂಥ ನಮ್ಮ ಸನಾತನ ಧರ್ಮದಲ್ಲಿ ಸಿದ್ಧಿವಿನಾಯಕನನ್ನು ನಾವು ನಮ್ಮ ಎಡಕೈಯಲ್ಲಿ ಒಂದು ಆವೆ ಮಣ್ಣಿನಲ್ಲಿ ಗಣಪತಿಯ ರೂಪವನ್ನು ನಾವು ಸೃಷ್ಟಿಸಿ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದು ಸಂಜೆ ಒಳಗೆ ವಿಸರ್ಜನೆ ಮಾಡಬೇಕು ಎಂಬುದು ಸಾಮಾನ್ಯ, ಅದು ಪ್ರತೀತಿ. ಅದು ಹಿಂದಿನ ಕಾಲದಿಂದಲೇ ನಡೆದುಕೊಂಡು ಬಂದ ಒಂದು ವ್ಯವಸ್ಥೆ. ಆದರೆ ನಾವೆಲ್ಲರೂ ಉತ್ಸವ ಪ್ರಿಯರು. ನಮಗೆ ದೈನಂದಿನ ದಿನಂಪ್ರತಿ ಉತ್ಸವ ಬೇಕು, ಮೋಜು ಬೇಕು. ಯಾವುದೇ ಒಂದು ಕಾರ್ಯಕ್ರಮ ಆಗುವುದಿದ್ದರೆ ನಮಗೆ ಮೊದಲಾಗಿ ನಾವು ಸೇವಿಸುವ ಆಹಾರದ ಸಿದ್ಧತೆ ಬಗ್ಗೆ ಮಾತ್ರ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೇವೆ. ನನ್ನ ಕಾರ್ಯಕ್ಷೇತ್ರ ಕಾರ್ ಶೀಟ್ ಆಗ್ತದೆ. ಅಲ್ಲಿ ಇವತ್ತು ಗೌರಿ ಹಬ್ಬ ಆದರೆ 4 ದಿನ ಮೊದಲೇ ಬಾಳೆ ಎಲೆ, ತರಕಾರಿಗಳು ಅಂಥ ವ್ಯವಸ್ಥೆಗಳನ್ನು ಮಾತ್ರ ಕೊಂಡೋಗುವಂಥ ಎಲ್ಲರ ಕೈಯಲ್ಲೂ ಅಂಥ ಸಮಿತಿಗಳನ್ನು ಕೈಯಲ್ಲಿ ಕೊಂಡೋಗುವ ಬದಲು ನಾಳೆ ನಾವು ಕ್ಷೇತ್ರದಲ್ಲಿ ಹೋಗಿ ಯಾವ ರೀತಿಯಲ್ಲಿ ನಾವು ನಮ್ಮ ಪ್ರಣಾಮಗಳನ್ನು ಸಲ್ಲಿಸಬೇಕು, ಮನೆಯಲ್ಲಿ ಯಾವ ಯಾವ ವೈದ್ಯಕೀಯ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂಬ ವಿಚಾರಕ್ಕೆ ಪ್ರಾಶಸ್ತ್ಯ ಕೊಡೋದು ಬಹಳ ಕಮ್ಮಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಮಹಾಗಣಪತಿಯನ್ನು ನಾವು ಆವೆ ಮಣ್ಣಿನ ಗಣಪತಿಯನ್ನು ನಾವು ಆ ಮೂರ್ತಿಯನ್ನು ಸೃಷ್ಟಿ ಅಥವಾ ರಚನೆ ಮಾಡಿದ ನಂತರ ಅದರ ದೇಹದಲ್ಲಿ ಯಾವ ಪ್ರಾಣ ಪ್ರತಿಷ್ಠೆ ಮಾಡಿದ ಕೂಡಲೇ ಅಥವಾ ನಂತರ ಏನಾದರೂ ವೈಕಲ್ಯಗಳು ಬಂದರೆ ಅದರ ದಂತ ಮುರಿದ ಅಥವಾ ಏನಾದರೂ ಕ್ಷಯ ಬಂದರೆ ಅದನ್ನು ಕೂಡಲೇ ನಾವು ಅದನ್ನು ಅಕ್ಷತೆ ಹಾಕಿ ವಿಸರ್ಜನೆ ಮಾಡಬೇಕು ಎಂಬುದು ಕ್ರಮ. ಆದರೂ ನಮ್ಮ ಆಯೋಜಕರು ಆ ಭಾಗದ ಧಾರ್ಮಿಕ ವಿಚಾರದ ಬಗ್ಗೆ ಯಾರೂ ಚಿಂತನೆ ಮಾಡೋದಿಲ್ಲ. ಅದನ್ನು ಅದೇ ರೀತಿ ಇಟ್ಟುಕೊಂಡು ಪೂಜೆ ಮಾಡ್ತಾರೆ. ಅದು ಯಾವುದು ಒಳ್ಳೆಯದೋ ಕೆಟ್ಟದೋ ಯಾವುದು ನೋಡೋದಿಲ್ಲ. ಒಟ್ಟು ಸಮಾಜದಲ್ಲಿ ನಮಗೆ ಮನೋರಂಜನೆ ಬೇಕು, ನಮಗೆ ದುಂದುವೆಚ್ಚಗಳು ಬೇಕು. ಒಂದು ಸಾಮಾನ್ಯ ಒಂದು ಕಾರ್ಯಕ್ರಮಕ್ಕೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಧಾರ್ಮಿಕ ವಿಚಾರಗಳಿಗೆ ನಾವು ಎಷ್ಟು ವ್ಯವಸ್ಥೆ ಅಂತ ಹೇಳಿದರೆ ಅದು ಬರೇ ಕ್ಷುಲ್ಲಕ. ಎಷ್ಟೋ ನಮ್ಮ ಹಿಂದೂ ಸಮುದಾಯದಲ್ಲಿ ಸಾವಿರಾರು ಜನರು ನಿತ್ಯೋಪ ಅಥವಾ ಮೂಲಭೂತ ವ್ಯವಸ್ಥೆಗಳು ಕೂಡ ಇಲ್ಲದೆ ಹಪತಪಿಸುವವರು ಎಷ್ಟೋ ಜನ ಇದ್ದಾರೆ. ಆದರೆ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಒತ್ತು ಕೊಡೋದು ಬರೇ ಮನೋರಂಜನೆಗೆ ಅಲ್ಲದೆ ಧಾರ್ಮಿಕ ವಿಚಾರಗಳಿಗೆ ನಾವು ಯಾವುದಕ್ಕೂ ನಾವು ಒತ್ತು ಕೊಡೋದಿಲ್ಲ. ಆ ಸಮಯದಲ್ಲಿ ನಮಗೆ ಎಷ್ಟೋ ಒಂದು ಜನಪರ ಕಾರ್ಯಕ್ರಮಗಳು ಮಾಡ್ಬೋದು, ಒಂದು ಸಾಮೂಹಿಕ ವಿವಾಹವನ್ನು ಮಾಡ್ಬೋದು, ಅಥವಾ ಒಂದು ರಕ್ತದಾನ ಶಿಬಿರ ಮಾಡ್ಬೋದು, ಅಥವಾ ನಾವು ಕ್ರೋಢೀಕರಣ ಮಾಡಿದ ಆ ಒಂದು ಹಣದಲ್ಲಿ ಸಮಾಜದಲ್ಲಿ ಯಾರಿಗೆ ಒಂದು ತಳಮಟ್ಟದ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಆರಿಸಿಕೊಂಡು ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೋ ಅಥವಾ ಅವರ ಸಾಮಾಜಿಕ ಅವಶ್ಯಕತೆ ಒಂದು ಸಣ್ಣ ಚಿಕ್ಕ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಗಳಿಗೆ ಕೂಡ ನಮಗೆ ಒಂದು ಗಣೇಶೋತ್ಸವ ಮುಗಿದ ಕೂಡಲೇ ಕೋಟಿಗಟ್ಟಲೆ ಹಣವನ್ನು ಕೂಡ ನಮಗೆ ಹಿಂದೂ ಸಮುದಾಯದವರಿಗೆ ಅದನ್ನು ಕ್ರೋಢೀಕರಿಸಲಿಕ್ಕೆ ಸಾಧ್ಯವಿದೆ, ವ್ಯಯಿಸಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಯಾರೂ ಅದನ್ನು ಚಿಂತೆ ಮಾಡೋದಿಲ್ಲ. ನಮಗೆ ಆಚರಣೆಯ ಡಾಂಬಿಕತನ ಮಾತ್ರ ಬೇಕು. 10 ಜನರು ನಮ್ಮನ್ನು ನೋಡಿ ಹೊಗಳಬೇಕು ಮಾತ್ರ. ಅದರ ಒಳಗೆ ಏನೂ ಇಲ್ಲ ಎಂಬ ವಿಚಾರವನ್ನು ತಿಳಿಯುವಾಗ ನನಗೆ ಬಹಳ ಬೇಸರ ಎನಿಸ್ತಾ ಇದೆ. ನಾಳೆಯಿಂದ ಮಹಾರಾಷ್ಟ್ರ ಮತ್ತು ದೇಶದ ಉದ್ದಗಲಕ್ಕೂ ಇದು ಜಗತ್ತಿನ ಉದ್ದಗಲಕ್ಕೂ ಗಣಪತಿ ಬಪ್ಪ ಮೋರೆಯ ಎಂಬ ಒಂದು ಭಕ್ತಿ ಘೋಷಣೆಯಿಂದ ನಾವೆಲ್ಲ ಉದ್ಘೋಷಣೆ ಮಾಡಲಿಕ್ಕಿದ್ದೇವೆ. ಆದರೆ ಈ ಮೋರೆಯ ಎಂದರೆ ಏನು ಅಂತೇಳಿ ಯಾರಿಗೂ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ. ಮೋರೆಯ ಅಂತ ಎಂಬ ವ್ಯಕ್ತಿ ಗಣೇಶನ ಬಹಳ ದೊಡ್ಡ ಆರಾಧಕ. ಅವನು ಕರ್ನಾಟಕದ ಶಾಲಿ ಎಂಬ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವ. 1461ರಲ್ಲಿ ಅವನು ಆ ಕಾಲಘಟ್ಟದಲ್ಲಿ ಇದ್ದವ.
ಮಹಾಗಣಪತಿಯ ಬಹಳ ಒಂದು ಆತ್ಮೀಯ ಮತ್ತು ಬಹಳ ಒಂದು ವಿಶೇಷ ಭಕ್ತನಾಗಿದ್ದು ಅವನು ಆ ಗಣಪತಿಯನ್ನು ಅವನ ಶರೀರದಲ್ಲಿ ಆಹ್ವಾನ ಮಾಡಿ ಆ ಗ್ರಾಮದಲ್ಲಿ ಅವನನ್ನು ಬಹಳಷ್ಟು ಮೆಚ್ಚುಗೆ ಗಳಿಸಿದರು. ಅವನ ಮಾತುಗಳು ಎಲ್ಲವೂ ಗಣೇಶನ ಉವಾಚ ಎಂದು ಜನರು ತಿಳಿತಾ ಇದ್ದರು. ಆದ ಕಾರಣ ಈ ಮೋರೆ ಎಂಬ ಗಣಪತಿ ಮೋರೆ ಎಂಬ ನಾವು ಉದ್ಘೋಷಣೆ ಆ ವ್ಯಕ್ತಿ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಹುಟ್ಟಿ ಮೊರೆಂಗಾವಿನಲ್ಲಿ ಬೆಳೆದ ಮೋರೆಯ ಎಂಬ ವ್ಯಕ್ತಿಗೆ ಸೇರಿಕೊಂಡು ಗಣಪತಿ ಮತ್ತು ಮೋರೆ ಅಂತ ಹೇಳಿದರೆ ಆ ಭಕ್ತಿ ಮತ್ತು ದೇವಿಯನ್ನು ಒಟ್ಟಿಗೆ ನಾವು ಸೇರಿಸಿಕೊಂಡು ನಾವು ಇವತ್ತು ಗಣಪತಿ ಬಪ್ಪ ಮೋರೆಯ ಎಂಬ ಉದ್ಘೋಷ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಧರ್ಮಾಧಿಕಾರಿಗಳು ಹೇಳಿದರು, ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಮುದಾಯದ ಎಲ್ಲ ಜಾತಿ ಅಥವಾ ಪಂಗಡಗಳನ್ನು ನಾವು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅಂತೇಳಿ ನಾನು ಹಲವಾರು ದಶಕಗಳಿಂದ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ನಮ್ಮ ಧರ್ಮಾಧಿಕಾರಿಗಳು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಇಲ್ಲಿ ತೊಡಗಿಸ್ಕೊಳ್ತಾ ಇದ್ದರು. ಆದರೆ ಇತ್ತೀಚೆಗಿನ ವರ್ಷಗಳಲ್ಲಿ ಇಲ್ಲಿಗೆ ಬರುವ ಜನಸಂದಣಿಯು ದಿನದಿಂದ ದಿನಕ್ಕೆ ಪ್ರತಿ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಅದು ವೃದ್ಧಿ ಆಗ್ತಾ ಇದೆ. ಅದು ಯಾಕೆಂದರೆ ಸಮಾಜ ಅಂತ ಹೇಳಿದ್ರೆ ಒಂದು ಜಾತ್ಯತೀತ ಸಮಾಜದಲ್ಲಿ ಪ್ರತಿಯೊಂದು ಸಮಾಜವು ಬೆಳೆದರೆ ಮಾತ್ರ ಒಟ್ಟು ಸಮಾಜವು ಅಥವಾ ಹಿಂದೂ ಸಮಾಜವು ಒಟ್ಟು ಬೆಳೆಯಬಹುದು. ಯಾಕೆಂದರೆ ಜಾತಿ ಅದಕ್ಕೆ ಪ್ರತಿ ಜಾತಿಗೂ ಅವರದೇ ಆದ ಒಂದು ಸಂಸ್ಕಾರ ಇರ್ತದೆ. ಆ ಸಂಸ್ಕಾರವನ್ನು ಬಿಟ್ಟು ಅವರಿಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹುಟ್ಟಿನಿಂದ ಅಂತ್ಯದವರೆಗೆ ಒಂದೇ ಸಂಸ್ಕಾರದಲ್ಲಿ ಜೀವನ ನಡೆಸುವ ಒಂದು ಜನಸಮೂಹವನ್ನು ನಾವು ಜಾತಿ ಎಂದು ಕರೀಬಹುದು. ಹಾಗಿರುವಾಗ ಈ ಜಾತಿಗಳು ನಮ್ಮ ಹಿಂದೂ ಸಮಾಜದ ಆಧಾರ ಸ್ತಂಭಗಳಾಗಿರಬೇಕು ಹೊರತು ಅದು ಖಂಡಿತವಾಗಿಯೂ ಅದು ತಮ್ಮೊಳಗೆ ಜಾತಿಗಳ ಮಧ್ಯೆ ಒಂದು ಬಲಿಷ್ಠ ಗೋಡೆಗಳಾಗಬಾರದು. ಈ ಎಲ್ಲ ಸಮಾಜವನ್ನು ಒಟ್ಟು ಸೇರಿಸಿದರೆ ಎಡಗೈ ಬಲಗೈ ಎರಡು ಸೇರಿದರೆ ಮಾತ್ರ ಆ ಗೌರವ ನಮಗೆ ಸಮಾಜದಲ್ಲಿ ನಮಗೆ ದೇವರ ಮುಂದೆಯ ನಮ್ಮ ಗುರುಗಳ ಮುಂದೆಯ ಅಥವಾ ಒಬ್ಬರಿಗೆ ಗೌರವ ಕೊಡಬೇಕಿದ್ರು ಕೂಡ ಆ ಎಡಕೈಯನ್ನು ನಾವು ಹೀನಾಯವಾಗಿಯೂ ಬಲಕೈಯನ್ನು ನಾವು ಮೇಲ್ಗೈ ಅಂತ ಹೇಳಿ ನಮಗೆ ಅದನ್ನು ನಮಗೆ ಮೇಲು ಕೀಳಾಗಿ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆಗ ಎಡಕೈ ಬಲಕೈ ಎರಡು ಸೇರಿದ್ರೆ ಕಂಡಿದ್ರೆ ಮಾತ್ರ ನಮ್ಮ ಒಟ್ಟು ಸಮಾಜವು ಮುಂದೆ ಬರ್ಬೋದು. ಹಾಗಿರುವಾಗ ನಮ್ಮ ಸತ್ಯಶಂಕರ್ ಬಳ್ಳವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮುಂದೆ ಬಾಕಿ ಉಳಿದ ಧಾರ್ಮಿಕ ವಿಚಾರಗಳಲ್ಲೂ ಕೂಡ ಹಾಗೆ ನಾವು ಎಲ್ಲ ಸಮುದಾಯದವರನ್ನು ಸೇರಿಸಿಕೊಂಡು ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳು ಮಾಡಿದರೆ ನಿಜವಾಗಿಯೂ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ನಾವು ಒಂದು ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬಹುದು. ನಮ್ಮಲ್ಲಿ ಇರುವಂಥ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ವಿಚಾರಗಳನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ನಮಗೆ ಎಲ್ಲರಿಗೂ ತಿಳಿಯಪಡಿಸಬಹುದು. ಈ ಒಂದು ಕಾರ್ಯಕ್ರಮ ನಿಜವಾಗಿ ಅರ್ಥಪೂರ್ಣವಾಗಿರತಕ್ಕಂಥದ್ದು. ಶ್ರೀಯುತ ಬಳ್ಳವ ಸತ್ಯಶಂಕರ್ರವರು ಎಲ್ಲ ಸಮುದಾಯವನ್ನ ಒಂದು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡುತ್ತಿರತಕ್ಕಂಥದ್ದು ಶ್ಲಾಘನೀಯ ವಿಚಾರಗಳು. ಸಮಾಜದ ಒಳಗೆ ಸಮುದಾಯದ ಒಳಗೆ ಒಂದು ಸಾಮರಸ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಇದೊಂದು ಅದ್ಭುತವಾಗಿರುತ್ತಂಥ ಪ್ರಯತ್ನ ಹಾಗೂ ಪ್ರಯೋಗ. ಬಹುಶಃ ಅದನ್ನ ಸತ್ಯಶಂಕರ್ ಬಳ್ಳವರು ಸರ್ ಅವರು ನಿರ್ವಹಿಸಿಕೊಟ್ಟಿದ್ದಾರೆ. ನಾವು ಮೂಲತಃ ದೂರದ ಮಹಾರಾಷ್ಟ್ರದಿಂದ ಬಂದವರು, ಆರ್ಯ ಯಾನೆ ಮರಾಠ ಸಮಾಜದವರು. ಸುಮಾರು 400 ವರ್ಷಗಳ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರ ದಕ್ಷಿಣ ದಂಡಯಾತ್ರೆ ಸಂದರ್ಭ ಬಂದಿರತಕ್ಕಂಥವರು ಈ ಪರಿಸರದಲ್ಲಿ ಎಲ್ಲೆಲ್ಲಿ ಕೋಟೆ ಕೊತ್ತಳಗಳಿದ್ದು ಅಲ್ಲಿ ಸೈನ್ಯಾಧಿಕಾರಿಗಳಾಗಿ ಸೈನಿಕರಾಗಿ ನೆಲೆನಿಲ್ಲತಕ್ಕಂಥದ್ದು ಒಂದು ಕಾರಣವಾಯಿತು. ಈ ಹಿನ್ನೆಲೆಯಲ್ಲಿ ನಾವು ಗುರುಮಠವನ್ನಾಗಿ ಶೃಂಗೇರಿಯನ್ನ ಸುಮಾರು 400 ವರ್ಷಗಳ ಹಿಂದೆ ಶೃಂಗೇರಿ ಮಠವನ್ನ ಗುರುಮಠವನ್ನಾಗಿ ಅಂಗೀಕರಿಸಿ ನಿರಂತರವಾಗಿ ಅಲ್ಲಿಯ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಬಂದಿದ್ದೇವೆ. ನಮ್ಮ ಹಿರಿಯರು ಆ ಒಂದು ಸಂಪ್ರದಾಯವನ್ನು ನಮ್ಮ ಹಾಕಿಕೊಟ್ಟಿದ್ದಾರೆ. ನಿಜವಾಗಿಯೂ ಅದೊಂದು ಉತ್ತಮ ಸಂಪ್ರದಾಯ. ಆವತ್ತಿಂದ ಇವತ್ತಿನವರೆಗೂ ನಾವು ಆ ಒಂದು ಶೃಂಗೇರಿ ಮಠದೊಂದಿಗೆ ಒಂದು ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇವೆ. ಎಲ್ಲ ಸಮುದಾಯದ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆ ಒಂದು ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಅದು ಬಹಳ ಪ್ರೇರಕವಾಗಿದೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಬಹುಶಃ ಇದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹಿರಿಯರ ಒಂದು ನಾಣ್ಣುಡಿ ಇದೆ. ಎಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು. ನಾನು ಪುತ್ತೂರು ತಾಲೂಕು ಸವಣೂರಿನವ. ಯಾಕೆ ಅಂತ ಹೇಳಿದರೆ ಮಲ್ಲಿಗೆ ಹೋಗುವಾಗ ಹಗ್ಗ ಹೋಗಿದೆ ಅಂತೆ ಸ್ವರ್ಗಕ್ಕೆ. ಹಾಗೆ
ನನ್ನ ಇದು ಪುಣ್ಯ ಅಂತ ಹೇಳ್ಬೋದು. ಈ ವೇದಿಕೆಯಲ್ಲಿ ಸ್ವಾಮಿಗಳೊಟ್ಟಿಗೆ ಇರುವಂಥದ್ದು, ನಾನು ಈ ವೇದಿಕೆಗೆ ಬಂದು ಅವಕಾಶ ಕೊಡಲಿಕ್ಕೆ ಇಲ್ಲಿ ಅನಂತಕೃಷ್ಣ ಮೊನ್ನೆ ಕರೆದಿದ್ದರು, ನಾನು ಗೊತ್ತಾಗಿಲ್ಲ. ನನಗೆ ಶೃಂಗೇರಿ ಮಠ ಮಂಗಳೂರಲ್ಲಿ ಉಂಟು ಅಂತ ಹೇಳೋದು ನಮ್ಮ ಸಂಘ ದಿವಸಕ್ಕೊಂದು ಬಂದದ್ದು ನಂತರ ಗೊತ್ತಾದ್ದು. ನನಗೆ ತುಂಬ ಸಂತೋಷ. ಹಾಗೆ ಇಲ್ಲಿ ನಾನು ಒಂದು ಸಣ್ಣ ನಾಟಿ ವೈದ್ಯ. ನಾನು ಕೆಲವು ರೋಗಗಳಿಗೆ ಔಷಧಿ ಕೊಡ್ತೇನೆ, ಹೊರತು ದುಡ್ಡು ತಗೊಳ್ಳೋದಿಲ್ಲ, ಯಾರಿಗೂ ದುಡ್ಡು ಇಷ್ಟ ತಗೊಳ್ಳೋದಿಲ್ಲ ನಾನು. ಹಾಗೆ ಆ ದೇವಿಯ ಅನುಗ್ರಹದಿಂದ ನನಗೇನೋ ಕಾಣಿಕೆ ಬರುವಂಥದ್ದು ಬರ್ತದೆ, ತುಂಬ ಬರ್ತದೆ ಕಾಣಿಕೆ. ಅದು ಬೇರೊಂದು ಸಪರೇಟ್ ಸ್ಥಳ ಇರ್ತಾರೆ. ತುಂಬ ಜನ ಇಲ್ಲಿಯವರು ಇಲ್ಲಿಯವರಿದ್ದಾರೆ, ಕಾಸರಗೋಡು, ಕೇರಳ, ರಾಜಸ್ಥಾನ ಎಲ್ಲ ಇದ್ದಾರೆ, ಥ್ರೂಔಟ್ ಇಂಡಿಯಾದವರಿದ್ದಾರೆ. ನನಗೆ 2015ರಲ್ಲಿ ಪ್ರಶಸ್ತಿ ಬಂದಿದೆ, ವೈದ್ಯರತ್ನ ಶ್ರೀ ಅಂತ ಹೇಳಿಕೊಂಡು. ಹಾಗೆ ನನ್ನ ಇನ್ನು ಮುಂದಿನ ತಿಂಗಳು ಬರುವಂಥ ಒಂದು ಕಾಣಿಕೆ ಅದು ಏನು ಅಂತ ಹೇಳಿದರೆ, ಈಗ ನಾವು ಖರ್ಚು ವೆಚ್ಚಗಳ ಬಗ್ಗೆ ವಿಚಾರಿಸಿದೆ. ಹಾಗೆ ಆ ಶ್ರೀದೇವಿಯ ಪಾದಾರವಿಂದಕ್ಕೆ ಆ ತಿಂಗಳ ಬರುವಂಥ ಖರ್ಚು ವೆಚ್ಚವನ್ನು ನಾನು ನನ್ನ ಆ ತಿಂಗಳ ಬಂದದನ್ನು ನನಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಶ್ರೀಗಳ ಬೇಡಿಕೊಂಡು, ನನಗೆ ಇದನ್ನು ವೇದಿಕೆ ಕರೆಸ ನಿಮಗೆಲ್ಲರಿಗೂ ವಂದಿಸುತ್ತಾ ಸಮಯ ಮೀರಿದೆ. ಆದ ಕಾರಣ ನನ್ನ ಮಾತನ್ನು ಇಲ್ಲಿ ಮುಗಿಸಿ ಶ್ರೀಪಾದ ವಂದಿಸುತ್ತಾ, ಶ್ರೀ ಸ್ವಾಮಿಗಳ ದಿವ್ಯಾಶೀರ್ವಾದ ನಮ್ಮ ಮೇಲೆ ಇರಲಿ ಹಾರೈಸುತ್ತಾ ನಿಮಗೆಲ್ಲ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಳಗಿರುವ ದಾರ ನಮಗೆ ಹೇಗೆ ಕಾಣೋದಿಲ್ವೋ ಅದೇ ರೀತಿ ಕಾರ್ಯಕರ್ತರ ಪರಿಶ್ರಮ ಈ ಕಾರ್ಯ ಆಯೋಜನಕ್ಕೆ ಕಾರಣ. ಅದಕ್ಕೆ ಪ್ರಮುಖವಾಗಿ ರೂವಾರಿ ನಾನು ಚಿಕ್ಕಂದಿನಿಂದಲೇ ನೋಡ್ತಾ ಇರುವಂತಹ ಈ ಶಾಖಾ ಮಠದ ಧರ್ಮಾಧಿಕಾರಿಗಳಾದಂತಹ ಶ್ರೀ ಆದರಣೀಯ ಸತ್ಯಶಂಕರ್ ಬಳ್ಳಾವ್ ಅವರು ತನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವಾಮೀಜಿಗಳ ಅನುಗ್ರಹಕ್ಕೆ ಪಾತ್ರರಾದಂತಹ ಮಾನ್ಯ ಸತ್ಯಶಂಕರ್ ಬಳ್ಳಾವ್ ಅವರು ಈ ಮಠ ಅಭಿವೃದ್ಧಿಯಾಗಬೇಕು, ಮಠ ಎಲ್ಲರ ಸಂಪರ್ಕಕ್ಕೆ ಬರುವಂಥ ಕ್ಷೇತ್ರ ಆಗಬೇಕು, ಸರ್ವವ್ಯಾಪ್ತಿ ಆಗಬೇಕು, ಸರ್ವಸ್ಪರ್ಶಿ ಆಗಬೇಕು ಅನ್ನೋಂಥ ಒಂದು ಮನದ ಇಚ್ಛೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ತನ್ನ ಅಹಂಕಾರವನ್ನು ಬದಿಗಿಟ್ಟು ಬುದ್ಧಿ ಮತ್ತು ಮನಸ್ಸನ್ನು ಏಕೀಕೃತಗೊಳಿಸಿದರೆ ಯಾವ ಕಾರ್ಯವೂ ಯಶಸ್ವಿಯಾಗತ್ತೆ. ಅದಕ್ಕೆ ದೇವರ ಅನುಗ್ರಹ ಸದಾ ಇರುತ್ತದೆ. ದೇವರ ಅನುಗ್ರಹ ಬೇಕು ಅಂತ ಹೇಳಿದರೆ ನಾವೇನು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತೇವೆ. ಹುಟ್ಟಿದ ಆರಭ್ಯ 5 ವರ್ಷಗಳ ಕಾಲ ತಾಯಿ ನಮಗೆ ಗುರು. ಆಮೇಲೆ ದೇವರ ಅನುಗ್ರಹ ಇದ್ದರೆ 96 ವರ್ಷ ಬದುಕಿದರೆ ಅಂದರೆ 101 ವರ್ಷ ಆಯುಷ್ಯ, ಪೂರ್ಣ ಆಯುಷ್ಯ ಅಂತ ಹೇಳ್ತೇವೆ. ಆದರೆ ಎಲ್ಲ ಗ್ರಹಗಳ ಗತಿಗಳು ನಮಗೆ ಅನುಗ್ರಹವಾಗಿ ಸಿಗಬೇಕಾದ್ರೆ 120 ವರ್ಷ ಬದುಕಬೇಕು ಅಂತ ಹೇಳ್ತೇವೆ ಮನುಷ್ಯ. ಅದಕ್ಕೆ 50% ಆದ ಕೂಡಲೇ ನಾವು ಷಷ್ಠ್ಯಬ್ದಿ ಅಂತ ಹೇಳಿ ದೇವರಿಗೆ ಥ್ಯಾಂಕ್ಸ್ ಕೊಡುವಂಥದ್ದು. ಮತ್ತೆ ಪುನಃ ನನಗೆ 60 ವರ್ಷ ಬದುಕಲಿಕ್ಕೆ ಅನುಗ್ರಹ ಮಾಡು ಅಂತೇಳಿ ಡಿಮಾಂಡ್ ಮಾಡೋದು. ಇದು ಷಷ್ಠ್ಯಬ್ದಿಯ ಕಾರ್ಯಕ್ರಮ. ಹಾಗೆ 120 ವರ್ಷ ಬದುಕಬೇಕು ಅಂತ ಹೇಳಿಕೊಂಡು ಮನುಷ್ಯನ ಇಚ್ಛೆ ಇರ್ತದೆ, ಕಾಮನೆಗಳು ಇರ್ತದೆ. ಈ ಇಚ್ಛೆ ಕಾಮನೆಗಳೆಲ್ಲ ಪೂರೈಸಲಿಕ್ಕೆ ಬೇಕಾಗಿ ಎಲ್ಲ ಭೋಗಗಳನ್ನು ಅವನು ಅನುಭವಿಸ್ತಾನೆ. ಅದಕ್ಕೆ ಬೇಕಾಗಿ ದೇವರ ಮುಂದೆ ನನಗೆ ಅದು ಕೊಡು ಇದು ಕೊಡು ಅಂಥೇಳಿ ಬೇಡ್ತಾನೆ. ನಾಟ್ಯ ವೈದ್ಯರು ಹೇಳಿದರು, ನಾನೇನು ದುಡ್ಡು ತೆಕ್ಕೊಳ್ಳದೆ ಸೇವೆ ಮಾಡ್ತಾ ಇದ್ದೇನೆ ಅಂತೇಳಿ, ಸರ್ವೀಸ್. ಆ ಸೇವಾ ಹಿ ಪರಮೋಧರ್ಮ ಎನ್ನುವುದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ದಾಸರು ಏನು ಹೇಳಿದ್ದಾರೆ ಅಂದರೆ, ನಮಗೇನು ಬರ್ತದೋ ಅದನ್ನು ಹಾಗೆ ಮತ್ತೆ ಕೊಡಬೇಕು. ನಾವು ದುಡ್ಡು ಎಷ್ಟು ಮತ್ತೆ ಕೊಡ್ತೇವೋ ಆ ದುಡ್ಡು ಮತ್ತೆ ನಮಗೆ ಬರ್ತದೆ. ಅದಕ್ಕಾಗಿ ನಾವು ದುಡ್ದದ್ದು ಏನಿದೆ ಅದು ದುಡ್ಡು, ದುಡಿಯೋದೇ ನಮ್ಮ ಕೈಗೆ ಏನು ಬರ್ತದೆ ಅದು ಹಣ ಅಂತ ಹೇಳ್ತೇವೆ. ಅದು ಕೆಲವೊಮ್ಮೆ ನಮಗೆ ಹೆಣ ಆಗಲಿಕ್ಕೂ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿ ದೇವರ ಅನುಗ್ರಹ ಎಲ್ಲಿದೆ ಅಂತ ಹೇಳಿದರೆ, ದೇವರ ಅನುಗ್ರಹ ನಮ್ಮಲ್ಲೇ ಇದೆ. ನಾವು ಮಾಡುವಂತಹ ನಿತ್ಯ ಕರ್ಮಾನುಷ್ಠಾನಗಳು ಏನಿದೆ ಅದರಿಂದಲೇ ನಮಗೆ ಬರುತ್ತೆ. ಅದಕ್ಕೆ ನಾವೆಲ್ಲ ಹಲವು ಜಾತಿಗಳಲ್ಲಿದ್ದೇವೆ. ಅದರಲ್ಲಿ ಅಲ್ಪಸಂಖ್ಯಾತರು ಯಾರಂತ ಹೇಳಿದರೆ ಬ್ರಾಹ್ಮಣ ವರ್ಗ, ಸ್ವಲ್ಪ ಹೆಚ್ಚಿದ್ದವರು ಯಾರಂತ ಹೇಳಿದರೆ ಕ್ಷತ್ರಿಯ ವರ್ಗ, ಅದರಿಂದ ಸ್ವಲ್ಪ ಜಾಸ್ತಿ ಅಂದರೆ ವೈಶ್ಯ ವರ್ಗ. ಬಹುಸಂಖ್ಯಾತರು ಯಾರು ಅಂತ ಹೇಳಿದರೆ ಎಂಕ ಪೂಜೆಲ ಬೋಡ್ಚಿ, ಭಟ್ರಲ ಬೋಡ್ಚಿ, ವೇದಲ ಬೋಡ್ಚಿ, ಓವುಲ ಬೋಡ್ಚಿ ಅಂತ ಹೇಳಿ ಯಾರು ದೂರ ಇರ್ತಾರೋ ಅವರು ಶೂದ್ರರಾಗ್ತಾರೆ. ಜಾತಿಯಲ್ಲಿ ಯಾರು ಶೂದ್ರರಲ್ಲ. ಅವನು ಮಾಡುವ ಕರ್ಮ ಏನಿದೆ
ಆ ಕರ್ಮ ಪ್ರಕಾರ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಎಂದು ನಿರ್ಮಾಣ ಆಗುತ್ತದೆ. ಈ ಭೂಮಂಡಲದಲ್ಲಿ ಭರತಖಂಡದಷ್ಟು ಶ್ರೇಷ್ಠವಾದ ಪುಣ್ಯಭೂಮಿ, ತ್ಯಾಗಭೂಮಿ, ಧರ್ಮಭೂಮಿ ಬೇರೆ ಯಾವುದಿಲ್ಲ. ಅದಕ್ಕಾಗಿ ನಾವು ಭಾರತವನ್ನು ಮಾತೃಭೂಮಿ ಅಂತ ಹೇಳ್ತೇವೆ. ಬೇರೆಲ್ಲ ಕಡೆ ಫಾದರ್ ಲ್ಯಾಂಡ್ ಅಂತ ಹೇಳ್ತಾರೆ, ನಾವು ಇದನ್ನು ಮಾತೃಭೂಮಿ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದರೆ ಭಗ ಅಂತ ಹೇಳಿದರೆ ಜನ್ಮ ನೀಡುವ ಮೂಲ, ಭಗವತಿ ಅಂತ ಹೇಳ್ತೇವೆ, ಭಗವಂತ ಅಂತ ಹೇಳ್ತೇವೆ. ಅದಕ್ಕೆ ತಾಯಿ ಎಲ್ಲದಕ್ಕೂ. ಏನು ಮಾಡಿದರೂ ಗಂಡಸರು ಜನ್ಮ ನೀಡಲಿಕ್ಕೆ ಸಾಧ್ಯ ಇಲ್ಲ, ತಾಯಿಯೇ ಕೊಡಬೇಕು. ಹೊನ್ನೆ ಬೀಜ, ಹುಣಸೆ ಬೀಜ ಕಲ್ಲಿನಲ್ಲಿ ಹೊಡೆದರೂ ಅದು ಹುಡಿಯಾಗೋದಿಲ್ಲ, ತಿನ್ನಲಿಕ್ಕೆ ಸಿಗೋದಿಲ್ಲ. ಆದರೆ ಭೂಮಿಯಲ್ಲಿ ಹಾಕಿದರೆ ಆ ಹೊನ್ನೆ ಬೀಜವು ಮೊಳಕೆ ಬರ್ತದೆ, ಹುಣಸೆ ಬೀಜವು ಮೊಳಕೆ ಬರ್ತದೆ. ಅದೇ ರೀತಿ ತಾಯಿ ಗರ್ಭ ಧರಿಸ್ತಾಳೆ. ನವಮಾಸ ನವದಿನಗಳಲ್ಲಿ ಮಗುವಿಗೆ ಜನ್ಮ ನೀಡ್ತಾಳೆ. ಅದಕ್ಕೆ ಆ ತಾಯಿಯನ್ನು ನಾವು ಗರ್ಭಿಣಿ ತಾಯರು ಬಂದಾಗ ಎದ್ದು ನಿಂತು ಅವರಿಗೆ ಜಾಗ ಮಾಡಿಕೊಡ್ತೇವೆ. ಯಾಕಂದರೆ ದೇವತೆಗೆ ಸಮಾನ. ಅದಕ್ಕಾಗಿ ಇವತ್ತು ಗೌರಿ ಪೂಜೆ ಮಾಡ್ತೇವೆ ಅಂತ ಹೇಳಿದರೆ, ಈ ಭೂಮಂಡಲದಲ್ಲಿ ಪ್ರಪ್ರಥಮ ದಂಪತಿಗಳು ಯಾರು ಅಂದರೆ ಶಿವ ಮತ್ತು ಪಾರ್ವತಿ. ಅದಕ್ಕೆ ಆ ಶಿವ ಪಾರ್ವತಿಯರ ಪುತ್ರ ಸುಬ್ರಹ್ಮಣ್ಯ ಕೇಳ್ತಾನಂತೆ, ಒಳ್ಳೆಯ ಅನುಗ್ರಹ ಸಿಗುವಂತಹ ಪೂಜೆ ಯಾವುದು ಅಂತ ಹೇಳ್ಕೊಂಡು. ಅದಕ್ಕೆ ಹೇಳ್ತಾನೆ, ಚಂದ್ರಪ್ರಭಾ ಎನ್ನುವಂಥ ಒಬ್ಬ ರಾಜ, ನಮ್ಮ ಮಾನ್ಯ ಚಂದ್ರಕಾಂತರು ಇವತ್ತು ವೇದಿಕೆಯಲ್ಲಿದ್ದಾರೆ. ಯಾಕಂದರೆ ಚಂದ್ರನ ಪ್ರಭೆ ಅಂತ ಹೇಳಿದರೆ ಅದು ಪೌರ್ಣಮಿಯ ಪೂರ್ಣ ಚಂದ್ರ ಅಂತ ಹೇಳಿದರೆ ಮನುಷ್ಯ ಅತಿ ಉನ್ನತವಾದ, ಅತಿ ಉತ್ಸಾಹವಾದ, ಅತಿ ಸಂತೋಷವಾದ ಒಂದು ಸ್ಥಾನದಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ ನಿರ್ಮಾಣ ಆಗುತ್ತೆ. ಅದಕ್ಕೆ ಪೂರ್ಣ ಚಂದ್ರ. ಆ ಚಂದ್ರಪ್ರಭಾ ಎನ್ನುವಂಥ ರಾಜ, ಅವನಿಗಿಬ್ಬರು ಹೆಂಡತಿಯರು, ಮಾಯಾದೇವಿ ಮತ್ತು ಬಲ ಅಂತ ಹೇಳುವ ಎರಡು ಹೆಂಡತಿಯರು. ನಾವು ಅನ್ನಬಹುದು ಏಕಪತ್ನಿ ವೃತ ಅಂತ ರಾಮ ಹೇಳಿದಾನಲ್ಲ, ಅದು ಹೇಗೆ ಎರಡು ಹೆಂಡತಿಯರು ಅಂತ ಹೇಳ್ಕೊಂಡು. 16,000 ನಾರಿಯರಿಗೆ ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟಿದಂಥ ಭಗವಂತ ಶ್ರೀಕೃಷ್ಣ ತಮಾಷೆ ಮಾಡ್ತಾರೆ, 16,000 ಹುಡುಗಿಯರನ್ನು ಮದುವೆ ಆಗಿದ್ದಾನೆ ಅಂತೇಳಿ. ಯಾವ ರಾಕ್ಷಸ ಅವರನ್ನು ಬಂಧನದಲ್ಲಿ ಇಟ್ಟು ಪುನಃ ತಾವು ಊರಿಗೆ ಹೋದರೆ ನಮಗೆ ಮರ್ಯಾದೆ ಸಿಗುವುದಿಲ್ಲ, ಸ್ಥಾನಮಾನ ಸಿಗುವುದಿಲ್ಲ ಎನ್ನುವಂಥ ಕೊರಗಿನಲ್ಲಿದ್ದಾಗ ಸತ್ಯಭಾಮೆ ಹೇಳಿದ ಮಾತಿಗೆ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಅವರೆಲ್ಲರಿಗೂ ನಾನು ಸ್ಥಾನಮಾನ ಕೊಡ್ತೇನೆ, ಅವರು ನನ್ನ ಆಶ್ರಯದಲ್ಲಿ ಇರಲಿ ಅಂತ ಹೇಳ್ಕೊಂಡು ಆ ನಾರಿಯರ ರಕ್ಷಣೆ ಮಾಡ್ತಾನೆ. ಹೊರತು ಅವರನ್ನು ಹೆಂಡತಿ ಮಾಡಿಕೊಳ್ಳಿಲ್ಲ. ಯಾಕೆಂತ ಹೇಳಿದರೆ ಕೃಷ್ಣನ ತಲೆ ಮೇಲೆ ನವಿಲುಗರಿ ಇದೆ. ನವಿಲುಗರಿಯ ಸಂಕೇತ ಏನಂತ ಹೇಳಿದರೆ ಪಾವಿತ್ರ್ಯತೆ. ಶಾರದಾ ಮಾತೆಯ ಬಳಿ ನವಿಲು ಇದೆ. ಯಾಕೆ ನವಿಲು ಅಂತ ಹೇಳಿದರೆ, ನವಿಲಿನ ಸಂತಾನ ಅಭಿವೃದ್ಧಿಯಾಗುವುದು ಕಾಮಕೇಳಿಯಿಂದಲ್ಲ, ಪಾವಿತ್ರತೆಯ ಮೂಲಕ. ಅಂದರೆ ಗಂಡು ನವಿಲಿನ ಕಣ್ಣಿನ ಹನಿ ನೀರು ಏನಿದೆ ಅದು ಹೆಣ್ಣು ನವಿಲು ಸ್ವೀಕಾರ ಮಾಡ್ತಾ ಮುಂದಿನ ಪೀಳಿಗೆಯ ಅಭಿವೃದ್ಧಿಗೆ ಅದು ಕಾರಣ ಆಗ್ತದೆ. ಅಲ್ಲಿ ಕಾಮಕೇಳಿ ಇಲ್ಲದ್ರಿಂದ ಆ ನವಿಲು ನಾವು ರಾಷ್ಟ್ರಪಕ್ಷಿ ಅಂತ ಕರಿತೇವೆ. ಅದಕ್ಕಾಗಿ ನವಿಲಿನ ಗರಿ ಕೃಷ್ಣನ ಶಿರ ಮೇಲೆ ಇದೆ. ಯಾಕೆಂದರೆ ಪಾವಿತ್ರ್ಯ, ಅಲ್ಲಿ ಕಾಮ ಇಲ್ಲ. ಅದಕ್ಕೆ ಭಗವಂತ ಕೃಷ್ಣ ಏನು ಹೇಳಿದಾನೆ ಅಂತೇಳಿದರೆ, ನಾನೇ ದೇವರು, ನಾನೇ ಭಗವಂತ, ನಾನೇ ನಿಮ್ಮನ್ನು ರಕ್ಷಿಸ್ತೇನೆ ಅಂತೆ. ಮತ್ತು ಯಾವ ದೇವರು ಕೂಡ ನಾನು ದೇವರು ಅಂತ ಹೇಳಿಲ್ಲ. ಅದಕ್ಕೆ ಕೃಷ್ಣನ ಅನುಗ್ರಹ ಸದಾ ನಮಗಿರಬೇಕು. ಕಾಳಿಂದಿ ನದಿಯಲ್ಲಿರುವಂಥ ರಕ್ಕಸನನ್ನು ಆ ಕೃಷ್ಣ ಕೊಲ್ತಾನೆ, 1000 ಹೆಡೆಯ ಆ ರಕ್ಕಸನನ್ನು. ಹೇಗೆ ಕೊಲ್ತಾನೆ ಅಂತ ಹೇಳಿದರೆ, ಕೇವಲ ಕೊಳಲಿನ ನಾದದಿಂದ ಅವರನ್ನು ಸಂಮೋಹಿನಿಗೆ ಒಳಪಡಿಸಿ ಆ ಕಾಳಿಂದಿಯಲ್ಲಿರುವಂತಹ 1000 ಜಡೆಯ ಸರ್ಪವನ್ನು ಕೊಲ್ತಾನೆ. ರಕ್ತ ಹರಿತದೆ. ಆಮೇಲೆ ಮೇಲಕ್ಕೆ ಬಂದಾಗ ತಂದೆ ತಾಯಂದಿರೆಲ್ಲ ಕಾಯ್ತಾ ಇರ್ತಾರೆ, ಏನಾಯ್ತು ನನ್ನ ಮುದ್ದು ಮಗನಿಗೆ ಅಂತೇಳಿ. ಆ ಕೆಂಪು ವರ್ಣದ ಜಲದಲ್ಲಿರುವಂಥ ವಿಷವು ಹಿಂಗಿಸಿ ಪರಿಶುದ್ಧವಾದಂತಹ ಜಲ ಏನಿದೆ ಅದು ಸ್ವೀಕಾರಾರ್ಹವಾಗ್ತದೆ. ಹಾಗೆ ಕೃಷ್ಣ ಕೊಳಲನ್ನು ಏನು ಊದುತ್ತಾನೋ, ರಾಧೆಯನ್ನು ಸಂಮೋಹನೆ ಮಾಡ್ತಾನೋ. ಆದರೆ ಕುರುಕ್ಷೇತ್ರದ ಪಾಂಡವರ ಕೌರವರ ಹತ್ರ ಹೋಗುವಾಗ ಯುದ್ಧ ಮಾಡಬೇಕು ಅಲ್ಲಿ, ಆದರೆ ಶಸ್ತ್ರವನ್ನು ಬಿಟ್ಟು ರಾಧೆಗಾಗಿ ಆ ಕೊಳಲನ್ನು ಬಿಟ್ಟು ಹೋಗ್ತಾನೆ. ಬಹಳ ದುಃಖದಿಂದ ಹೋಗ್ತಾನೆ.
ನಮ್ಗೆ ಕಾಣುತ್ತೆ ಆ ಕೊಳಲು ಬಹಳ ಒಂದು ಬಿದಿರಿನ ತುಂಡು ಅಷ್ಟೇ, ಪ್ರಕೃತಿ ಕೊಟ್ಟಂತಹ ಒಂದು ಬಿದಿರಿನ ತುಂಡು. 7 ರಂಧ್ರಗಳಿದೆ ಅದರಲ್ಲಿ. ಪ್ರೇಮದಿಂದ ಪ್ರೀತಿಯಿಂದ ತುಟಿಯನ್ನು ತಾಗಿಸಿ 7 ಸ್ವರಗಳನ್ನು ಹೊರಡಿಸ್ತಾನೆ. ಆ 7 ಸ್ವರಗಳು ಹೊರಡಬೇಕಿದ್ರೆ ಮನುಷ್ಯನ ಅಂತರಂಗ ಶುದ್ಧೀಕರಣ ಆಗಬೇಕು. ಅಂತರಂಗದಲ್ಲಿ ಶುದ್ಧ ಆಗಿದ್ದರೆ ಮಾತ್ರ ಆ ನಾದಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಸುಂದರವಾಗಿ ಪ್ರಾರ್ಥನೆ ಹಾಡಿದರು. ಅಲ್ಲಿ ಒಳಗಿನ ಅಂತರಂಗದಿಂದ ಆ ನಾದ ಬರ್ತದೆ. ಪ್ರಪ್ರಥಮ ಓಂಕಾರದ ನಾದ ಬ್ರಹ್ಮನ ಕಂಠದಿಂದ ಬಂತು. ಮುಂದೆ ಅದು ಪ್ರಣವ ಓಂಕಾರ ಆಗ್ತದೆ, ಶಂಖದಿಂದ ಬಂತು. ಶಂಕಾಸುರ ಕ್ರಿಮಿಯಾಗಿ ಶಂಖದ ಒಳಗೆ ಅಡಗಿಕೊಳ್ತಾನೆ. ಆ ಶಂಖದ ಒಳಗೆ ಹೊಕ್ಕು ಕೃಷ್ಣ ಅವನನ್ನು ನಾಶ ಮಾಡಿದ್ರಿಂದ ಆ ಊರಿನಲ್ಲಿ ಕ್ಷೇಮ ಆಗ್ತದೆ. ಅದಕ್ಕಾಗಿ ಆ ಶಂಖದ್ಘೋಷ, ಶಂಖ ಪಾವಿತ್ರ್ಯತೆಯಕ್ಕೆ ಪಡೀತದೆ ಅಂತ ಹೇಳಿದರೆ ಅದು ಮೀನಿನ ಒಂದು ರಕ್ಷಾ ಕವಚ ಆಗಿದ್ರೂ ಕೂಡ ಕೃಷ್ಣನ ಪ್ರವೇಶ ಅದರಲ್ಲಿ ಆದದ್ರಿಂದ ಅದು ಸ್ವೀಕಾರಾರ್ಹ ಆಯಿತು. ಇವತ್ತು ಮನುಷ್ಯ ನಾವೆಲ್ಲ ಹೇಳ್ತೇವೆ, ನಾನು ದೊಡ್ಡ ಜನ, ನನ್ನ ಹತ್ರ ಬಹಳಷ್ಟು ಶಕ್ತಿ ಇದೆ, ನನ್ನನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು. ಒಬ್ಬ ಕುಸ್ತಿಪಟು ಅವ ಹೇಳ್ತಾನೆ, ನಾನು ಸಿಂಹರಾಶಿಯವ, ನಾನು ಸಿಂಹ ಲಗ್ನದವ ಅಂತ ಹೇಳ್ಕೊಂಡು. ಹಾಗಾಗಿ ತನ್ನ ದೇಹದಲ್ಲಿ ಸಿಂಹದ ಒಂದು ಹಚ್ಚೆಯನ್ನು ಬಿಡಿಸಬೇಕು ಅಂತ ಹೇಳಿಕೊಂಡು ಒಬ್ಬ ಕ್ಷೌರಿಕನ ಹತ್ರ ಹೋಗ್ತಾನೆ. ಕ್ಷೌರಿಕನ ಹತ್ರ ಹೋಗಿ ಕೈಯನ್ನು ಚಾಚಿ ಭುಜದಿಂದ ಪೂರ್ತಿ ಕೈಯವರೆಗೆ ಸಿಂಹದ ಚಿತ್ರ ನೀನು ಬಿಡಿಸಬೇಕು ಅಂತೇಳಿ ಆತ ಸೂಜಿಯಲ್ಲಿ ಚುಚ್ಚಲಿಗೆ ಶುರು ಮಾಡ್ತಾನೆ. ಚುಚ್ಚುತ್ತಾ 2, 3, 4 ಚುಚ್ಚಿದಾಗ ಇವ ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ನೋವಾಗ್ತಾ ಇದೆ, ಬಿಡಿಸ್ಬೇಡ ಸಾಕು, ಏನು ಮಾಡ್ತಾ ಇದ್ದೆ ಅಂತ. ನಾನು ಸಿಂಹದ ಬಾಲ ಬಿಡಿಸ್ತೇನೆ ಅಷ್ಟೇ ಅಂತ ಹೇಳ್ತಾನೆ. ಅವ ಹೇಳ್ತಾನೆ, ನೋಡು ಈ ಬಾಲ ಇಲ್ಲದ ನಾಯಿಗಳಿದೆ, ಅದು ಯಾಕೆಂತ ಹೇಳಿದ್ರೆ ಆ ನಾಯಿಗೆ ಗರ್ವ ಬರ್ಲಿಕ್ಕೆ ಬೇಕಾಗಿ, ಅದಕ್ಕಾಗಿ ನನ್ನ ಸಿಂಹಕ್ಕೆ ಬಾಲ ಬೇಡ, ಬಾಲ ಚುಚ್ಚೋದು ಬೇಡ ಅಂತೇಳಿ. ಸರಿ ಅಂತ ಹೇಳಿ ಅದನ್ನು ಬಿಟ್ಟು ಇನ್ನೊಂದು ಕಡೆ ಚುಚ್ಚುತ್ತಾನೆ. ಚುಚ್ಚಿದಾಗ 2, 3, 4, 5ನೇ ಸಲ ಚುಚ್ಚಿದಾಗ ಬೊಬ್ಬೆ ಹಾಕ್ತಾನೆ ಕುಸ್ತಿಪಟು. ಏನು ಬಿಡಿಸ್ತಾ ಇದ್ದೀ? ನಾನು ಸಿಂಹದ ಕಿವಿಯನ್ನು ಬಿಡಿಸ್ತಾ ಇದ್ದೇನೆ. ಬೇಡ 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 ಬೇಡ, ಸಿಂಹದ ಕಿವಿ ಬೇಡ. ಕೆಲವು ದೊಡ್ಡ ದೊಡ್ಡ ನಾಯಿಗಳಿದೆ, ಭಾಳ ಉದ್ದದ ಕಿವಿಗಳಿದೆ, ಈಗೆಲ್ಲ ಅದನ್ನು ಕಟ್ ಮಾಡ್ತಾರೆ, ಹಾಗಾಗಿ ಆ ಕಿವಿ ಬೇಡ, ಕಿವಿ ಇಲ್ಲದ ಸಿಂಹ ಬಿಡಿಸು ಅಂತೇಳಿ. ಮತ್ತೆ ಶುರು ಆಗುತ್ತೆ. ಚುಚ್ಚುತ್ತಾ ಇದ್ದಾಗ ಮತ್ತೆ ಈ ಫೈಲ್ಮಾನ್ ಬೊಬ್ಬೆ ಹಾಕ್ತಾನೆ, ಏನು ಮಾಡ್ತಾ ಇದ್ದೆ ಅಂತ. ಸಿಂಹದ ಸೊಂಟವನ್ನು ಬಿಡಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಬೇಡ ಬೇಡ ಬೇಡ, ಸಿಂಹದ ಸೊಂಟ ಬಹಳ ಸಣ್ಣದಿದೆ, ಅದನ್ನು ನೀನು ಬಿಡಿಸೋದು ಬೇಡ ಅಂತ. ಆಗ ಈ ಕ್ಷೌರಿಕನಿಗಾಗತ್ತೆ, ಇವನಿಗೆ ಯಾವುದೂ ಬೇಡ ಅಂತೇಳಿ ಈ ಕ್ಷೌರಿಕ ತನ್ನೆಲ್ಲ ಮೊಳೆಗಳನ್ನು ಸೂಜಿಗಳನ್ನು ಹಿಡ್ಕೊಂಡು ಪೆಟ್ಟಿಗೆಯಲ್ಲಿ ಕಟ್ಟಿ ಓಡ್ತಾನೆ. ಆ ಸಿಂಹ ಲಗ್ನದ ಸಿಂಹರಾಶಿಯ ಫೈಲ್ಮ್ಯಾನ್ ಬರೀ ಒಂದು ಚುಚ್ಚಿದಂಥ ನೋವಿಗೆ ತಾಳಲಿಕ್ಕೆ ಅವನಿಗೆ ಆಗೋದಿಲ್ಲ. ಹಾಗೆಯೇ ಅವನ ಅಗಾಧವಾದ ಆ ಕುಸ್ತಿ ಪಟುವಿನ ಶಕ್ತಿ ಎಲ್ಲಿಗೋಯ್ತು? ನಮ್ಮಲ್ಲಿ ಆ ರೀತಿಯ ಒಂದು ಭ್ರಮೆ ಇದೆ. ಅದಕ್ಕೆ ಮನುಷ್ಯ ಯಾವುದಕ್ಕೂ ಪ್ರಯೋಜನ ಇಲ್ಲದವ. ಮನುಷ್ಯನ ಚರ್ಮ ಪ್ರಯೋಜನ ಇಲ್ಲ, ಮನುಷ್ಯನ ಹಲ್ಲು ಪ್ರಯೋಜನ ಇಲ್ಲ, ಮನುಷ್ಯನ ದೇಹ ಪ್ರಯೋಜನ ಇಲ್ಲ. ಸ್ವಾಮೀಜಿಗಳು ಯಾವುದೇ ವ್ರತಾಚರಣೆಗೆ ಪೂಜಾ ವಿಧಿವಿಧಾನಕ್ಕೆ ಕುಳಿತುಕೊಳ್ಬೇಕಿದ್ರೆ ಜಿಂಕೆಯ ಚರ್ಮ, ಹುಲಿಯ ಚರ್ಮ ಉಪಯೋಗ ಮಾಡ್ತಾರೆ. ಮನುಷ್ಯನ ಹಲ್ಲು ಬಹಳ ವಿಷಪೂರಿತ. ಹುಲಿಯ ಉಗುರು, ಹುಲಿಯ ಹಲ್ಲು ಆಭರಣವಾಗಿ ನಾವು ಧರಿಸ್ತೇವೆ. ಆನೆಯ ದಂತ, ಅದನ್ನು ವಿವಿಧ ರೀತಿಯಲ್ಲಿ ಕೆತ್ತಿ ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಮೃಗಾಲಯದಲ್ಲಿ ಹಕ್ಕಿಗಳು ಪ್ರದರ್ಶನಕ್ಕಿದೆ, ಕಾಡು ಪ್ರಾಣಿಗಳು ಪ್ರದರ್ಶನಕ್ಕಿದೆ. ಹೀಗೆ ಬೇರೆ ಬೇರೆ ಪಶು ಪಕ್ಷಿಗಳನ್ನು ನಾವು ಮೃಗಾಲಯದಲ್ಲಿ ನೋಡ್ತೇವೆ. ಎಲ್ಲ ಕಡೆಯಲ್ಲೂ ಪ್ರದರ್ಶನಕ್ಕೆ ಅವುಗಳನ್ನು ನಾವು ಉಪಯೋಗ ಮಾಡ್ತೇವೆ. ಮನುಷ್ಯನನ್ನು ಪ್ರದರ್ಶನಕ್ಕೆ ಉಪಯೋಗ ಮಾಡ್ತೇವೆ? ಇಲ್ಲ. ಹಾಗಾಗಿ ಮನುಷ್ಯನ ಈ ಶರೀರ ಎನ್ನುವಂಥದ್ದು 84 ಲಕ್ಷ ಜೀವಿಗಳ ಹುಟ್ಟಿನ ನಂತರ ಮನುಷ್ಯನ ಹುಟ್ಟು ಸಿಗತ್ತೆ. ಆ ಹುಟ್ಟಿನಲ್ಲಿ
ಸಾಯುವವರೆಗೆ ಅವನು ಏನು ಮಾಡ್ತಾನೆ, ಇದು ಪ್ರಾಮುಖ್ಯವಾದ್ದು. ಅದಕ್ಕಾಗಿ ಮನುಷ್ಯನ ಅಂಗದಲ್ಲಿ ಕಣ್ಣಿಗೆ ಕಾಣದ ಜ್ಞಾನ ಏನಿದೆಯೋ, ಮೆದುಳಿನ ಶಕ್ತಿ ಏನಿದೆಯೋ, ಅದನ್ನು ಯಾರು ವೃದ್ಧಿಸಿಕೊಳ್ತಾರೋ ಅದಕ್ಕೆ ವೇದ, ವೇದಾಂತ, ಸ್ಮೃತಿ, ಶ್ರುತಿ ಅದನ್ನು ನಾವು ಪಾರಾಯಣ ಮಾಡಬೇಕು. ಯಾವುದು ಬಾಯಿಯಿಂದ ಹೇಳಿ ಕಿವಿಯಿಂದ ಕೇಳಿ ಗುರು ಪರಂಪರೆಯಿಂದ ಶಿಷ್ಯರವರೆಗೆ ಬಂತೋ ಅದು ಶ್ರುತಿಗಳು. ಯಾವುದು ಹೇಳಲ್ಪಟ್ಟಿತೋ ಅದೆಲ್ಲವೂ ಸ್ಮೃತಿಗಳು. ಇದೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಹೇಳಿದಾಗ ಕೆಲವರೆಲ್ಲ ಹಿಂಜರಿದ್ರು, ಅವರೆಲ್ಲ ಶೂದ್ರರಾಗಿ ಉಳಿದ್ರು. ಹಾಗೆ ಮನುಷ್ಯ ಜೀವನ ಅಲ್ಲೋಲ ಕಾಲಲ್ಲೋಲವಾದಂಥ ಸಂದರ್ಭದಲ್ಲಿ ಮನುಷ್ಯ ಪ್ರಾಣಿಗಳ ಹಾಗೆ ಹೆಣ್ಣು ಗಂಡು ಭೇದವಿಲ್ಲದೆ ಭೋಗಕ್ರಿಯೆಗಳನ್ನು ಅಭ್ಯಾಸ ಮಾಡ್ತಾ ಇರುವಾಗ ಗೊಂದಲ ಉಂಟಾಗಿ ಸ್ತ್ರೀಯು ಒಂದು ಆಟಿಕೆ ಹಾಗೆ ಉಪಯೋಗ ಆಗುವಂಥ ಸಂದರ್ಭದಲ್ಲಿ ಋಷಿಮುನಿಗಳು ಯೋಚನೆ ಮಾಡಿದರು, ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ವಿವಾಹ ಪದ್ಧತಿ, ಒಂದು ಸಂಸ್ಕಾರ ಪದ್ಧತಿ, ಇದೆಲ್ಲ ಆಗಬೇಕು ಅಂತ ಹೇಳಿಕೊಂಡು ಕಟ್ಟಳೆಯನ್ನು ಹಾಕಿದರು. ಆದರೆ ಏನೂ ವಿದ್ಯೆ ಇಲ್ಲದ ಅವಿದ್ಯಾವಂತ ಗುರುಗಳು ಅಂತೇಳಿ ಯಾರು ಶೂದ್ರರು ಎನ್ನುವಂಥ ಒಂದು ಪಂಗಡ ಸ್ವೀಕಾರ ಮಾಡಿದರೋ ಅವರು ಹೇಳಿದ್ದೇ ಮಾತಾಯಿತು. ಅದಕ್ಕಾಗಿ ಜಾತಿಯಲ್ಲಿ ಹಲವು ಜಾತಿಗಳು ಹುಟ್ಟಿಕೊಂಡಿತು. ಅವರವರು ಹೇಳಿದವರೇ ಗುರುಗಳಾದರು. ಆದರೆ ಇದೆಲ್ಲವನ್ನು ಕ್ರೋಢೀಕರಿಸಿ ಎಲ್ಲ ಹಿಂದೂ ಬಾಂಧವರು ಸಮಾಜದ, ದೇಶದ, ವಿಶ್ವದ ಒಳಿತಿಗಾಗಿ ಒಳ್ಳೆಯ ಪ್ರಯತ್ನ ಮಾಡಬೇಕು ಅನ್ನೋಂಥ ದಿಸೆಯಲ್ಲಿ ಜಗದ್ಗುರುಗಳು ಯತ್ನ ಮಾಡಿದರು. ಭಾರತದ ದಕ್ಷಿಣದ ತುದಿ ಕಾಲಟಿಯಿಂದ ಉತ್ತರ ತುದಿಯ ಕೈಲಾಸದವರೆಗೂ ತನ್ನ ಶಕ್ತಿಪೀಠಗಳನ್ನು ಸ್ಥಾಪಿಸುವುದರ ಮೂಲಕ ಅಖಂಡ ಭಾರತದ ರೇಖೆಗಳು ಎಲ್ಲಿ, ಗಡಿರೇಖೆಗಳು ಏನು ಅನ್ನೋದನ್ನು ನಿಶ್ಚಯಿಸಿ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ನೀಡಿದರು. ನಾವೆಲ್ಲ ಆರ್ಯರನ್ನಾಗಬೇಕು. ಕಣ್ಣು ಅಂತೋ ವಿಶ್ವಮಾರ್ಯ. ನಾನು ಆರ್ಯನನ್ನಾದಾಗ, ನಾನು ಸುಸಂಸ್ಕೃತನಾದಾಗ ಈ ಸಮಾಜ ಗಟ್ಟಿಯಾಗತ್ತೆ, ಸಮಾಜ ಸುಸಂಸ್ಕೃತಿ ಆಗ್ತದೆ. ಅದಕ್ಕಾಗಿ ಹಬ್ಬ ಹರಿದಿನಗಳು. ಇವತ್ತು ಜನ ಚಲ್ಲಾಪಿಲ್ಲಿ ಆಗ್ತಾ ಇದ್ದಾರೆ. ಕಸ್ತೂರಕ್ಕ ಹೇಳಿದರು, ನಾವು ಬರುವಂಥ ವೇಷಭೂಷಣಗಳು ಹೇಗೆ ಇರಬೇಕು ಅಂತ ಹೇಳ್ಕೊಂಡು. ಕೇರಳಕ್ಕೆ ಹೋದರೆ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಅವರ ಉಡುಗೆಯಲ್ಲೇ ಗೊತ್ತಾಗ್ತದೆ ಇವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ. ಯಾರು ಮಾರ್ಕೆಟಿಗೆ ಹೋಗ್ತಾರೆ ಅಂತ ಹೇಳಿದರೆ ಅವರ ವೇಷಭೂಷಣದಲ್ಲೇ ಗೊತ್ತಾಗ್ತದೆ ಅವರು ಮಾರ್ಕೆಟಿಗೆ ಹೋಗ್ತಾ ಇದ್ದಾರೋ, ಆಫೀಸಿಗೆ ಹೋಗ್ತಾ ಇದ್ದಾರೋ, ಯಾವ ಕಾರ್ಯಕ್ಕೆ ಅವರು ಹೋಗ್ತಾರೆ ಅನ್ನೋದು ಅವರ ಭೂಷಣಗಳು, ವೇಷಗಳು ಗೊತ್ತಾಗ್ತದೆ. ನಾವು ಅಕ್ಕ ಹೇಳಿದರು ಜೀನ್ ಪ್ಯಾಂಟ್ ಹರಿದದನ್ನು ಹಾಕ್ತಾರೆ ಅಂತೇಳಿ. ವಿಶ್ವದಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗುವಂಥ ಮಾಲ್ ಇದೆ, ಕೋಟಿಗಟ್ಟಲೆ ಅದು ವ್ಯವಹಾರ ಅಂತೆ. ದಿವಸಕ್ಕೆ ಲಕ್ಷಾಂತರ ವ್ಯವಹಾರ ಆಗುವಂಥದ್ದು. ಏನು ಮಾರಾಟ ಅಂತ ಹೇಳಿದರೆ ನಾವೆಲ್ಲ ಏನು ಶರ್ಟ್ ಹರಿದಿದೆ, ಬನ್ಯಾನ್ ಹರಿದಿದೆ ಅದು ಅಲ್ಲಿ ಕಳಿಸಿಕೊಟ್ರೆ ಸಾಕು, ಅವರು ಅದನ್ನು ಮಾರಾಟ ಮಾಡ್ತಾರೆ. ಆ ಹರದ ಉಡುಪಿಗೆ ಅಲ್ಲಿ ಅಷ್ಟು ಬೆಲೆ. ಹೇಳಿದರು ಅಜ್ಜಿ ಏನೋ ಹೊಲಿಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡು. ಇವತ್ತು ಅದುವೇ ಫ್ಯಾಷನ್ ಆಗಿದೆ. ಮತ್ತೊಂದು ಸಂತೋಷದ ಸಂಗತಿ ಏನಂತ ಹೇಳಿದರೆ, ಹಿಂದೆ ಎಲ್ಲ ಜಡೆ ಬಿಡ್ತಾಯಿದ್ರು, ಶಿಂಡಿ. ಇವತ್ತು ಕೆಲವರು ಶುರು ಮಾಡಿದ್ದಾರೆ ಶಿಂಡಿ ಬಿಡಲಿಕ್ಕೆ. ಒಳ್ಳೆಯ ಸಂಕೇತ ಅದು, ಒಳ್ಳೆಯ ಒಂದು ಅಂದರೆ ಪರಿವರ್ತನೆ ಆಗ್ತಾ ಇದೆ ಸಮಾಜದಲ್ಲಿ ಅಂತ ಹೇಳ್ಕೊಂಡು. ಹಾಗೆ ಚಂದ್ರಪ್ರಭ ರಾಜ ಕಾಡಿಗೆ ಹೋಗ್ತಾನೆ, ಮೃಗಬೇಟೆ ಆಡ್ತಾನೆ. ಕಾಡಿನಲ್ಲಿ ಸ್ವರ್ಣಗೌರಿಯ ಪೂಜೆ ಮಾಡೋದನ್ನು ನೋಡಿ ಕೇಳ್ತಾನೆ, ಏನಿದು ಅಂತ ಹೇಳ್ಕೊಂಡು. ಇದು ಸ್ವರ್ಣಗೌರಿ ವ್ರತ, ಇದನ್ನು ಮಾಡಿದರೆ ಸಂಪತ್ತು ಸಿಗ್ತದೆ, ಐಶ್ವರ್ಯ ಸಿಗ್ತದೆ, ಸುಖ ಎಲ್ಲವೂ ಸಿಗುತ್ತೆ ಅಂತ ಹೇಳ್ಕೊಂಡು. ಚಂದ್ರಪ್ರಭ ಅಂತ ಹೇಳಿದರೆ ಕುಬೇರನಷ್ಟು ಸಂಪತ್ತಿದ್ದಂಥ ರಾಜ. ಆದರೂ ಆತನ ಮನಸ್ಸಿನಲ್ಲಿ ಒಳ್ಳೆಯ ಕಾರ್ಯ ಮಾಡಬೇಕು ಎನ್ನುವಂಥ ಒಂದು ಇಚ್ಛೆಯಿಂದ ಆ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತಾನೆ. 16 ಗಂಟಿನ ನೂಲು ಏನಿದೆ ತೋಳಿನಲ್ಲಿ ಕಟ್ತಾನೆ. ಪೂಜೆ ಪ್ರಸಾದ ಎಲ್ಲವನ್ನ ಸ್ವೀಕಾರ ಮಾಡಿ ತನ್ನ ಊರಿಗೆ ಹೋಗ್ತಾನೆ. ಸ್ನಾನ ಮಾಡುವಾಗ ಹೆಂಡತಿ ಕೇಳ್ತಾಳೆ, ಇದು ಎಂಥದ್ದು, ತೋಳಿಗೆ ಕಟ್ಟಿದ ಹಗ್ಗ ಯಾರು ಕಟ್ಟಿದ್ದು, ಏನು ಕಟ್ಟಿದ್ದು ಅಂತ ಹೇಳ್ಕೊಂಡು. ಆಗ ಒಬ್ಬಾಕೆ ಹೇಳ್ತಾಳೆ, ಭಾಳ ಚೆನ್ನಾಗಿದೆ, ನಿಮಗೆ ಒಳ್ಳೆಯ ಅನುಗ್ರಹ ಬಂತು, ನನಗೂ ಆ ಪೂಜೆ ಮಾಡಬೇಕು ಅಂತೇಳಿ.
ಇನ್ನೊಬ್ಬ ಆಕೆ ಹೇಳ್ತಾಳೆ, ಯಾರು ಕಟ್ಟಿದ್ದದು? ಯಾರೋ ಸ್ತ್ರೀ ಕಟ್ಟಿದ್ದಾರೆ ಪೂಜೆ ಮಾಡಿದವರು ಅಂತ ಹೇಳಿದರೆ ಸಂಶಯ ಶುರುವಾಗತ್ತೆ. ಹಾಗೆ ಬಲ ಅವರೇನು ಆ ದಾರವನ್ನು ಕಟ್ಟಬೇಕು ಅಂತೇಳಿ ಆಸೆ ಪಟ್ಲೋ ಅವಳಿಗೆ ಅನುಗ್ರಹ ಬರ್ತದೆ. ಯಾವ ಹೆಂಡತಿ ಆ ದಾರವನ್ನು ಬಿಚ್ಚಿ ಇದನ್ನು ಬಿಸಾಕಿ ಅಂತೇಳಿ ಹೇಳ್ತಾಳೋ, ಆ ದಾರ ಎಲ್ಲಿ ಬಿಸಾಕಿದ್ದು? ಒಣ ಮರದ ಬುಡಕ್ಕೆ ಬಿದ್ದಿತ್ತು. ಒಂದು ಸ್ವಲ್ಪ ಹೊತ್ತಿನಲ್ಲಿ ಆ ಒಣಗಿದ ಮರ ಚಿಗುರಿ ದೊಡ್ಡ ವೃಕ್ಷ ಆಗುತ್ತೆ ಅಂತ. ಇದನ್ನು ನೋಡಿ ಮೊದಲನೇ ಹೆಂಡತಿಗೆ ಸಂತೋಷ ಆಗ್ತದೆ. ಆ ದಾರದ ಶಕ್ತಿ ಎಷ್ಟು ಅಂತ ಆಕೆ ಆ ವ್ರತವನ್ನು ಅನುಸರಿಸ್ತಾಳೆ, ಮಾಡ್ತಾಳೆ. ರಾಜ ಆತನನ್ನು ಹೆಚ್ಚು ಪ್ರೀತಿ ಮಾಡ್ತಾಳೆ. ಯಾರು ವಿರೋಧ ಮಾಡಿದ್ಲೋ ಅವಳನ್ನು ಬಿಡ್ತಾಳೆ. ಹೀಗೆ ಆ ಗೌರಿ ವ್ರತದಿಂದ, ತಾಯಿಯ ವ್ರತದಿಂದ ಇವತ್ತೇನು 16 ಗಂಟಿನ ದಾರ ಸಿಗುತ್ತಾ ಅದರಿಂದ ಅನುಗ್ರಹ ಬರ್ತದೆ, ಸಂಪತ್ತು ಬರ್ತದೆ, ಐಶ್ವರ್ಯ ಬರ್ತದೆ. ಆ ಸಂಪತ್ತನ್ನು ನಾವು ಪುನಃ ದಾನ ಮಾಡಬೇಕು, ಕೊಡಬೇಕು, 10 ಜನಕ್ಕೆ ಕೊಡಬೇಕು. ಅದಕ್ಕೆ ನಮ್ಮಲ್ಲಿರುವಂಥ ಅಹಂಕಾರಗಳನ್ನು ಬದಿಗೆ ಕೊಡಬೇಕು. ದೇವರು ದಾನವರ ಯುದ್ಧ ಆಗತ್ತೆ ಅಂತೆ. ದೇವರು ಗೆಲ್ತಾರೆ, ಬಹಳ ಸಂತೋಷ ಪಡ್ತಾರೆ. ಕೊನೆಗೆ ಅಹಂಕಾರದಿಂದ ರಾಕ್ಷಸರನ್ನು ಹೀಯಾಳಿಸ್ತಾರಂತೆ. ಆಗ ರಾಕ್ಷಸರ ದೇವರು ಪರಮೇಶ್ವರ ಅವನಲ್ಲಿ ಹೋಗಿ ಕೇಳ್ತಾರೆ, ದೇವತೆಗಳು ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ, ಹಂಗಿಸ್ತಾ ಇದ್ದಾರೆ, ಗೆದ್ದಿದ್ದಾರೆ ಅಂತ ಹೇಳ್ಕೊಂಡು, ಇದಕ್ಕೆ ಏನಾದ್ರು ಒಂದು ಉಪಾಯ ಮಾಡಿಕೊಳ್ಬೇಕು ಅಂತೇಳಿ. ದೇವರು ಖುಷಿಪಟ್ಟು ಅಹಂನಿಂದ ಮೆರೆಯುವಂಥ ಸಂದರ್ಭದಲ್ಲಿ ದೇವಲೋಕದಲ್ಲಿ ಒಂದು ಪ್ರಭಾಯುಕ್ತವಾದಂಥ ಶಕ್ತಿ ಪ್ರತ್ಯಕ್ಷ ಆಗ್ತದೆ. ದೇವತೆಗಳೆಲ್ಲ ಆಶ್ಚರ್ಯಪಡ್ತಾರೆ, ಏನಿದು ವಿಶೇಷವಾದಂಥ ಒಂದು ರೂಪ ನಮ್ಮ ಮುಂದೆ ಬಂದಿದೆಯಲ್ಲ, ಏನು ಅಂತೇಳಿ. ಅದರ ಹತ್ತಿರ ಹೋಗಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಮಿಂಚಿನ ಹಾಗೆ ಮಿಂಚುತ್ತಾ ಇದೆ, ಪ್ರಭೆ ಬಹಳ ವಿಪರೀತ ಇದೆ. ಎಲ್ಲ ದೇವತೆಗಳು ಅಗ್ನಿಯನ್ನು ಕರೆದು ಹೇಳ್ತಾರೆ, ನೀನೇ ಇದಕ್ಕೆ ಸೂಕ್ತ ವ್ಯಕ್ತಿ, ಯಾಕೆಂದರೆ ನೀನು ಬೆಂಕಿ ಜ್ವಾಲೆ, ನೀನೇ ಹೋಗು ಅಂತ ಹೇಳ್ಕೊಂಡು. ಅಗ್ನಿ ಆ ಪ್ರಭೆ ಹತ್ರ ಹೋಗ್ತಾನೆ, ಯಕ್ಷ ರೂಪದಲ್ಲಿರುವಂಥ ಪ್ರಭೆಯನ್ನು ಕೇಳ್ತಾನೆ. ಕೇಳಲಿಕ್ಕೆ ಬಾಯಿ ತೆಗೆದ್ರೆ ಶಬ್ದ ಬರೋದಿಲ್ಲ. ಆಗ ಯಕ್ಷ ರೂಪದಲ್ಲಿರುವಂಥ ಪ್ರಭೆ ಕೇಳ್ತದೆ, ಯಾರು ನೀನು ಅಂತೇಳಿ. ನಾನು ಅಗ್ನಿ ಅಂತ ಹೇಳ್ತಾನೆ. ಯಾವುದೇ ಚರಾಚರ ಜೀವಿಗಳನ್ನು ಕೂಡ ನಾನು ಉರಿಸಲಿಕ್ಕೆ ಸಾಧ್ಯತೆ ಇದೆ, ಭಸ್ಮ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನನಗೆ ಜಾತವೇದ ಅಂತ ಹೇಳ್ತಾರೆ ಅಂತೇಳಿ. ಇಡೀ ವೇದಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ, ಅಷ್ಟು ಶಕ್ತಿ ನನ್ನ ಹತ್ರ ಇದೆ. ಋಗ್ವೇದದಲ್ಲಿ ನನ್ನದೇ ಆರಂಭ ಅಗ್ನಿಮೇಳೆ ಅಂತೇಳಿ. ಅದಕ್ಕಾಗಿ ನನಗೆ ಪ್ರಾಶಸ್ತ್ಯ, ಅಷ್ಟು ಶಕ್ತಿ ನನ್ನ ಹತ್ರ ಇದೆ ಅಂತೇಳಿ. ಆ ಪ್ರತ್ಯಕ್ಷವಾದಂತಹ ಯಕ್ಷ ಸರಿ ಅಂತ ಹೇಳಿ ಒಂದು ಹುಲ್ಲಿನ ಕಡ್ಡಿಯನ್ನು ಕೊಟ್ಟು ಇದನ್ನು ಉರಿಸು ಅಂತ ಹೇಳ್ತಾನೆ ಅಗ್ನಿ ಹತ್ರ. ಅಗ್ನಿ ನೆಗಾಡ್ತಾನೆ, ಒಂದು ಸಣ್ಣ ಹುಲ್ಲಿನ ಕಡ್ಡಿ, ನಾನು ಸಣ್ಣ ಹೀಗೆ ಮುಚ್ಚಿ ಒಂದು ಕೆಂಡ ಬಿಟ್ಟರೆ ಸಾಕೋದು ಉರಿದು ಹೋಗ್ತದೆ, ಇದೇನಪ್ಪ ಇವನು ಕೊಟ್ಟಿದ್ದಾನೆ ಅಂತೇಳಿ ಅಗ್ನಿ ಪ್ರಯತ್ನ ಪಡ್ತದೆ, ಸ್ಪರ್ಶ ಆಗ್ತದೆ, ಬಾಯಿಂದ ಅಗ್ನಿ ಬೀಳ್ತದೆ, ಘೋರ ಜ್ವಾಲೆ ಹೊತ್ತಿದ್ರೂ ಆ ಹುಲ್ಲು ಕಡ್ಡಿ ಕಿಂಚಿತ್ತೂ ಉರಿಯುವುದಿಲ್ಲ, ಅದಕ್ಕೆ ಸ್ಪರ್ಶವೇ ಆಗೋದಿಲ್ಲ ಬೆಂಕಿ. ತಲೆ ತಗ್ಗಿಸಿ ಅಗ್ನಿ ಪುನಃ ಹಿಂದಕ್ಕೆ ಬರ್ತಾನೆ. ದೇವ್ರು ಕೇಳ್ತಾರೆ, ಏನಾಯಿತು? ಏನಾಗಿಲ್ಲ, ಯಾರೋ ಯಕ್ಷ ಅಂತೆ, ನೀವೇ ಒಮ್ಮೆ ಸ್ವಲ್ಪ ಮಾತಾಡಿ ಅಂತೇಳಿ. ದೇವೇಂದ್ರ ಮತ್ತೆ ವಾಯುವನ್ನು ಕಳಿಸ್ತಾನೆ. ವಾಯು ಹೋಗ್ತಾನೆ, ಪ್ರಶ್ನೆ ಮಾಡಲಿಕ್ಕೆ ಅವನು ನಾಲಿಗೆ ಅಲ್ಲಾಡೋದಿಲ್ಲ. ಕೇಳ್ತಾನೆ, ಯಕ್ಷನೇ ಕೇಳ್ತಾನೆ, ಯಾರು ನೀನು ಅಂತ. ನಾನು ಭಯಂಕರವಾದ ಸುಂಟರ ಗಾಳಿ, ಇಡೀ ಭೂಮಂಡಲವನ್ನೇ ನಾನು ತಿರುಗಿಸ್ತೇನೆ. ಯಾವುದೇ ವಸ್ತುಗಳು ನನಗೆ ಲೆಕ್ಕ ಇಲ್ಲ, ಎಲ್ಲ ವಸ್ತುಗಳು ಕೂಡ ನನ್ನ ಮುಂದೆ ಕಣ್ಮರೆಯಾಗುವಷ್ಟು ದೂರಕ್ಕೆ ಹಾರಿ ಹೋಗ್ತದೆ. ಮಾತರಿಶ್ವ ಅಂತ ನನ್ನನ್ನು ಹೇಳ್ತಾರೆ. ಹಾಗಾಗಿ ನಾನು ವಾಯು. ಆ ಯಕ್ಷ ಸರಿ ಅಂತ ಹೇಳಿ ಆ ಹುಲ್ಲಿನ ಕಡ್ಡಿಯನ್ನು ಇಟ್ಟು ಇದನ್ನು ಇಲ್ಲಿಂದ ಹಾರಿಸು ಅಂತ ಹೇಳ್ತಾನೆ. ಆ ವಾಯುದೇವ ನಗಾಡ್ತಾ ಮನಸ್ಸಿನಲ್ಲಿ, ಈ ಒಂದು ಹುಲ್ಲು ಕಡ್ಡಿಯನ್ನು ಹಾರಿಸಲಿಕ್ಕೆ ಏನಿದೆ, ಬಾಯಲ್ಲಿ ಊದುತ್ತಾನೆ, ಅಲ್ಲಾಡೋದಿಲ್ಲ, ತನ್ನೆಲ್ಲ ಪ್ರಯತ್ನ ಮಾಡ್ತಾನೆ, ಸುಂಠರ ಗಾಳಿ ಬರ್ತದೆ, ಆದರೂ ಆ ಹುಲ್ಲು ಮಿಸುಕಾಡೋದಿಲ್ಲ. ಆಗ ವಾಯುಗೂ ಯೋಚನೆ ಆಗ್ತದೆ, ಇದೇನು ಶಕ್ತಿ ಅಂತೇಳಿ. ಪುನಃ ಬರ್ತಾನೆ, ದೇವೇಂದ್ರನಲ್ಲಿ ಹೇಳ್ತಾನೆ, ನನ್ನಿಂದ ಆಗಲಿಲ್ಲ, ಆ ಯಕ್ಷ ಯಾರು ಅಂತೇಳಿ. ಇಂದ್ರನೇ ಹೋಗ್ತಾನೆ. ಇಂದ್ರನೇ ಹೋದಾಗ
ಅಲ್ಲಿ ಆ ಯಕ್ಷ ಅಪ್ರತ್ಯಕ್ಷನಾಗ್ತಾನೆ, ಅಲ್ಲಿ ಒಂದು ಸ್ತ್ರೀ ದೇವತೆ ಪ್ರತ್ಯಕ್ಷ ಆಗ್ತಾರೆ. ನೋಡಿದರೆ ಪರಮೇಶ್ವರನ ಧರ್ಮಪತ್ನಿ ಪಾರ್ವತಿ ಉಮೆ ಅಲ್ಲಿ ಬಂದಿರ್ತಾಳೆ. ಆಗ ಇಂದ್ರನಿಗೆ ಗೊತ್ತಾಗ್ತದೆ, ಮಾತೆ ಜಗನ್ಮಾತೆ ನಮಸ್ಕರಿಸ್ತಾ ಕೇಳ್ತಾನೆ, ಆ ಯಕ್ಷ ಕಾಣ್ತಾ ಇಲ್ಲ, ಯಾರದು ಅಂತೇಳಿ. ಅದಕ್ಕೆ ಹೇಳ್ತಾನೆ, ಅದು ಪರಬ್ರಹ್ಮ, ನಿಮ್ಮ ಗೆಲುವಿಗೆ ಕಾರಣ ಆ ಪರಬ್ರಹ್ಮ. ಹಾಗಾಗಿ ನಿಮ್ಮ ಶಕ್ತಿ ಅಲ್ಲ, ಪರಬ್ರಹ್ಮನ ಆದಿ ಶಕ್ತಿ ಏನಿದೆ, ಅಗೋಚರ ಶಕ್ತಿ ಏನಿದೆ, ಅದರಿಂದಾಗಿ ನೀವು ರಾಕ್ಷಸರ ವಿರುದ್ಧ ಗೆದ್ದಿದ್ದೀರಿ ಅಂತ. ಹೀಗೆ ಆ ದೇವತೆಗಳು ತಮ್ಮ ಅಹಮ್ಮನ್ನು ಬಿಡ್ತಾರೆ. ಹಾಗೆ ಅಹಂಕಾರವನ್ನು ಯಾರು ಬಿಡ್ತಾರೋ ಅವರು ಗೆಲ್ತಾರೆ. ಆ ರೀತಿ ತನ್ನೆಲ್ಲ ಅಹಮ್ಮನ್ನು ಇವತ್ತು ನಾವು ಸಮರ್ಪಣೆ ಮಾಡಬೇಕು. ಶಾರದಾ ದೇವಿ ಇವತ್ತು ಬುಧವಾರ, ಹಸುರು, ಇವತ್ತಿನ ಬುಧವಾರದ ವರ್ಣ ಹಸುರು, ಹೃದಯಕ್ಕೆ ಶಕ್ತಿ ಕೊಡುವಳು. ಹಾರ ಅಲಂಕೃತ ಆಗಿದೆ, ಒಳಗೆ ದಾರ ಇದೆ, ಅಗೋಚರವಾದ ದಾರ ಇದೆ. ನಮ್ಮೊಳಗೊಂದು ಅಗೋಚರವಾದಂಥ ಶಕ್ತಿ ಏನಿದೆ ಅದನ್ನು ನಾವು ಸಮರ್ಪಣೆ ಮಾಡಬೇಕು, ಅದನ್ನು ಹೊರಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾಗಿ ಸ್ವರ್ಣಗೌರಿ ವ್ರತ ಅಂತ ಹೇಳಿದರೆ, ನಾನು ನನ್ನದನ್ನು ಮರೆತು ನನ್ನ ಅಂತರಂಗದ ಶುದ್ಧೀಕರಣವನ್ನು ಇಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ದೇವಾಲಯಗಳು, ದೇವಸ್ಥಾನಗಳು, ಹಬ್ಬ ಹರಿದಿನಗಳು ನನ್ನ ಅಂತರಂಗ ಶುದ್ಧೀಕರಣಕ್ಕೆ ಬೇಕಾಗಿ. ನಾನು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ನನ್ನ ಒಳಗಿನ ಕೊಳಲಿನ ನಾದ ಹೊರಕ್ಕೆ ಬರುತ್ತದೋ ಅದಕ್ಕೆ ಪ್ರಯತ್ನ ಮಾಡಬೇಕು. ಆ ನಾದ ಬಂದಾಗ ಸಮಾಜಕ್ಕೆ ನಾನು ನಾದದ ವೇದದ ಮನುಷ್ಯನಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಏನು ಆಚಾರ್ಯರು ಹೇಳಿದರು, ನಾವೇ ಶಕ್ತಿ, ಅಗೋಚರವಾದಂಥ ಶಕ್ತಿ, ನಾವೇ ದೇವರು. ಅದಕ್ಕೆ ಮಾನವ ಮಹಾದೇವನಾಗಬೇಕು. ಅದಕ್ಕೆ ಪ್ರಪ್ರಥಮ ಆ ಶಕ್ತಿ ಏನಿದೆ, ಈಶ್ವರನ ಶಕ್ತಿ, ಅದು ಅಗೋಚರವಾದ್ದು. ಅದನ್ನು ಗಳಿಸಬೇಕಿದ್ರೆ ಪ್ರಯತ್ನ ಬೇಕು, ಸೇವೆ ಮಾಡಬೇಕು. ಅದಕ್ಕೆ ಭಕ್ತಿಯ ಮಾರ್ಗವನ್ನು ತುಳಿಯಬೇಕು. ಜ್ಞಾನ ಮಾರ್ಗದಿಂದ ಶಂಕರಾಚಾರ್ಯರು ನಮಗೆ ಬೆಳಕು ಕೊಟ್ಟರು, ಭಕ್ತಿ ಮಾರ್ಗದಿಂದ ನಾರದರು ನಮ್ಗೆ ಬೆಳಕು ಕೊಟ್ಟರು, ಕರ್ಮ ಮಾರ್ಗದಿಂದ ಕೃಷ್ಣ ನಮಗೆ ದಾರಿ ತೋರಿಸಿದ್ನೋ, ಅದೇ ರೀತಿ ರಾಜಮಾರ್ಗದಿಂದ ಯೋಗ ಜೀವನದಿಂದ ನಾವು ಹೊಸ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಭೋಗ ಜೀವನವನ್ನು ಬದಿಗಿರಿಸಿ ಯೋಗ ಜೀವನದ ಮೂಲಕ ನಾವು ಸ್ವಸ್ಥತೆಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಆ ಯೋಗ ಜೀವನ ಏನಂತ ಹೇಳಿದರೆ, ನನ್ನಲ್ಲಿರುವ ಸಂಪತ್ತಿನ ಸ್ವಲ್ಪ ಅಂಶವನ್ನು ಹೇಳ್ತಾರೆ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತೇಳಿ. ಹಾಗಾಗಿ ಸರ್ವಸ್ವವನ್ನು ನಾನು ಅರ್ಪಣೆ ಮಾಡಲಿಕ್ಕೆ, ಸಮಾಜಕ್ಕೆ ಕೊಡಲಿಕ್ಕೆ ಈ ರೀತಿಯ ಹಬ್ಬ ಹರಿದಿನಗಳು. ಅದಕ್ಕೆ ಮಠ ಇವತ್ತೇನು ನಿಮ್ಮನ್ನೆಲ್ಲ ಆಹ್ವಾನಿಸಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಕಾರಣ ಆಗಿದೆಯೋ, ನಾವೆಲ್ಲ ಪುಣ್ಯವಂತರು. ಯಾರು ನಮ್ಮನ್ನು ಆಮಂತ್ರಿಸದೆ ಇಲ್ಲಿ ಬರಬೇಕು, ಅದು ಶ್ರೇಷ್ಠವಾದಂತಹ ಕಾರ್ಯ. ಅದಕ್ಕೆ ಬೇಕಾಗಿ ಭಗವಂತನ ಅನುಗ್ರಹ ಬರಬೇಕಿದ್ರೆ, ಸಿಗಬೇಕಿದ್ರೆ, ದೇವಾಲಯಗಳಲ್ಲಿರುವಂತಹ ಶಕ್ತಿ ಏನಿದೆ, ಅಗೋಚರ ಶಕ್ತಿ ಏನಿದೆ, ಅದನ್ನು ನಾವು ಶುದ್ಧ ಮನಸ್ಸಿನಿಂದ ಬರಬೇಕು. ಅದಕ್ಕೆ ಸ್ನಾನಾದಿಗಳನ್ನು ಮುಗಿಸಿಯೇ ನಾವು ಇಲ್ಲಿ ಬರಬೇಕು. ಕೇವಲ ಪೇಟೆಯಲ್ಲಿ, ನಗರದಲ್ಲಿ ತಿರುಗಾಡಿಕೊಂಡು ಅಶುದ್ಧರಾಗಿ ಇಲ್ಲಿ ಬಂದರೆ ಇಲ್ಲಿಯ ಶಕ್ತಿ ಹೊರಟೋಗ್ತದೆ. ಅದಕ್ಕೆ ಬೇಕಾಗಿ ಶಂಕರ ಮಠದಲ್ಲಿ ಇವತ್ತೇನು ಶ್ರೀಗೌರಿ ತಾಯಿಯ ಪೂಜೆ ಮಾಡಲಿಕ್ಕೆ ನಮಗೇನು ಒಂದು ಅವಕಾಶ ಕೊಟ್ಟಿದೆ, ನಾಳೆ ಮತ್ತೆ ತಾಯಿಯ ಮಗ ಅಂದರೆ ಮೃಣ್ಮಯಿ ಗಣಪತಿ, ಅಂದರೆ ಗಣಪತಿ ನೀರಿನ ಸಂಕೇತ, ತಾಯಿ ಲಕ್ಷ್ಮಿಯ ಸಂಕೇತ, ಲಕ್ಷ್ಮೀ ಗಣಪತಿ ಅಂತ ನಾವೇನು ಹೇಳ್ತೇವೆ, ಇದು ಎರಡೂ ನಮ್ಮಲ್ಲಿ ಇರಬೇಕು. ಆದರೆ ಎಷ್ಟು ಇರಬೇಕು ಅಂತ ಹೇಳಿದರೆ, ಲಕ್ಷ್ಮಿ ಚಂಚಲೆ. ಸಮುದ್ರ ಮಥನ ಸಂದರ್ಭದಲ್ಲಿ ಚಂದ್ರನ ಹಿಂದೆ ಬಂದದ್ದು ಲಕ್ಷ್ಮಿ. ಸುರುವಿಗೆ ಕಾಳಕೂಟ ಬಂದಾಗ ಯಾರು ಸ್ವೀಕರಿಸದೇ ಇರುವಂಥ ಸಂದರ್ಭದಲ್ಲಿ ಪರಮೇಶ್ವರ ನಾಲಿಗೆಯನ್ನು ಚಾಚಿ ಆ ಕಾಳಕೂಟವನ್ನು ಕಂಠದಲ್ಲಿ ಇಟ್ಟದ್ರಿಂದ ನೀಲಕಂಠನಾದ. ಎರಡೇ ಮಕ್ಕಳು ಶಿವನಿಗೆ, ಸುಬ್ರಹ್ಮಣ್ಯ ಮತ್ತು ಗಣಪತಿ. ಈಗಲೂ ಕೂಡ ಹಾಗೆ ಎಲ್ಲರೂ ಎರಡೇ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಅಲ್ಲಿ ನಂದಿ ಇದೆ, ವಿರೋಧವಾದ ಸಿಂಹ ಇದೆ, ಅಲ್ಲಿ ಹಾವು ಇದೆ, ವಿರೋಧವಾದಂತಹ ನವಿಲಿದೆ, ಅದಕ್ಕೆ ವಿರೋಧವಂತಹ ಇಲಿ ಇದೆ. ಎಲ್ಲ ವೈರುಧ್ಯದ ಒಂದು ಕುಟುಂಬ. ಆದರೆ ಎಲ್ಲವನ್ನು ಸಮಚಿತ್ತದಿಂದ ಪರಮೇಶ್ವರನು ಆ ಕುಟುಂಬವನ್ನು ಬಹಳ ಚಂದದಿಂದ ಸಾಗಿಸ್ತಾನೆ. ಅದಕ್ಕೆ ನಮ್ಮ ಮಧ್ಯೆ ಬಹಳಷ್ಟು ವೈರುಧ್ಯಗಳು ಬರ್ತದೆ. ಸಿಂಹದ ಕ್ರೂರತೆ ಇದೆ, ನಂದಿಯ ಶಾಂತತೆ ಇದೆ, ಹಾವಿನ ವಿಷಗಳು ಇದೆ, ನವಿಲಿನ ನಾದ ಸುಸ್ವಾಗತ ಇದೆ. ಅದಕ್ಕೆ ಬೇಕಾಗಿ ಜೀವನದಲ್ಲಿ ಬಹಳಷ್ಟು ಕಷ್ಟ ಸುಖಗಳು ವೈರುಧ್ಯಗಳು ಎಲ್ಲವೂ ಬರುತ್ತದೆ. ಅದೆಲ್ಲವನ್ನು ಮೆಟ್ಟಿ ನಾವು ದೇವರ ಅನುಗ್ರಹ ಪಡೆದು ಶಾಂತರಾಗಿ ಸಮಾಜದಲ್ಲಿ ಸೌಹಾರ್ದತೆಯ ಸಾಮರಸ್ಯದ ಜೀವನ ನಡೆಸಬೇಕು. ಆ ಮೂಲಕ ನಾವು
ಸಮಾಜದಲ್ಲಿ ಒಗ್ಗೂಡಬೇಕು. ಅದುವೇ ಈ ಹಬ್ಬದ ವೈಶಿಷ್ಟ್ಯ. ಅದಕ್ಕೆ ಬೇಕಾಗಿ ನಾಳೆ ದಿನ ಮತ್ತೆ ಮಣ್ಣಿನ ಪೂಜೆ ಮಾಡುವಂಥ ಒಂದು ಕೈಂಕರ್ಯ ನಮಗೆ ಸಿಗ್ತದೆ. ನಾನು ಹೇಳಿದೆ, ಹೊನ್ನೆ ಬೀಜ ಅಥವಾ ಹುಳಿ ಬೀಜ, ಯಾವುದೇ ಗಟ್ಟಿಯಾದ ಬೀಜ, ಈವನ್ ತೆಂಗಿನಕಾಯಿಯನ್ನಾದರೂ ನಾವು ಮಣ್ಣಿನಲ್ಲಿ ಇಟ್ಟ ಕೂಡಲೇ ಅದು ಮೊಳಕೆ ಬರ್ತದೆ. ಆ ಒಂದು ಶಕ್ತಿ ಬೇರೆ ಯಾರಿಗೂ ಇಲ್ಲ, ಎಲ್ಲಿಯೂ ಇಲ್ಲ. ಅದಕ್ಕೆ ಬೇಕಾಗಿ ಇದು ಮಾತೃಭೂಮಿ, ಇದು ಶ್ರೇಷ್ಠ ಭೂಮಿ, ಇದು ಧರ್ಮಭೂಮಿ, ಇದು ಕರ್ಮಭೂಮಿ. ಇಲ್ಲಿ ನಾವು ಏನು ಸೇವೆ ಮಾಡ್ತೇವೋ ಅದು ನಮಗೆ ಶ್ರೇಷ್ಠತೆ ಕೊಡ್ತದೆ. ಅದಕ್ಕೆ ಬೇಕಾಗಿ ಮಣ್ಣಿನಲ್ಲಿ ಹೊರಳಾಡುವ ಸಂಸ್ಕಾರ ನಮ್ಮದು. ನಾವು ಮಣ್ಣು ತಾಗ್ತದೆ ಅಂತ ಹೇಳ್ತೇವೆ, ಈ ಮಣ್ಣು ಶ್ರೇಷ್ಠ. ಅದಕ್ಕೆ ವಿವೇಕಾನಂದರು ಚಿಕಾಗೋದಿಂದ ಬಂದ ನಂತರ ನನ್ನ ಶರೀರ ಮೈಲಿಗಾಗಿದೆ, ಅದಕ್ಕಾಗಿ ಶುದ್ಧ ಮಾಡಲಿಕ್ಕೆ ಬೇಕಾಗಿ ಈ ಮಣ್ಣನ್ನು ತಲೆಗೆ ಹಚ್ಚಿಕೊಳ್ತಾರೆ. ವಿಶ್ವಕ್ಕೆ ಧರ್ಮದ, ವೇದಾಂತದ, ಸನಾತನ ಧರ್ಮದ ಸಂದೇಶವನ್ನು ಮತ್ತೆ 2ನೇ ಬಾರಿ ಜಗದ್ಗುರುಗಳು ಶಂಕರಾಚಾರ್ಯರ ನಂತರ ಮತ್ತೆ ಸಮಾಜಕ್ಕೆ ಸಂದೇಶ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಹೀಗೆ ಬಹಳಷ್ಟು ಜನ ಮಾನವರು ಮಹಾದೇವರಾಗಿದ್ದು ಅವರವರ ಕೈಂಕರ್ಯದಿಂದ, ಅವರವರ ಶುದ್ಧ ಮನಸ್ಸಿನಿಂದ. ಅದಕ್ಕೆ ಬೇಕಾಗಿ ನಾವು ಕೂಡ ಆ ದೇವರ ಸ್ಥಾನಕ್ಕೆ ಅಲಂಕೃತ ಆಗಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾಗಿ ಈ ಹಬ್ಬದಲ್ಲಿ ನಾವೇನು ಬಂದಿದ್ದೇವೆ, ಮಾತೆ ಶಾರದೆ ಗೌರಿಯ ಅನುಗ್ರಹ ನಮಗಿರಲಿ, ಮುಂದಿನ ನಮ್ಮ ಪೀಳಿಗೆ ಕೂಡ ಅದು ಸಿಗಲಿ. ಅದಕ್ಕಾಗಿ ನಾಳೆ, ಮುಂದಿನ ಪೀಳಿಗೆ ಅಂದರೆ ನಾಳೆ ದಿನ ಚತುರ್ಥಿಯ ಗಣಪತಿ ಭಾಳ ಚಿಕ್ಕ ಮೂರ್ತಿ, ದೇವರಿಗೆ ನಾವು ನಮಸ್ಕಾರ ಮಾಡ್ತೇವೆ. ಹೆಬ್ಬೆರಳು, ಸೂಚಿ ಬೆರಳು, ಮಧ್ಯ ಬೆರಳು ಮತ್ತು ಉಂಗುರ ಬೆರಳು, ಸಣ್ಣ ಬೆರಳು ಎಲ್ಲ ಪೈಪೋಟಿ ಮಾಡ್ತಾಯಂತೆ. ನೋಡು, ಹೆಬ್ಬೆರಳು ಹೇಳ್ತಾನೆ ನಾನು ಬಹಳ ಬಲಿಷ್ಠ, ನಾನು ಇಲ್ಲ ಇದ್ದರೆ ಯಾವ ಕೆಲಸ ಆಗೋದಿಲ್ಲ. ಸೂಚಿ ಬೆರಳು ಹೇಳ್ತಂತೆ ಎಲ್ಲರನ್ನ ತೋರಿಸಬೇಕಾದ್ರೆ ಸೂಚಿ ಬೆರಳು ಬೇಕು. ಮಧ್ಯದ ಬೆರಳು ಹೇಳ್ತಂತೆ ನಾನು ಬಹಳಷ್ಟು ಉದ್ದ ಇದ್ದೇನೆ ಎಲ್ಲದಕ್ಕಿಂತ, ನಾನೇ ದೊಡ್ಡವಂತ. ಉಂಗುರ ಬೆರಳು ಹೇಳ್ತಂತೆ ಎಲ್ಲ ಏನಿದ್ರೂ ಕೂಡ ಚಿನ್ನ ಹಾಕೋದು ನನಗೆ, ಹಾಗಾಗಿ ನಾನು ಶ್ರೇಷ್ಠ ಅಂತ. ಈ ಸಣ್ಣ ಬೆರಳು ಪಾಪ ಮಾತಾಡೋದಿಲ್ಲ, ಸಣ್ಣದು, ಅದು ಎಲ್ಲರಿಗಿಂತ ಸಣ್ಣದು. ಅದಕ್ಕೆ ಅದು ಹೇಳ್ತದಂತೆ, ಏನಿದ್ರು ನೀವೆಲ್ಲ ನಮಸ್ಕಾರ ಮಾಡುವಾಗ ದೇವರಿಗೆ ಹತ್ತಿರ ಇರೋದು ನಾನು, ಮತ್ತೆಲ್ಲ ನೀವು ಹಿಂದೆ. ಹಾಗಾಗಿ ನಾನು ಸಣ್ಣದಾಗಿದ್ದರೂ ಪ್ರಿಯವಾಗಿರೋದು, ಆತ್ಮೀಯವಾಗಿರೋದು, ಭಾಳ ಹತ್ತಿರವಾಗಿರೋದು ನಾನೇ. ಅದಕ್ಕೆ ಕಿರುಬೆರಳಿನಲ್ಲಿ ಕೃಷ್ಣ ಪರ್ವತವನ್ನು ಎತ್ತಿದ, ಅದಕ್ಕೆ ಬಹಳ ಶಕ್ತಿ ಇದೆ. ಲಕ್ಷ್ಮಿಯ, ಜಲದ, ಗಣಪತಿಯ ಸಂಕೇತ ಕಿರುಬೆರಳು. ಅದಕ್ಕೆ ಬೇಕಾಗಿ ನಾಳೆ ದಿವಸ ಗಣಪತಿಯನ್ನು ಪೂಜೆ ಮಾಡೋದ್ರ ಮೂಲಕ ನಮ್ಮ ಜೀವನದ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿಕ್ಕೆ ಬೇಕಾಗಿ ನಾಳೆ ದಿನದ ಕಾರ್ಯಕ್ರಮಗಳು ಕೂಡ ನಾವು ಸೇರಬೇಕು. ಅದಕ್ಕಾಗಿ ಈ ಒಂದು ವೇದಿಕೆಯಲ್ಲಿ ನಾನೊಂದು ಹನಿ ನೀರು ಅಷ್ಟೇ, ಈ ಒಂದು ಅವಕಾಶಕ್ಕೆ ಬೇಕಾಗಿ ನಾನು ಧರ್ಮಾಧಿಕಾರಿಗಳ ಪಾದಗಳಿಗೆ ಪೊಡಮಡುತ್ತಾ, ಇದಕ್ಕೆ ಆ ದಾರದ ರೂಪದಲ್ಲಿ ನನಗೆ ಒಂದು ಅನುಕೂಲ ಮಾಡಿಕೊಟ್ಟ ದೇವದಾಸ್ ಶೆಟ್ಟಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಮೆರ್ತುತ್ತಾ ಎಲ್ಲ ಮಾತೆಯರಿಗೂ ಸಜ್ಜನ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ. ಗೌರಿ ಗಣೇಶ ಹಬ್ಬ ಒಂದು ದಕ್ಷಿಣ ಭಾರತದ್ದು ಪ್ರಸಿದ್ಧ ಹಬ್ಬ. ನಾವು ಇಷ್ಟರೊಳಗೆ ಕೇಳಿ ಆಯಿತು. ಗೌರಿ ತವರಿಗೆ ಬರೋದು ಇವತ್ತು, ಗಣೇಶ ನಾಳೆ ಅವರನ್ನು ಹಿಂದೆ ಕೊಂಡೋಗುವ ಹಬ್ಬ. ಗೌರಿ ಅಂತ ಹೇಳೋದು ನಮ್ಮ ಶಕ್ತಿಶಾಲಿಯಾದ ಆದಿಶಕ್ತಿ ಪರಾಶಕ್ತಿಯ ಒಂದು ಅವತಾರ ಅಂತ ನಾವು ಎಣಿಸ್ತೇವೆ. ಇದರ ಬಗ್ಗೆ ಎಣಿಸುವಾಗ ನಾನು ಹೆಚ್ಚಾಗಿ ತುಂಬ ಇಡೀ ವರ್ಲ್ಡಲ್ಲಿ ಟ್ರಾವೆಲ್ ಮಾಡಿದವ. ನಂದು ಫಸ್ಟ್ ಟ್ರಿಪ್ ಸಿಂಗಪೂರಿಗೆ ಹೋಗುವಾಗ ನನಗೆ ಒಂದು ಚೈನೀಸ್ ಮನುಷ್ಯ ಹೇಳಿದ ದೊಡ್ಡ ಒಂದು ಪ್ರಶ್ನೆ ನಿಮ್ಮೊಟ್ಟಿಗೆ ಶೇರ್ ಮಾಡೋದು ನನಗೆ ಖುಷಿ ಆಗ್ತದೆ. ಯಾಕಂದರೆ ಅದರ ಮೂಲಕ ನನಗೆ ಕೂಡ ಈ ಕ್ವಶನ್ನ ಮೇಲೆ ತುಂಬ ಉತ್ತರ ಸಿಕ್ಕಿತು ನನಗೆ. ನಾನು ಅಲ್ಲಿಗೆ ಒಂದು ಐಟಮ್ ಸೇಲ್ ಮಾಡಲಿಕ್ಕೆ ಹೋದದ್ದು. ನಮ್ಮ ಇಂಡಿಯಾದ್ದು ರೆಪ್ಯುಟೇಷನ್, ನಾನು ಹೇಳೋದು 1993 ರೆಪ್ಯುಟೇಷನ್ ಅಷ್ಟು ಏನು ಒಳ್ಳೆದಿರಲಿಲ್ಲ ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ. ಸಿಂಗಪೂರಲ್ಲಿ ಹೋಗುವಾಗ ಅವ ಚೈನೀಸ್ ದೊಡ್ಡ ಕಸ್ಟಮರ್, ಅವ ಹೇಳಿದ, ನೋಡು ಮಾರಾಯ, ನೀನು ಹಿಂದೂ, ನಾನು ನಿನ್ನನ್ನು ನಂಬುವುದಿಲ್ಲ. ಹೋದ ಕೂಡಲೇ ನಾನು ನಿನ್ನ ಹತ್ರ ಮಟೀರಿಯಲ್ ಎಂಥದ್ದು ತಗೊಳ್ಳೋದಿಲ್ಲ. ನಾನು ಕೇಳಿದೆ, ಸರ್ ನಾನು ನೋಡಿ ನಾನು ತುಂಬ ಯಂಗ್ ಇದ್ದೇನೆ, ನನಗೆ ಏನಾದರೂ ಒಂದು ಆರ್ಡರ್ ಸಿಗಬೇಕು, ನೀವೇನಾದರೂ ಹೆಲ್ಪ್ ಮಾಡಲೇಬೇಕು ಅಂತ. ಮತ್ತೆ ಹೇಳಿದರು, ಸರಿ ನಿಮ್ಗೆ ಕೂತ್ಕೊಂಡು ಎಂಥ ವಿಷಯ ಅಂತೆಲ್ಲ ಕೇಳಿದರು. ನಾನೆಲ್ಲ ಹೇಳಿದೆ, ನಮ್ಮದೊಂದು ದೊಡ್ಡ ಫ್ರೆಂಚ್ ಕಂಪನಿದ್ದು ಕೊಲಾಬ್ರೇಷನ್ ಉಂಟು, ಒಳ್ಳೆ ಪ್ರಾಡಕ್ಟ್, ಹಾಗೆ ಹೀಗೆ ಅಂತ. ಆದರೆ ಅವ ಹೇಳಿದ, ನೋಡಿ ಇನ್ನೂ ಕೂಡ ನನಗೆ ನಂಬಿಕೆ ಇಲ್ಲ, ಯಾಕಂದರೆ ನೀನು ಹಿಂದೂ, ನಾನು ತಗೊಳ್ಳೋದಿಲ್ಲ. ಯಾಕೆ ಕೇಳಿದರೆ, ನೋಡು ನಾನು ಇಷ್ಟವರೆಗೊಂದು 7-8 ವರ್ಷದಿಂದ ಬಿಸ್ನೆಸ್ ಮಾಡಿದ್ದೇನೆ,
ನಿಮಗೆ ಎಷ್ಟು ದೇವರಿದ್ದಾರೆ ಅಂದರೆ, ಒಂದು ಸಲ ಗಾಳಿ ದೇವರು, ಒಂದು ಸಲ ನೀರು ದೇವರು, ಒಂದು ಸಲ ಯಾವ ದೇವರು ಎಲ್ಲ ನಿಮಗೆ ಹೆಲ್ಪ್ ಮಾಡಿ ನನ್ನ ಮೆಟೀರಿಯಲ್ ಭಾರತದಿಂದ ಹೊರಗೆ ಬರೋದೇ ಇಲ್ಲ, ಆದ್ದರಿಂದ ನಾನು ನಂಬುವುದಿಲ್ಲ ಅಂತ. ನಾನು ಹೇಳಿದೆ, ಸರ್ ನೀವು ಅಷ್ಟು ನಮ್ಮ ಸನಾತನ ಧರ್ಮಕ್ಕೆ ಹಾಗೆ ಹೇಳಬೇಡಿ, ನಮ್ಮ ಹತ್ರ ತುಂಬ ದೇವರಿರೋದು ಸತ್ಯ, ಆದರೆ ನನಗೊಂದು ಚಾನ್ಸ್ ಕೊಡಿ ಅಂತ. ನಂದು ಟಿಪಿಕಲ್ ನಾರ್ಮಲಿ ನನ್ನ ಆ್ಯಟಿಟ್ಯೂಡ್ ಏನಂತ ಹೇಳಿದರೆ, ನಾನು ಕೆಲವು ಸಲ ತುಂಬ ಚಾಲೆಂಜ್ ಮಾಡಿಬಿಡ್ತೇನೆ. ಸರಿ ಸರ್, ನೀವು ಹೇಳಿದ ಪ್ರೈಸ್, ಹೇಳಿದ ಕ್ವಾಂಟಿಟಿ, ಹೇಳಿದ ಡೆಲಿವರಿ ಕೊಟ್ಟು ಬಿಡಿ, ನನಗೆ ಆಗದಿದ್ದರೆ ನನ್ನ ಹೆಸರು ಚೇಂಜ್ ಮಾಡ್ತೇನೆ ನಾನು ಅಂತ. ಸರಿ, ಬರೆದು ಕೊಟ್ಟರು. ಆರ್ಡರ್ ಮಾಡಿದೆ, ಮಟೀರಿಯಲ್ ಸಪ್ಲೈ ಕೂಡ ಮಾಡಿದೆ. ಅವರು ಹೇಳಿದ ಒಂದು 4 ವಾರದ ಮೊದಲೇ ಮಾಡಿ ತುಂಬ ಶಾಬಾಷ್ಗಿರಿ ತಗೊಂಡೆ, ಮತ್ತು ತುಂಬ ದೊಡ್ಡದಾಯಿತು. ಆದರೆ ಈ ಕ್ವಶನ್ ಮಾತ್ರ ನನ್ನ ಮನಸ್ಸಲ್ಲಿತ್ತು. ನಾನು ಬೆಂಗಳೂರಲ್ಲಿ ಒಬ್ಬರು ನಮ್ಮ ಗುರು ಇದ್ದರು ಆಗ, ಸೂರ್ಯನಾರಾಯಣ್ ಅಂತೇಳಿ, ಅವ್ರ ಹತ್ರ ಕೇಳಿದೆ. ಅವರು ಹೇಳಿದರು, ನೋಡು ಚಂದ್ರಕಾಂತ್, ಅವರು ನನ್ನನ್ನು ಆ್ಯಕ್ಚುಲಿ ರಾಯರ್ ಅಂತ ಹೇಳ್ತಿದ್ರು, ನೋಡಿ ರಾಯರೇ, ಇದು ಎಲ್ರಿಗಿರುವಂಥದ್ದು ಕ್ವಶನ್, ಅದು ಹೊರಗಿನವರಿಗೆ ಯಾವಾಗಲೂ ಇರ್ತದೆ, ಆದರೆ ನೀವು ಒಂದು 2 ವಿಷಯ ನೀವು ನೆನಪಿನಲ್ಲಿ ಇಟ್ಟುಕೊಂಡು ಎಲ್ಲರೂ ಎಂತ ಈ ಕ್ವಶನ್ ಕೇಳಿದ ಕೂಡಲೇ ಹೇಳಿಬಿಡಿ ಅಂತ. ಏನು ಅಂತ ಹೇಳಿದರೆ, ಒಂದು, ನಮ್ಮ ಹಿಂದೂ ಅಥವಾ ಸನಾತನ ಧರ್ಮದಲ್ಲಿ ನಮಗೆ ಸ್ತ್ರೀಯರು ತುಂಬ ಮುಖ್ಯ. ಇಡೀ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಕೊಟ್ಟ ಮುಖ್ಯ ಆ ಪೊಸಿಷನನ್ನು ಬೇರೆ ಯಾವ ಧರ್ಮ ಕೂಡ ಕೊಡಲಿಲ್ಲ. ಬ್ರಹ್ಮ ಹುಟ್ಟಿಸ್ಬೋದು, ಆದರೆ ನಿಮಗೆ ವಿದ್ಯೆ ಕೊಡಬೇಕು ಶಾರದೆ. ವಿಷ್ಣು ನಿಮ್ಮನ್ನು ನೋಡಿಕೊಳ್ಬೋದು, ಆದರೆ ನಿಮಗೆ ಐಶ್ವರ್ಯ ಕೊಡಬೇಕಿದ್ರೆ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಶಿವ ಎಲ್ಲರನ್ನೂ ನಾಶ ಮಾಡ್ಬೋದು, ಆದರೆ ಅವನಿಗೆ ಯಾವಾಗ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಆ ದಿವಸ ಪಾರ್ವತಿ ಹತ್ರ ಏನಾದರೂ ಅವತಾರ ಮಾಡಿಕೊಂಡು ಕೆಳಗೋಗಿ ಆ ರಾಕ್ಷಸನನ್ನು ಕೊಂದು ಬಾ ಅಂತ ಹೇಳುವಂಥ ಒಂದು ವಿಶೇಷ. ಏನು ಅಂತ ಹೇಳಿದರೆ, ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಯನ್ನು ಒಂದು ನಮ್ಮ ಧರ್ಮಪತ್ನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಧರ್ಮಪತ್ನಿಗಿಂತ ಒಂದು ಸ್ಟೆಪ್ ಮೇಲೆ, ಅಷ್ಟು ದೊಡ್ಡ ಶಕ್ತಿ ಅಂತ ಹೇಳಿ ಇಟ್ಟುಕೊಂಡ ಈ ಧರ್ಮ, ಅದನ್ನು ನೀನು ಅವರಿಗೆ ಹೇಳಿದರೆ ಹೆಚ್ಚಿನವರು ಬಾಯಿ ಮುಚ್ಚಿ ಕೂತ್ಕೊಂಡಾರು ಅಂತ. 2ನೇ ವಿಷಯ ಹೇಳಿದರು, ನಮ್ಮಲ್ಲಿ ತುಂಬ ದೇವಸ್ಥಾನಗಳಿದೆ, ತುಂಬ ಮೂರ್ತಿ ಪೂಜೆ ಮಾಡ್ತೇವೆ. ಅದು ಒಂದು ನಿಮಗೆ ಯಾವಾಗಲೂ ಕ್ವಶನ್ ಕೇಳು, ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಹಿಸ್ಟ್ರಿಯಲ್ಲಿ ತುಂಬ ಮಂದಿ ನಮ್ಮ ಮೂರ್ತಿ ಪೂಜೆ ಮಾಡೋರು ಅಂಥೇಳಿ ನಮ್ಮ ತಲೆ ಕಡ್ದವರು ತುಂಬ ಜಾತಿಯವರಿದ್ದಾರೆ. ಈ ಮೂರ್ತಿ ಅಂತ ಹೇಳೋದು ಅವರು ಹೇಳಿದರು, ಅದೊಂದು ಯಂತ್ರ. ನಿಮಗೆ ದಾರಿಯಲ್ಲಿ ಅಥವಾ ರೋಡಲ್ಲಿ ಹೋಗಬೇಕಿದ್ರೆ ನಿಮಗೆ ಒಂದು ಕಾರ್ನಂತ ಒಂದು ಯಂತ್ರ ಬೇಕಾ, ಅಥವಾ ನೀರಲ್ಲಿ ಹೋಗಬೇಕಿದ್ರೆ ಶಿಪ್ ಬೇಕಾ, ಅದೇ ರೀತಿ ಗಾಳಿಯಲ್ಲಿ ಹೋಗಬೇಕಿದ್ರೆ ಏರೋಪ್ಲೇನ್ ಬೇಕಾ, ಅದೇ ರೀತಿ ನಮಗೆ ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಯಂತ್ರಗಳನ್ನು ತಂತ್ರಿ ಮತ್ತು ಮಂತ್ರವಾದಿ ಮತ್ತು ಪುರೋಹಿತರು ಸೇರಿ ಆ ಮೂರ್ತಿಯಲ್ಲಿ ತುಂಬಿಸಿರ್ತಾರೆ. ಆದ್ದರಿಂದ ನೀವು ಆ ದೇವಸ್ಥಾನಕ್ಕೆ ಹೋಗಿ ಏನು ಬೇಡ್ತೀರಾ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ರೆ ಲಕ್ಷ್ಮಿಯನ್ನು ಬೇಡಿದರೆ ನಿಮಗೆ ಅದರದ್ದು ಪುಣ್ಯ ಸಿಗ್ತದೆ. ಅದು ಆ್ಯಕ್ಚುಲಿ ನಮ್ಮ ಮೂರ್ತಿ ಪೂಜೆಯದ್ದು ಮೂಲ ಉದ್ದೇಶ. ಇದು ಖಾಲಿ ಮೂರ್ತಿ ಅಲ್ಲ, ಮೂರ್ತಿ ಅಂತ ಹೇಳುವಂಥ ಯಂತ್ರ ಅಂತೇಳಿ ಹೇಳಿದರು. ನಾನು ಈಗಷ್ಟೇ ಒಂದು 15 ದಿವಸದ ಮುಂಚೆ ಕೊಯಮತ್ತೂರಿಗೆ ಒಂದು ಯೋಗ ಟ್ರೈನಿಂಗಿಗೆ ಹೋಗಿದ್ದೆ. ಅಲ್ಲಿ ಕೂಡ ಸದ್ಗುರು ಒಂದು ಹೇಳಿದರು ಅವರ ವಿಡಿಯೋದಲ್ಲಿ, ಮೂರ್ತಿ ಪೂಜೆ ಮಾಡೋದು ಕೆಲವರು ತುಂಬ ತಪ್ಪು ಅಂತ ಎಣಿಸ್ತಾರೆ, ಆದರೆ ಅವರಿಗೆ ಅದರದ್ದು ಹಿಸ್ಟ್ರಿ ಗೊತ್ತಿಲ್ಲ. ಒಂದು ಮೂರ್ತಿಯನ್ನು ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಯಾವ ಯಾವ ಮಂತ್ರ ಮತ್ತು ತಂತ್ರ ಮಾಡಿ ಅದನ್ನಲ್ಲಿ ಕೂತ್ಕೊಳ್ಳಿಸ್ತೇವೋ ಅದು ಶಕ್ತಿ, ಅದು ನಿಮಗೆ ಮನಸ್ಸಿಗೆ ಕೊಡುವಂಥ ಶಕ್ತಿ ಮತ್ತು ನಿಮ್ಮ ಮನೋಬಲವನ್ನು ಮಲ್ಟಿಪ್ಲೈ. ನೀವು ಕಾರಲ್ಲಿ ಯಾಕೆ ಹೋಗ್ತೀರಿ, ನೀವು ಒಂದು 6 ಕಿಲೋಮೀಟರಲ್ಲಿ ಸ್ಪೀಡಲ್ಲಿ ನಡ್ಕೊಂಡು ಹೋಗ್ಬೋದು, ಆದರೆ ನೀವು ಕಾರಲ್ಲಿ ಹೋಗುವಾಗ 60 ಕಿಲೋಮೀಟರಲ್ಲಿ ಹೋಗ್ಬೋದು. ಆ ಕಾರ್ ಅಂತ ಹೇಳೋದು ಒಂದು ಯಂತ್ರ, ನಿಮಗೆ 60 ಅಥವಾ ನಿಮ್ಮ 10 ಪಾಲು ಓಡುವಷ್ಟು ನಿಮಗೆ ಸ್ಟ್ರೆಂತ್ ಕೊಡ್ತದೆ. ಅದೇ ರೀತಿ ನೀವು ದೇವಸ್ಥಾನಕ್ಕೆ ಹೋಗುವಾಗ ಅವರು ಹೇಳಿದ ರೀತಿಯಲ್ಲಿ ನೀವು ಮಾಡಿದರೆ ನಿಮಗೆ ಕೂಡ ಆ ಸ್ಟ್ರೆಂತ್ ಅಥವಾ ಶಕ್ತಿ ಬರಲಿಕ್ಕೆ ಸಾಧ್ಯ ಉಂಟು ಅಂತ. ಈ ಟಾಟಾಂಗ್ ಕಂಪನಿ ನಾನು ಹೇಳಿದಾಗೆ ನನ್ನ ದೊಡ್ಡ ಕಸ್ಟಮರ್ ಆದರು. ನಾನು ಸಾಧಾರಣ 2002 ಅಂದರೆ ಸಾಧಾರಣ 9 ವರ್ಷದ ನಂತರ ಅದೇ ಸಿಂಗಪೂರಿಗೆ ನನ್ನ ಫ್ಯಾಮಿಲಿಯೊಟ್ಟಿಗೆ ಹೋಗುವಾಗ ಅವ್ರು ಫಸ್ಟಿಗೆ ಹೇಳಿದರು, ಅದು ನನ್ನ ಹತ್ರ ಹೇಳಿಲ್ಲ, ನನ್ನ ಹೆಂಡತಿಗೆ ಫೋನ್ ಮಾಡಿ ಹೇಳಿದರು. ನಾನಾಗ ಕಲ್ಕತ್ತಾದಲ್ಲಿದ್ದೆ. 4 ದಿವಸ ನೀವು ನಮ್ಮ ಗೆಸ್ಟ್ ಆಗಿರಬೇಕು, ನಾನು ಚಂದ್ರಕಾಂತ್ ರಾಯರನ್ನು ಡ್ರೈವ್ ಮಾಡಿಕೊಂಡು ಇಡೀ ಸಿಂಗಪೂರ್ ತೋರಿಸ್ತೇನೆ ಅಂತ.
4 ದಿವಸ ಒಂದು ದೊಡ್ಡ ಮರ್ಸಿಡೀಸ್ ಗಾಡಿಯಲ್ಲಿ ನನ್ನನ್ನು ತೋರಿಸಿದರು ಸಿಂಗಪೂರ್. ಮತ್ತು ಒಂದು ಲಾಸ್ಟ್ ಡೇ ದಿವಸ ಒಂದು ಚಂದ ವೆಜಿಟೇರಿಯನ್ ಕರ್ಕೊಂಡೋಗಿ ಊಟ ಮಾಡಿಸಿದ್ರು. ಮತ್ತೆ ಹೇಳಿದರು, ನೋಡು ನನ್ನ ಲೈಫಲ್ಲಿ ಭಾರತದಿಂದ ಬಂದವ, ಭಾರತದಿಂದ ನನ್ನ ಮೇಲೆ ಏನೆಲ್ಲ ಸಂಶಯ ಇತ್ತು ಅದನ್ನೆಲ್ಲ ನಾಶ ಮಾಡಿ ನಾನು ಇಷ್ಟು ದೊಡ್ಡ ಕಂಪನಿಯ ಮಾಲಕ ಆಗಬೇಕಿದ್ರೆ ಇವರು ಕಾರಣ. ಯಾಕಂದರೆ ಈಗ ಸಾಧಾರಣ ತಿಂಗಳಿಗೆ ಆ ಟೈಮಲ್ಲಿ ಸಾಧಾರಣ ಒಂದು 50 ಕೋಟಿ ರೂಪಾಯಿ, ಅಂದರೆ ವರ್ಷಕ್ಕೆ 600 ಕೋಟಿ ರೂಪಾಯಿದು ಸಾಮಾನು ನಮ್ಮ ಹತ್ರ ತಗೊಳ್ತಿದ್ರು ಅವರು. ಅಷ್ಟು ದೊಡ್ಡ ಕಂಪನಿ ಆಗಿತ್ತು, ಸಣ್ಣ ಒಂದು ಅಂಗಡಿ ಇದ್ದ ಕಂಪನಿಯು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಸನಾತನ ಧರ್ಮದ ಮೇಲೆ ಅಥವಾ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ನಮ್ಮ ಮೇಲೆ ನಂಬಿಕೆ ಇದ್ದರೆ, ನಂಬಿಕೆಯನ್ನು ಮುಂದೆ ಕೊಂಡೋದ್ರೆ, ಮತ್ತು ಇಂಥ ನಮ್ಮ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇನ್ನೂ ಕೂಡ ನಮ್ಮ ಕೆಲಸಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡ್ರೆ ನಮಗೆ ನಿಜವಾಗಿಯೂ ಕೂಡ ಮುಂದೆ ಹೋಗಲಿಕ್ಕೆ ದೇವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳೋದು ನಂದು ಖಂಡಿತವಾದ ಒಂದು ಧೈರ್ಯ. ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಶ್ರೀ ಶ್ರೀ ಜಗದ್ಗುರು ಶಂಕರ ಮಹಾಸಂಸ್ಥಾನ ಶೃಂಗೇರಿ ಮತ್ತು ಧರ್ಮದರ್ಶಿ ಸತ್ಯಶಂಕರ ಮತ್ತು ಅವರ ತಂಡದ ಸದಸ್ಯರಿಗೆ ಇಂಥ ಪ್ರೋಗ್ರಾಮ್ ಮಾಡಿದ್ದಕ್ಕೆ, ಯಾಕಂದರೆ ಎಲ್ಲ ನಾನು 2-3 ಸಲ ಅವರನ್ನು ಈಗ ಮೀಟ್ ಆಗಿದ್ದೇನೆ. ಅವ್ರು ಹೇಳಿದಾಗೆ ನನ್ನ ತಂದೆಯವರದು ತುಂಬ ಪರಿಚಯ. ನಾನು ಏನು ಮಾಡಿದರೂ ಕೂಡ ನಮಗೆ ಒಂದು ವಿಷಯ ತಂದೆಯವರು ಹೇಳ್ತಿದ್ರು, ನೀವು ಏನು ಮಾಡಿದರೂ ಕೂಡ ವಿದ್ಯಾದಾನ ಮಾಡಿದರೆ ತುಂಬ ಒಳ್ಳೆಯದು ಅಂಥೇಳಿ. ಹಾಗೆ ನನ್ನ ಟ್ರಸ್ಟ್ ಸಾಧಾರಣ ಒಂದು 14 ವರ್ಷದಲ್ಲಿ ವರ್ಷಕ್ಕೆ 600ರಿಂದ 700 ಮಕ್ಕಳಿಗೆ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್, ಸೈನ್ಸ್ ಮತ್ತು ಮ್ಯಾಥ್ಸ್ ಟ್ಯೂಷನ್ ಫ್ರೀ, ಮತ್ತು ವರ್ಷಕ್ಕೆ ಒಂದು ಸಲ ಅವರಿಗೆ ಇಂಗ್ಲೀಷಲ್ಲಿ ಹೇಗೆ ಮಾತನಾಡೋದು ಅಂತಲೇ 14 ವರ್ಷದಿಂದ ಹೇಳಿಕೊಡ್ತಾ ಇದ್ದೇವೆ. ಯಾಕಂದರೆ ನಮ್ಗೆ ಹೇಳೋದು ವಿದ್ಯಾದಾನ ಮಾಡಿದರೆ ಒಳ್ಳೆಯದು ಅಂಥೇಳಿ. ನಾವೊಂದು 4-5 ವಿಲೇಜ್ ಅಡಾಪ್ಟ್ ಮಾಡಿ ತುಂಬ ಮಂದಿ ಅಲ್ಲಿಂದ ಇಂಜಿನಿಯರ್, ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಅದು ನಮ್ಮ ಮೇಯ್ನ್ ಕೆಲಸ ಈಗ ರಿಟೈರ್ ಆದ ನಂತರ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ನನ್ನನ್ನು ಇನ್ವೈಟ್ ಮಾಡಿದಾಗ ನನಗೆ ಎಣಿಸಿತು, ಯಾಕಂದರೆ ಎಲ್ಲ ಸಮಾಜ ಬಾಂಧವರನ್ನು ಒಟ್ಟು ಮಾಡುವಂಥದ್ದು ಒಂದು ಒಳ್ಳೆಯ ಕೆಲಸ. ಅದರಲ್ಲಿ ನನಗೆ ಸಹಭಾಗಿಯಾಗಿ ಕರೆದ್ರೆ ನನ್ನ ಪುಣ್ಯ ಅಂತ ಹೇಳಿಕೊಂಡು ಬಂದಿದ್ದೇನೆ. ಇವರಿಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ಇಂಥ ಹಬ್ಬ ಆಚರಣೆಯಿಂದ ಸಂಸಾರದಲ್ಲಿ ಅಥವಾ ನಮ್ಮ ವರ್ಲ್ಡಲ್ಲಿ ಶ್ರೇಯಸ್ ಸಿಗುತ್ತದೆ ಅಂತ ಹೇಳೋದು ನಂದು ಖಂಡಿತ ಅಭಿಪ್ರಾಯ. ಗೌರಿ ಗಣೇಶದ ಹಬ್ಬ ನಮ್ಮೆಲ್ಲರಿಗೂ ಸಿದ್ಧಿ, ಬುದ್ಧಿ, ಶಾಂತಿ, ಸಿರಿ ಸಂಪತ್ತನ್ನು ಕೊಟ್ಟು ನಮ್ಮೆಲ್ಲರ ಕಾರ್ಯಗಳಲ್ಲಿ ಯಶಸ್ಸು ನೀಡಲಿ ಎಂದು ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಶ್ರೀ ಶ್ರೀ ಭಾರತೀಯ ಮಹಾಸನ್ನಿಧಾನಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಪರಮಾನುಗ್ರಹದಿಂದ ನಾವು ಕೋಟೆಕಾರು ಶ್ರೀ ಶಂಕರ ಮಠದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವಂತಹ ಗೌರಿ ಗಣೇಶದ ಹಬ್ಬದ ಈ ವರ್ಷದ ಧಾರ್ಮಿಕ ಕಾರ್ಯಕ್ರಮದ ಸಭಾಧ್ಯಕ್ಷವನ್ನು ವಹಿಸಿಕೊಂಡಂತಹ ಶ್ರೀ ಚಂದ್ರಕಾಂತ ರಾವ್, ಮಾಜಿ CEO ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, ಜಿಂದಾಲ್ ಪೋಲಿ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ನಮ್ಮ ಶಂಕರ ಮಠ ಹಾಗೂ ಉತ್ಸವ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ದಿವಸ ಅಭ್ಯಾಗತರಾಗಿ ಆಗಮಿಸಿದಂಥ ಶ್ರೀಮತಿ ಕಸ್ತೂರಿ ಪಂಜಾ, ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಶ್ರೀ ಮನ್ಸೂರ್ ಅಯ್ಯರ್, ಗೌರವಾಧ್ಯಕ್ಷರು, ಶ್ರೀ ರಮಾನಂದ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಕೊಲ್ಯ ಮಂಗಳೂರು, ಶ್ರೀ ಯತೀಂದ್ರ ಬಹುಮಾನ್, ಅಧ್ಯಕ್ಷರು, ಆರ್ಯ ಮರಾಠ ಸಮಾಜ ಸಂಘ ಮಂಗಳೂರು ಕಾಸರಗೋಡು, ಶ್ರೀ ವಿಜಯಕುಮಾರ್, ನ್ಯಾಯವಾದಿಗಳು, ಅಧ್ಯಕ್ಷರು, ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಳ್ಳಾಳ, ಶ್ರೀ ಆನಂದ ಕೊಂಡಾಣ, ಅಧ್ಯಕ್ಷರು, ಬಿಲ್ಲಾ ಸೇವಾ ಸಮಾಜ ಕೊಲ್ಯ ಮಂಗಳೂರು, ಮತ್ತು ಶ್ರೀ ವಾಸುದೇವ ಸವಣು, ನಾಟಿ ವೈದ್ಯರು, ಪ್ರಗತಿಪರ ಕೃಷಿಕರು, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಮಗೆ ಒದಗಿಸಿದ ಅತಿ ಕಡಿಮೆ ಅವಧಿಯಲ್ಲಿ ಶ್ರೀ ಗೌರಿ ಗಣೇಶ ಹಬ್ಬದ ಮತ್ತು ದೇವಚರಿತ್ರೆಯ ಬಗ್ಗೆ ನಮಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಿ ತಿಳುವಳಿಕೆಯನ್ನು ನೀಡಿದಂತಹ ಶ್ರೀ ಕುಂಬಳೇಕಾರ್ ಮೋಹನಕುಮಾರ್, DGM BSNL ಮಂಗಳೂರು, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗಿ ನಿಂತು ನಮಗೆ ಎಲ್ಲ ಸಲಹೆ ಸೂಚನೆ ನೀಡುತ್ತಾ ಬಂದ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣರಾದ ನಮ್ಮ ಮಠದ ಧರ್ಮಾಧಿಕಾರಿಯವರಾದ ಶ್ರೀ ಸತ್ಯಶಂಕರ ಬಳ್ಳಾರವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಆದ ಶ್ರೀ
ರವೀಂದ್ರ ಶೆಟ್ಟಿ ಒಳಿದೊಟ್ಟು ಇವರಿಗೂ, ಸಂಚಾಲಕರಾದ ಶ್ರೀ ಚಂದ್ರಶೇಖರ್ ಉಚ್ಚಿಲರವರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.